ಹರೇ ಕೃಷ್ಣ. ಎಲ್ಲರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ನಾನು ಇವಾಗ ಒಂದು ಭಜನನ್ನ ಮಾಡ್ತಾ ಇದ್ದೀನಿ. ಇದನ್ನ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಜೆ ಆ ಸಂಧ್ಯಾ ಆರತಿ ಆದ್ಮೇಲೆ ಗೌರ ಆರತಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸಂಧ್ಯಾ ಆರತಿಯಲ್ಲಿ ತುಳಸಿ ದೇವಿಗೆ ಇನ್ನೊಮ್ಮೆ ಪೂಜೆ ಮಾಡ್ತಾರೆ. ಬೆಳಗ್ಗೆ 4:30 ಗಂಟೆ ಸಮಯದಲ್ಲಿ ಒಂದ್ಸತಿ ಮಾಡ್ತಾರೆ, ಮತ್ತೆ ಸಂಜೆನೂ ಮಾಡ್ತಾರೆ. ಅದಾದ್ಮೇಲೆ ಗೌರ ಆರತಿನ ಹೇಳ್ತಾರೆ. ಸೊ ಆ ಗೌರ ಆರತಿನ ನಾನು ಇವಾಗ ಹೇಳ್ತಾ ಇದ್ದೀನಿ. कि बजयो जयो गौरा चांदेर आरती को शोभा जाह्नवी तटवने जगमान लोभा गौरांगेरारति को शोभा जग जान माना लोभा गौरांगेरारति को शोभा जग जान माना लोभा कि बध की ने नीता चांद भमे गधधरा निकटे अद्वैत श्रीनिवास छत्र धरा कि बभोसियाचे गौरा चांद रत्ना सिंहासने आरती कोरेना ब्रह्मा आदिदेव गाणे कि बनरा हरि आदि कोरी चमारा डुलाया संजया मुकुंद बासु गोष्वादिगाया कि बशंक भाजे घंटा बाजे बाजे करताला माधुरा मृदंगा बाजे परमारसाला शंखा भाजे घंटा बाजे मधुरु मधुरु माधुरु बाजे शंका भाजे घंटा बाजे मधुरु मधुरु माधुरु बाजे कि बबाहु कोटि चंद्राजीनी वदना उज्ज्वला गाला देशे बानामाला कोर झलमाला कि बशिवा शुका नारदा प्रेमी गध गध बाकति विनोद देखे गौरारा संपादा गौरांगेरारति को शोभा जग जान माना लोभा गौरांगेरारति को शोभा जग जान माना लोभा कि बजयो जयो गौरा चांदेर आरती को शोभा जानवी तटवने जगमान लोभा हरे कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे हरे
ಜಯ ಗೌರನಿತಾಯ್ ಜಯ ಗೌರನಿತಾಯ್ ಗೌರನಿತಾಯ್ ಜಯ ಗೌರನಿತಾಯ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ನಿತಾಯ್ ಗೌರ ಹರಿ ಬೋಲ್ ನಿತಾಯ್ ಗೌರ ಹರಿ ಬೋಲ್ ಹರಿ ಬೋಲ್ हरि बोल निताय गौर हरि बोल गौर प्रेमानंदे हरि हरि बोल शील प्रभुपाद की जय गौरीताय की जय नामाचार्य दास ठाकुर की जय हरिनाम संकीर्तन की जय सर्वं श्री कृष्ण अर्पणमस्तु। ಹರೇ ಕೃಷ್ಣ ಇವತ್ತಿನ ತರಗತಿನ ನಾನು ಶುರು ಮಾಡ್ತಿದ್ದೀನಿ। ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ। ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ। ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ। ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ। ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ। ಮತ್ತೊಮ್ಮೆ ನಾನು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ। ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ। ಈ ಉತ್ತಮೋತ್ತಮವಾದ ಜ್ಞಾನವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ। ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಈ ಭಗವದ್ಗೀತೆಯ ಜ್ಞಾನವನ್ನ ಗುರು ಕೃಷ್ಣ ಕೃಪೆಯಿಂದ ನಾನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ। ನೆನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ?
ಹರೇ ಕೃಷ್ಣ. ಅಕ್ಷರ ಬ್ರಹ್ಮ ಯೋಗ. ಅಕ್ಷರ ಬ್ರಹ್ಮ ಯೋಗ. ಧನ್ಯವಾದಗಳು ಪ್ರಭುಜಿ. ಮತ್ತೆ ಇನ್ನ ಒಂದು ಹೆಸರು ಏನ್ ಕೊಟ್ಟಿದ್ದಾರೆ ಪ್ರಭುಪಾದ್ರು ಇದಕ್ಕೆ? 8ನೇ ಅಧ್ಯಾಯಕ್ಕೆ ಪ್ರಭುಪಾದ್ರು ಯಾವ ಹೆಸರನ್ನ ಕೊಟ್ಟಿದ್ದಾರೆ? ನಾವ್ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವೇನನ್ನ ತಿಳ್ಕೊಂಡ್ವಿ? ಈ 8ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವೇನನ್ನ ತಿಳ್ಕೊಂಡ್ವಿ? ಯಾರನ್ನ ಪಡಿಬಹುದು ಅಂತ ನಾವು ತಿಳ್ಕೊಂಡ್ವಿ? ನಮ್ಮ ಫೈನಲ್ ಎಕ್ಸಾಮ್ ಯಾವತ್ತು ಅಂತ ತಿಳ್ಕೊಂಡ್ವಿ? ಫೈನಲ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ? ಮಾತಾಜಿ ಫೈನಲ್ ಎಕ್ಸಾಮ್ ನಮ್ಮ ಸಾವಿನ ದಿನ. ಹಾ, ಎಕ್ಸಾಮ್ ದಿನ ಅಂದ್ರೆ ಅದಕ್ಕೆ ಕೃಷ್ಣನ ನೆನೆದ್ರೆ ನಮ್ಗೆ ಅವ್ನ ಲೋಕಕ್ಕೆ ಹೋಗಕ್ಕೆ ದಾರಿ ಆಗುತ್ತೆ. ಓಕೆ. ಸಾಯೋ ಟೈಮಲ್ಲಿ ನೆನ್ಸ್ಕೊಂಡ್ರೆ ಧ್ಯಾನ ಮಾಡ್ಬೇಕು. ಅದು ಅಷ್ಟು ಈಸಿ ಇದೆಯಾ ಭಗವಂತನನ್ನ ನೆನಪಿಸ್ಕೊಳೋದು ಸಾವಿನ ಸಮಯದಲ್ಲಿ? ಇಲ್ಲ ಮಾತಾಜಿ, ತುಂಬಾ ಕಷ್ಟ. ಎಷ್ಟೊಂದು ಚೇಳುಗಳು ಕಡಿದಷ್ಟು ನೋವಾಗ್ತಾ ಇರುತ್ತೆ. ಆ ಸಮಯದಲ್ಲಿ ನಮ್ಗೆ ನೋವಾದಾಗ ನಾರ್ಮಲ್ ಆಗಿ ನಾವು ಕೃಷ್ಣನ್ ನೆನೆಯಲ್ಲ, ಅಮ್ಮ ಅಂತೀವಿ, ಅಪ್ಪ ಅಂತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರು ಕೃಷ್ಣ? ಅದೇ ನಾವು ಪ್ರಿಪರೇಷನ್ ಮಾಡ್ಕೋಬೇಕು. ಅದನ್ನ ನೆನೆಸ್ಕೊಳ್ಳೋಕೆ ನಾವು ಏನ್ ಪ್ರಿಪರೇಷನ್? ಕೃಷ್ಣನ ಯಾವಾಗೂ ನೆನೆಸ್ಕೊಳ್ತಾ ಇರ್ಬೇಕು. ನಾವು ಕೃಷ್ಣನ ಧ್ಯಾನದಲ್ಲಿ ಇರ್ಬೇಕು. ಹರಿ ಬೋಲ್ ಮಾತಾಜಿ. ಅದನ್ನೇ ನಮ್ಗೆ ಕೃಷ್ಣ ಹಿಡಿದಲ್ವಾ? ಸೊ ನಾವು ಪ್ರತಿ ಕ್ಷಣನೂ ಕೃಷ್ಣನ ನೆನಪಿಸ್ಕೋಬೇಕು. ಇಡೀ ಜೀವನ ಪೂರ್ತಿ ನಾವು ತಯಾರಿಯನ್ನ ನಡೆಸಿದ್ರೆ ನಮ್ಗೆ ಸಾವಿನ ಸಮಯದಲ್ಲಿ ಕೃಷ್ಣನ ನೆನಪು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ಅದಕ್ಕೆ ಎಷ್ಟೊಂದ್ ಜನ ಪ್ರಶ್ನೆಯನ್ನ ಕೇಳ್ತಾರೆ. ಅಕಸ್ಮಾತ್ ಸಾವಿನ ಸಮಯದಲ್ಲಿ ಒಬ್ರು ಯಾರಾದ್ರೂ ಕೋಮಾದಲ್ಲಿ ಇದ್ರೆ ಅಥವಾ ಒಬ್ಬೊಬ್ರು ಸಡನ್ ಆಗಿ ಸತ್ತು ಹೋಗ್ತಾರೆ, ಮತ್ತೆ ಆಕ್ಸಿಡೆಂಟ್ ಅಲ್ಲಿ ಏನಾದ್ರು ಹೋದ್ರೆ ಅವಾಗ ಅವರು ಜ್ಞಾಪಿಸ್ಕೊಳ್ಳುವಂತ ಒಂದು ಅವಕಾಶನೇ ಅದು ಇರೋದಿಲ್ಲ. ಅವಾಗ ಹೇಗೆ ಅಂತಂದ್ರೆ ಕೃಷ್ಣನೇ ಅವರನ್ನ ಜ್ಞಾಪಿಸ್ಕೊತಾರೆ ಅಂತ ಹೇಳ್ತಾರೆ. ಸೊ ನಾವು ಕೃಷ್ಣನ ಜ್ಞಾಪಿಸ್ಕೊಳೋದು, ಕೃಷ್ಣ ನಮ್ಮನ್ನ ಜ್ಞಾಪಿಸ್ಕೊಳೋದು ಎರಡೂ ಒಂದೇ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಏನು ಅದನ್ನ ಇದೇನ್ ಕೃಷ್ಣ ಪ್ರಜ್ಞೆ ಇದೆ ನಾವು ಸೀರಿಯಸ್ ಆಗಿ ತಗೊಂಡು ನಮ್ಗೆ ಏನ್ ಪ್ರಭುಪಾದರು ಹೇಳಿದ್ದಾರೆ ಅದನ್ನೆಲ್ಲವನ್ನ ನಾವು ಮಾಡ್ಲಿಕ್ಕೆ ನಮ್ ಕಡೆಯಿಂದ 100% ಪ್ರಯತ್ನವನ್ನ ಮಾಡ್ಬೇಕು. ನಾವ್ ಇವಾಗ ಬೇರೆಯವ್ರಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನನಗಿರೋ ವಾತಾವರಣದಲ್ಲಿ ನನಗಿರೋ ಶಕ್ತಿ ಭಗವಂತ ಏನ್ ಕೊಟ್ಟಿದ್ದಾನೆ ಅದನ್ನ 100% ನಾವು ಉಪಯೋಗಿಸಿ ಆ ಭಗವಂತನ ಭಕ್ತಿಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ಆಚಾರ್ಯರು ಹೇಳ್ತಾರೆ. ಸೊ ನೆನ್ನೆಯ ಅಧ್ಯಾಯ ಭಗವತ್ ಪ್ರಾಪ್ತಿ ಅಲ್ವಾ? ಇವಾಗ ನಾವ್ ಏನಾದ್ರು ಒಂದನ್ನ ಪ್ರಾಪ್ತಿ ಮಾಡ್ಕೋಬೇಕಂತಂದ್ರೆ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ಹೇಳ್ತಾರೆ, ನಮ್ಗೆ ಟಿಪ್ಸ್ ಎಲ್ಲ ಕೊಡ್ತಾರೆ ಅಲ್ವಾ? ನೀವ್ ಈ ತರ ಮಾಡಿ ಅವಾಗ ನಿಮ್ಗೆ ಇದನ್ನ ಪಡ್ಕೋಬಹುದು, ಅದನ್ನ ಪಡ್ಕೋಬಹುದು ಅಂತ ಹೇಳ್ತಾರೆ. ಈಗ ನಾವ್ ಯಾರನ್ನ ಪಡ್ಕೊಳ್ಲಿಕ್ಕೆ ಹೊರಟಿದೀವಿ? ಭಗವಂತನನ್ನ ಪಡ್ಕೊಳ್ಲಿಕ್ಕೆ ಹೋಗಿದೀವಿ, ಭಗವತ್ ಪ್ರಾಪ್ತಿ ಅಲ್ವಾ? ಅದಕ್ಕೆ ನಮ್ಗೆ ಭಗವಂತನೇ ಹೇಳ್ತಾ ಇದಾರೆ ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ನಮ್ಗೆ ಆ ಅಂತ್ಯ ನಾರಾಯಣ ಸ್ಮೃತಿ ಬರ್ಬೇಕು ಅಂತಂದ್ರೆ ನಮ್ಗೆ ಜೀವನದುದ್ದಕ್ಕೂ ನಾವು ಭಗವಂತನ ಸ್ಮರಣೆಯನ್ನ ನಾವು ಮಾಡಿರ್ಬೇಕು. ಅದಕ್ಕೆ ಯಾವಾಗ್ಲೂ ಏನ್ ಹೇಳ್ತಾರೆ, ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆ ಮಾಡಿ, ಒಂದು ಕ್ಷಣನೂ ಕೃಷ್ಣನ ಮರ್ತಿಡ್ಬೇಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು. ಸೊ ನೆನ್ನೆಯ ಅಧ್ಯಾಯದಲ್ಲಿ 28 ಶ್ಲೋಕ ಇತ್ತು. ಅರ್ಜುನನ 8 ಪ್ರಶ್ನೆಗಳಿಂದ ಶುರುವಾಯಿತು. ಕೃಷ್ಣ 7 ಪ್ರಶ್ನೆಗಳಿಗೆ 2 ಶ್ಲೋಕದಲ್ಲಿ ಉತ್ತರವನ್ನ ಕೊಟ್ಬಿಟ್ರು. ಇನ್ನೊಂದು ಪ್ರಶ್ನೆಗೆ ಅವರು ಹಲವಾರು ಶ್ಲೋಕಗಳಲ್ಲಿ ಅವರು ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ನಾವು ಕೃಷ್ಣನನ್ನ 2 ರೀತಿಯಲ್ಲಿ ನಾವು ಸ್ಮರಣೆ ಮಾಡ್ಬೋದು. ಒಂದು ಯೋಗ ಮಿಶ್ರ ಭಕ್ತಿಯಿಂದ, ಇನ್ನೊಂದು ಶುದ್ಧ ಭಕ್ತಿಯಿಂದ. ಸೊ ನಮ್ಗೆ ನಾವು ಯೋಗ ಮಿಶ್ರ ಭಕ್ತಿ ಬಗ್ಗೆ ನಾವ್ ಇಲ್ಲಿ ತಿಳ್ಕೊಳ್ಳಿಲ್ಲ. ನಮ್ಗೆ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಇವಾಗ ಯೋಗ ಮಿಶ್ರ ಭಕ್ತಿಯವರು ಅವ್ರ ಮೇಲೆನೆ ಅವ್ರು ಹೆಚ್ಚು ಅವಲಂಬಿತರಾಗಿರ್ತಾರೆ. ಸೊ ಅವ್ರು ಇವಾಗ ಯಾವುದೇ ಒಂದು ಹಂತದಲ್ಲಿ ಅವರು ಜಾರುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಶುದ್ಧ ಭಕ್ತನಿಗೆ ಆ ಭಗವಂತನ ಕೃಪಾ ಕಟಾಕ್ಷ ಇರುತ್ತೆ. ಭಗವಂತನೇ ಅವ್ರನ್ನ ಅಂದ್ರೆ ಸಮಯ ವೇಳೆ ಏನು ನೋಡೋ ಹಾಗಿಲ್ಲ. ಅವರು ದೇಹವನ್ನ ಬಿಟ್ರೆ, ಎಂತಹ ಸಮಯದಲ್ಲಿ ದೇಹವನ್ನ ಬಿಟ್ರು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆಯನ್ನ ಅವರು ಪಡಿತಾರೆ. ಭಗವಂತ ಹೇಳ್ತಾರೆ ಅಲ್ವಾ, ಈ ಭೌತಿಕ ಪ್ರಪಂಚ ಮತ್ತೆ ನನ್ನ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ ಹೇಗಿದೆ ಅದ್ರ ವ್ಯತ್ಯಾಸವನ್ನ ಅವರಿಂದನೇ ನಾವು ತಿಳ್ಕೊಂಡ್ವಿ. ಮತ್ತೆ ಶುದ್ಧ ಭಕ್ತಿಯಿಂದನೇ ನಾವು ಭಗವಂತನನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಬಿಟ್ಟು ಕೊನೆಯದಾಗಿ ನಮ್ಗೆ ಕೃಷ್ಣ ತಿಳಿಸಿಕೊಟ್ರು ಅಲ್ವಾ? ನಾವ್ ಇವಾಗ 16 ರೌಂಡ್ಸ್ ಚಾಂಟ್ ಮಾಡ್ಬೇಕಂತಂದ್ರೆ 2 ಗಂಟೆಗಳು ಬೇಕಾಗುತ್ತೆ ಮಿನಿಮಮ್. ಇಷ್ಟೆಲ್ಲ ಸಮಯವನ್ನ ನಾವು ಕೃಷ್ಣನಿಗೆ ಕೊಡ್ತಾ ಇದೀವಿ. ಮತ್ತೆ ಭಗವದ್ಗೀತೆ ಭಾಗವತವನ್ನ ಓದ್ಲಿಕ್ಕೆ, ಕೇಳಿಸ್ಕೊಳ್ಲಿಕ್ಕೆ ನಾವು ಎಷ್ಟು ಹಲವಾರು ಗಂಟೆಗಳನ್ನ ಕೊಡ್ತಾ ಇದೀವಿ. ನಮ್ಗೆ ಅನ್ಸುತ್ತಲ್ವಾ, ಅಯ್ಯೋ ಎಷ್ಟೆಲ್ಲ ನಾನು ಸಮಯವನ್ನ ನಾನು ಕಳೀತಾ ಇದ್ದೀನಿ, ಇದ್ರ ಬದಲು ನಾನು ವೇದಾಧ್ಯಯನ ಮಾಡ್ಬೋದಾಗಿತ್ತು, ಅಥವಾ ಯಜ್ಞ ದಾನ ತಪ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ. ಆದ್ರೆ ಕೃಷ್ಣ ಏನ್ ಹೇಳಿದ್ರು, ಸೊ ನೀವು ಇದನ್ನೆಲ್ಲ ಮಾಡಿದ್ರೆ, ಯಜ್ಞ ದಾನ ತಪ ವೇದಾಧ್ಯಯನ ಇದನ್ನೆಲ್ಲ ಮಾಡಿದ್ರೆ ನಿಮ್ಗೆ ಏನು ಪುಣ್ಯ ಬರುತ್ತೋ ಅದೆಲ್ಲವೂ ಸಹ ಈ ಭಕ್ತಿ ಮಾಡೋದ್ರಿಂದ ನಿಮ್ಗೆ ಸಿಗುತ್ತೆ ಅಂತ ನಮ್ಗೆ ತಿಳಿಸಿಕೊಟ್ರು. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಸೊ ಇವತ್ತಿನ ಅಧ್ಯಾಯದ ಹೆಸರು
ರಾಜವಿದ್ಯಾ ರಾಜಗುಹ್ಯ ಯೋಗ, ಇದು 9ನೇ ಅಧ್ಯಾಯ. ಇದನ್ನ ಪರಮ ಗುಹ್ಯ ಜ್ಞಾನ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಕರೀತಾ ಇದ್ದಾರೆ. ಇದರಲ್ಲಿ 34 ಶ್ಲೋಕಗಳಿದೆ. ಸೊ ಇದ್ರಲ್ಲಿ ನಮ್ಗೆ ತುಂಬಾ ಸೀಕ್ರೆಟ್ ಅನ್ನ ಹೇಳಕ್, ಪರಮ ಗುಹ್ಯ ನೋಡಿ ಎಂತಹ ಸೀಕ್ರೆಟ್, ಎಲ್ಲದಕ್ಕಿನ್ನ ತುಂಬಾ ಸೀಕ್ರೆಟ್. ಏನ್ ಹೇಳ್ತಾರೆ, ಗುಹ್ಯತರ ಗುಹ್ಯತಮ ಅಂತ ಹೇಳ್ತಾರಲ್ಲ, ಆತರ ಗುಹ್ಯತಮ ಸೀಕ್ರೆಟ್. ಅದ್ ಬಿಟ್ರೆ ಇನ್ ಯಾವ್ದು ಸೀಕ್ರೆಟೇ ಇಲ್ಲ. ಅಂತಹ ಒಂದು ಏನು ಸೀಕ್ರೆಟ್ ಅನ್ನ ನಮ್ಗೆ ಇವತ್ತು ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ನಾವು ನಮ್ಮ ಸೀಕ್ರೆಟ್ ಅನ್ನ ತಿಳಿಸ್ಕೊಟ್ಬಿಡ್ತೀವಾ? ಹರೇ ಕೃಷ್ಣ. ನಮ್ಮ ಸೀಕ್ರೆಟ್ ಅನ್ನ ಎಲ್ಲರಿಗೂ ನಾವು ತಿಳಿಸ್ಕೊಡ್ತೀವಾ? ಇಲ್ಲ ಮಾತಾಜಿ. ಯಾರಿಗೆ ತಿಳಿಸ್ಕೊಡ್ತೀವಿ ನಾವು ನಮ್ಮ ಸೀಕ್ರೆಟ್ ಅನ್ನ? ತುಂಬಾ ನಮ್ಗೆ ಕ್ಲೋಸ್ ಆಗಿರೋರಿಗೆ, ಹತ್ರದಲ್ಲಿ. ಅಲ್ವಾ? ಸೊ ನಮ್ಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇರ್ಬೇಕು. ನಮ್ಗೆ ಗೊತ್ತಿರ್ಬೇಕು ಅವ್ರಿಗೆ ನಮ್ಮನ್ನ ಕಂಡ್ರೆ ಪ್ರೀತಿ ಅಂತ ಹೇಳ್ಬಿಟ್ಟು, ನಮ್ಮ ವೆಲ್ ವಿಶರ್ ಅಂತ ನಮ್ಗೆ ಗೊತ್ತಿರ್ಬೇಕು ಅಲ್ವಾ? ಸೊ ನಮ್ಮ ಹಿತವನ್ನ ಬಯಸೋರು ಅಂತ ಗೊತ್ತಿರ್ಬೇಕು. ಅವ್ರಿಗೆ ಮಾತ್ರನೇ ನಾವು ನಮ್ಮ ಸೀಕ್ರೆಟ್ ಅನ್ನ ಹೇಳ್ತೀವಿ ಅಲ್ವಾ? ಸೊ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅದು ಪಾಸ್ವರ್ಡ್ ಆಗ್ಲಿ ಯಾವ್ದೇ ಆಗ್ಲಿ ಅಂತ ಸೀಕ್ರೆಟ್ದು ಎಲ್ಲೋ ಒಂದು ನಮ್ಮ ಲಾಕರ್ ಕೀ ಎಲ್ಲಿದೆ ಅದು ಯಾವ್ದನ್ನು ನಾವು ಎಲ್ಲರಿಗೂ ಹೇಳೋದಿಲ್ಲ ಅಲ್ವಾ? ಸೊ ಯಾರು ತುಂಬಾ ನಮ್ಗೆ ವಿಶ್ವಾಸ ಪಾತ್ರರೋ ಪ್ರೀತಿ ಪಾತ್ರರೋ ಅವ್ರಿಗೆ ಮಾತ್ರ ನಾವ್ ಹೇಳ್ತೀವಿ ಅಲ್ವಾ? ನೋಡಿ ಇಲ್ಲಿ ಕೃಷ್ಣ ಏನನ್ನ ಹೇಳಕ್ಕೆ ಹೊರಟಿದ್ದಾರೆ ಈಗ? ಪರಮ ಗುಹ್ಯ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಸೊ ನೋಡಿ, ಹಂಗಂದ್ರೆ ಕೃಷ್ಣ ಅವರು ಜನರಸ್ ನೋಡಿ. ಇಷ್ಟು ದಿವಸ ಆ ಸೀಕ್ರೆಟ್ ಈ ಭಗವದ್ಗೀತೆ ಪುಸ್ತಕದಲ್ಲೇ ಇತ್ತು ಅಲ್ವಾ? ನಾವು ಓದಿರ್ಬೋದು, ಆದ್ರೆ ನಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಆದ್ರೆ ನಮ್ಗೆ ಇವಾಗ ಗುರು ಮುಖೇನ ಕಲ್ತ್ಕೊಂತಾ ಇರೋದ್ರಿಂದ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಅದನ್ನ ನಾವ್ ಇವಾಗ ಅರ್ಥ ಮಾಡ್ಕೊತಾ ಇದೀವಿ. ಸೊ ಇದ್ರಲ್ಲಿ ನಮ್ಗೆ ಅನನ್ಯ ಭಕ್ತನಾಗೋದು ಹೇಗೆ ಅನ್ನೋದನ್ನ ನಮ್ಗೆ ಕೃಷ್ಣ ಈ 9ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ. ಇದರಲ್ಲಿ 34 ಶ್ಲೋಕಗಳಿದೆ. ಸೊ ಕೃಷ್ಣ ಇವಾಗ ಏನು ಭಗವಂತನನ್ನ ಪಡಿಲಿಕ್ಕೆ ಬೇಕಾಗಿರುವಂತಹ ಜ್ಞಾನ ಏನು ಅನ್ನೋದನ್ನ ಅವ್ರು ಇವಾಗ ವೈಭವೀಕರಿಸ್ತಾರೆ ಈಗ ಮೊದಲ 3 ಶ್ಲೋಕದಲ್ಲಿ. ಅದಾದ್ಮೇಲೆ ಐಶ್ವರ್ಯ ಜ್ಞಾನವನ್ನ ಕೊಡ್ತಾರೆ. ಅಂದ್ರೆ ಈ ಜಗತ್ತಿನೊಂದಿಗೆ ಕೃಷ್ಣನ ಸಂಬಂಧ ಏನು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ವಿವಿಧ ರೀತಿಯ ಆರಾಧನೆಗಳ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ಕೊನೆಯದಾಗಿ ನಮ್ಗೆ ಕೃಷ್ಣ ಭಕ್ತಿಯ ಮಹಿಮೆಯನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಕೃಷ್ಣ ಭಕ್ತಿಯನ್ನ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತ ತಿಳಿಸಿಕೊಡ್ತಾರೆ. ಮತ್ತೆ ಕೃಷ್ಣನ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನು ಸಹ ಅವರು ತಿಳಿಸಿಕೊಡ್ತಾರೆ. ಸೊ ಇವಾಗ ಇಲ್ಲಿ 9.34ನೇ ಶ್ಲೋಕ ಇದೆಯಲ್ಲ, ಸೊ ಇದನ್ನ ಏನಂತ ಹೇಳ್ತಾರೆ ಅಂತಂದ್ರೆ ಜಿಎಲ್ ಆಫ್ ಈ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಲ್ಲಿ ಸೊ ಇದನ್ನ ಒಂದು ಮುಕುಟಕ್ಕೆ ಅವರು ಹೋಲಿಸ್ತಾರೆ. ಮುಕುಟದಲ್ಲಿರುವಂತಹ ಒಂದು ಮಣಿಗೆ, ತುಂಬಾ ಬೆಲೆ ಬಾಳುವಂತಹ ಮಣಿಗೆ ಈ 9.34ನೇ ಶ್ಲೋಕವನ್ನ ಹೋಲಿಸ್ತಾರೆ. ಇದನ್ನ ಮತ್ತೆ ಕೃಷ್ಣ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಏನೇ ಒಂದು ತುಂಬಾ ಮುಖ್ಯವಾಗಿರೋದನ್ನ ನಾವು ಪದೇ ಪದೇ ಹೇಳ್ತೀವಿ ಅಲ್ವಾ? ಅದೇ ತರ ನೋಡಿ ಕೃಷ್ಣ ಇವಾಗ ಇದೇ ಶ್ಲೋಕವನ್ನ ಇನ್ನೊಮ್ಮೆ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅವ್ರಿಗೆ ಏನ್ ಬೇಕು ಅನ್ನೋದನ್ನ, ಅವ್ರನ್ನ ಪಡ್ಕೊಳ್ಲಿಕ್ಕೆ ನಾವೇನ್ ಮಾಡ್ಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ 9.34ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಇವಾಗ ಇದ್ರಲ್ಲಿ ಅರ್ಜುನ ಏನು ಪ್ರಶ್ನೆನ ಕೇಳ್ತಾ ಇಲ್ಲ, ಕೃಷ್ಣ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶ್ರೀ ಭಗವಾನುವಾಚ ಇದಂ ತೂ ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನುಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ನೋಡಿ ಇಲ್ಲಿ ಏನನ್ನ ಹೇಳ್ತಿದ್ರೆ, ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನ ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಕೃಷ್ಣ, ಏನ್ ಅರ್ಥ ಆಯ್ತು ನಿಮ್ಗೆ? ಹರೇ ಕೃಷ್ಣ. ಎಂತಹ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಕೃಷ್ಣ? ತುಂಬಾ ಅವರ ತುಂಬಾ ಸೀಕ್ರೆಟ್ ಹೇಳ್ತಾ ಇದ್ದಾರೆ. ಹಾ, ಓಕೆ. ಏನಕ್ಕೆ ಅರ್ಜುನನ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಆದ್ರೆ ಅರ್ಜುನನ್ಗೆ ದೇವ್ರನ್ನ ನೋಡಿದ್ರೆ ಅಸೂಯೆ ಇಲ್ಲ. ನಾವು ಅನ್ಕೊಂತೀವಿ ಕೃಷ್ಣನ್ಗೆ ಯಾಕೆ ಎಲ್ಲ ಮಾಡ್ಬೇಕು ಅಂತ ಒಂದ್ ಕ್ಷಣದಲ್ಲಿ ನಮ್ ಮನ್ಸಿಗೆ ಬರುತ್ತೆ. ಆದ್ರೆ ಕೃಷ್ಣ ಅಸೂಯೆನೇ ಇಲ್ಲ ಅವ್ರಿಗೆ. ಕೃಷ್ಣ ಅಂದ್ರೆ ಅಷ್ಟು ಪ್ರೇಮ ಅವ್ರಿಗೆ, ಭಕ್ತಿ. ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಮಾತಾಜಿ. ಮತ್ತೆ ಇಲ್ಲಿ ಇನ್ನ ಏನನ್ನ ಹೇಳ್ತಾ ಇದ್ದಾರೆ? ಈ ಜ್ಞಾನವನ್ನ ಪಡ್ಕೊಂಡ್ರೆ ಏನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ? ಸಾಕ್ಷಾತ್ಕಾರ, ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಈ ಐಹಿಕ ಬದುಕಿನ ಸಂಕಟಗಳು ಅಂದ್ರೆ ಏನು ನಮ್ಮ ಪ್ರಕಾರ? ಏನ್ ಸಂಕಟ ಇದೆ ನಮ್ಗೆ ಐಹಿಕ ಬದುಕಲ್ಲಿ? ಮತ್ತೆ ವ್ಯಾಧಿ, ಮೃತ್ಯು, ಜನ್ಮ ಮೃತ್ಯು, ಜರಾ ವ್ಯಾಧಿ ಅಲ್ವಾ?
ನೋಡಿ ಹಾ ಕೃಷ್ಣ ಇವಾಗ ನಮ್ಗೆ ಇಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಗೆ ಏನೋ ಇಲ್ಲಿ ಬೆಳಗ್ಗೆ ಚಿಕ್ಕ ಪುಟ್ಟದೆಲ್ಲ ಏನೆಲ್ಲ ತೊಂದರೆಗಳು ಬರ್ತಾ ಇರುತ್ತೆ ಅಲ್ವಾ? ಅದ್ರ ಬಗ್ಗೆ ಯಾವ್ದೂ ಮಾತಾಡ್ತಾ ಇಲ್ಲ ಹ್ಮ್ ಅವ್ರು ಮಾತಾಡ್ತಾ ಇರೋದೇ ಶಾಶ್ವತ ತಾಪತ್ರಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ವಾ? ನಮ್ಮ ಸೈನ್ಸ್ ಹ್ಮ್ ಎಷ್ಟೇ ಮುಂದುವರೆದ್ರೂ ಈ 4ಕ್ಕೆ ಯಾವುದೇ ಒಂದು ಪರಿಹಾರವನ್ನ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಅಂತಹದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಸೊ ಶಾಶ್ವತ ತೊಂದರೆಗಳು ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜನ್ಮ, ಮೃತ್ಯು, ಜರಾ, ವ್ಯಾಧಿ. ಸೊ ಈ 4 ನಿಜ. ಸಂಕಟಗಳಿಂದ ನಾವು ಪಾರಾಗ್ಬೇಕಂತಂದ್ರೆ ನಾವ್ ಈ ಗುಹ್ಯತಮ ಜ್ಞಾನವನ್ನ ನಾವು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಗುಹ್ಯತಮ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಗೆ ಕೃಷ್ಣ ಗುಹ್ಯತರ ಜ್ಞಾನವನ್ನ ಕೊಟ್ಟಾಗಿದ್ಯಾ? ಇವಾಗ ಇಲ್ಲಿ ಗುಹ್ಯತಮಕ್ ಬಂದ್ಬಿಟ್ಟಿದ್ದಾರೆ, ಫೈನಲ್ ರಹಸ್ಯಕ್ಕೆ ಬಂದ್ಬಿಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಗುಹ್ಯತರ ಹೇಳಿರ್ಬೇಕಲ್ವಾ? ಸೊ ಏನಾದ್ರೂ ನಮ್ಗೆ ಹೇಳಿದಾರ ಗುಹ್ಯತರ ಜ್ಞಾನವನ್ನ ಇದಕ್ಕಿಂತ ಮುಂಚೆ? ಇಲ್ಲ ಹೇಳಿದಾರಾ? ಮಾತಾಜಿ. ಹೇಳಿಲ್ವಾ? ಏನು ಸೀಕ್ರೆಟ್ ಹೇಳಿಲ್ವಾ? ನಮ್ಮ ಯೂನಿವರ್ಸಿಟಿ ವಿದ್ಯೆಯಲ್ಲಿ ನಮ್ಗೆ ಅದನ್ನ ಯಾವತ್ತೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನ ಹೇಳಿದಾರಲ್ಲ ಕೃಷ್ಣ. ಯಾವ್ದದು ಗುಹ್ಯ ಜ್ಞಾನವನ್ನ ಹಾ ಹೇಳಿದ್ದಾರೆ? ಗುಹ್ಯತಮ ಜ್ಞಾನವನ್ನ ಹೇಳಿದ್ದಾರೆ? ಅದೇ ಮಾತಾಜಿ, ನಮ್ದು ಸೋಲು ಬೇರೆ ನಮ್ದು ಬಾಡಿ ಬೇರೆ ಹಾ ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಅಲ್ವಾ? ನಮ್ಗೆ ಆತ್ಮಜ್ಞಾನವನ್ನ ಕೊಟ್ಟಿದ್ದಾರೆ. ನೋಡಿ ನಮ್ಗೆ ಎಷ್ಟೇ ವರ್ಷ ನಾವು ಓದಿದ್ರು, ಎಷ್ಟು ಕೋಟಿ ಹಣ ಖರ್ಚು ಮಾಡಿ ನಾವ್ ಯಾವ್ದೇ ಒಂದು ಸೀಟನ್ನ ಸಂಪಾದಿಸ್ಕೊಂಡು ವಿದ್ಯೆಯನ್ನ ಕಲ್ತ್ಕೊಂಡ್ರು ಯಾರು ನಮ್ಗೆ ಹೇಳ್ಕೊಡೋದಿಲ್ಲ. ನಾವ್ ಯಾರನ್ನೋದನ್ನೇ ಹೇಳ್ಕೊಡೋದಿಲ್ಲ ಅಲ್ವಾ? ಹಾಗೆ ಜೀವನ ಮುಗಿಸ್ಬಿಡ್ತೀವಿ ನಾವು. ಆದ್ರೆ ಕೃಷ್ಣ ನಮ್ಗೆ ಆ ಗುಹ್ಯ ಜ್ಞಾನವನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಈ ದೇಹ ಅಲ್ಲ, ಈ ಜಡ ವಸ್ತುಗಳಿಂದ ಮಾಡಲ್ಪಟ್ಟಿರೋ ಈ ದೇಹದಿಂದ ನೀವು ಆ ಜಡ ವಸ್ತುವಿನಿಂದ ಮಾಡಲ್ಪಟ್ಟಿರುವಂತಹ ದೇಹ ಅಲ್ಲ, ಆ ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮ, ಚೇತನ, ಭಗವಂತನ ಅಂಶ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಸತ್ ಚಿತ್ ಆನಂದ ಸ್ವರೂಪಿಗಳು ನೀವು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ವಾ? ಮತ್ತೆ ಗುಹ್ಯತರ ಜ್ಞಾನ ಏನ್ ಕೊಟ್ಟಿದ್ದಾರೆ? ಅವರು ಗುಹ್ಯ ಜ್ಞಾನ ಗೊತ್ತಾಯ್ತು, ಆತ್ಮಜ್ಞಾನ. ಗುಹ್ಯತರ ಏನ್ ಕೊಟ್ಟಿದ್ದಾರೆ? ಅದು ತುಂಬಾ ಮುಖ್ಯವಾದದ್ದು, ನಮ್ಗೆ ಗೊತ್ತೇ ಇರ್ಲಿಲ್ಲ. ನಾವ್ ಏಕಾಂಗಿಯಾಗಿದೀವಿ, ನಮ್ಗೆ ಯಾರು ಇಲ್ಲ ಅಂತ ನಾವ್ ಅನ್ಕೋತಾ ಇದ್ವಿ ಅಲ್ವಾ? ನಾನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ನಾನು ನಿಕೃಷ್ಟ ಜೀವಿ ಅಂತ ನಾವ್ ಅನ್ಕೋತೀವಿ. ಅಂದ್ರೆ ಎಲ್ಲಾರು ಅಂತಲ್ಲ, ಯಾರು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಪಡ್ತಿರ್ತಾರೆ ಅವ್ರು ಹಂಗ ಅನ್ಕೋತಿರ್ತಾರೆ. ನಿನ್ನ ಜೊತೆ ನಾನಿದ್ದೀನಿ, ಪರಮಾತ್ಮ ನಿನ್ನ ಆ ಹೃದಯದಲ್ಲಿ ನಾನು ಇರ್ತೀನಿ ಅನ್ನೋದ ಮಾತು. ಅಲ್ಲ, ಪರಮಾತ್ಮನಾಗಿ ನಮ್ಮ ಪರಮಾತ್ಮ ಜೊತೆ ಇದ್ದಾರೆ ಅಲ್ವಾ? ಯಾರ್ ನಮ್ಗೆ ಹಂಗೆ ಜೊತೆಯಲ್ಲಿ ಇರ್ತಾರೆ ಅಲ್ವಾ? ಕೊನೆಯ ತನಕ ಯಾರ್ ಹಂಗೆ ಜೊತೆಲಿ ಇರ್ತಾರೆ? ಕೊನೆಯ ತನಕನೂ ಅಲ್ಲ, ನಾವ್ ಎಷ್ಟೇ ಜನ್ಮಗಳನ್ನ ಪಡಿಲಿ, ಭಗವಂತ ನಮ್ಮ ಜೊತೆಲಿ ಪರಮಾತ್ಮ ರೂಪಿಯಾಗಿ ಆತ್ಮದ ಜೊತೆಯಲ್ಲೇನೆ ಪರಮಾತ್ಮನಾಗಿ ಹೃದಯದಲ್ಲಿ ವಾಸ ಮಾಡ್ತಾರೆ. ಎಷ್ಟು ಕರುಣಾಮಯಿ ಅಂದ್ರೆ, ಅಕಸ್ಮಾತ್ ಇವಾಗ ನಾವು ಪಾಪವನ್ನ ಮಾಡ್ಬಿಟ್ಟು ಒಂದು ಮಲದಲ್ಲಿ ಹುಳುವಾಗಿ ಹುಟ್ಟಿದ್ರುನು ಸಹ ಆ ಒಂದು ಜನ್ಮದಲ್ಲೂ ಸಹ ನಮ್ಗೆ ಅವರು ನಮ್ಮ ಆತ್ಮದ ಜೊತೆ ಪರಮಾತ್ಮನಾಗಿ ಇರ್ತಾರೆ ಅಲ್ವಾ? ಸೊ ನಾವ್ ಏಕಾಂಗಿ ಅಲ್ಲ, ನಾವು ಯಾರ ಜೊತೆ ಇದೀವಿ? ನಾವು ಸರ್ವಜ್ಞನ ಜೊತೆ ಇದೀವಿ. ನಮ್ಮ ಹಿತೈಷಿ, ಏಕೈಕ ಹಿತೈಷಿ ಜೊತೆ ನಾವು ವಾಸ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಪರಮಾತ್ಮನಾಗಿ ಅವ್ರು ಇದ್ದಾರೆ ಅಂತ, ಅದು ಗುಹ್ಯತರ ಜ್ಞಾನ. ಇವಾಗ ಗುಹ್ಯತಮ ಜ್ಞಾನ ಅಂದ್ರೆ ಏನು? ಏನನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗಿಲ್ಲಿ? ಆ ಗುಹ್ಯತಮ ಜ್ಞಾನ ಏನು? ಅದೇ ಇವಾಗ ಬದುಕೋದು ನೀನು ಹೇಳಿದವರು, ಹ್ಮ್ ನೀನು ಬಾಡಿ ಅಲ್ಲ, ನೀನು ಹ್ಮ್ ಸೋಲು, ನೀನು ಬಾಡಿ ಅಲ್ಲ ಹ್ಮ್ ಅಂತ ಹ್ಮ್ ಹೇಳ್ಕೊಟ್ರು. ಹ್ಮ್ ಅದಾದ್ಮೇಲೆ ಇವಾಗ ನೀನ್ ನನ್ ಜೊತೆ ನನ್ನ ಹತ್ರ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರೆ. ನನ್ನ ಲೋಕಕ್ಕೆ ಬರ್ಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು? ಓಕೆ, ಭಗವಂತ ಲೋಕಕ್ಕೆ ಹೋಗಿ ಮಾಡೋದಾದ್ರೂ ಏನು ಮಾತಾಜಿ ನಾವು? ಅವ್ರ ಸೇವೆ ಮಾಡ್ಬೇಕು ಹಾ ಮಾತಾಜಿ. ಅಂದ್ರೆ ನಾವೆಲ್ಲ ಸೇವಕರು. ಹಾ ಅವರು ಅವರು ಹರಿ ಬೋಲ್ ಪ್ರಭುಗಳಿಗೆ ನಾವು ಮಾತಾಜಿ. ಸೇವಕರು, ಅವರು ಮಾಸ್ಟರ್. ಹಾ ಅಲ್ವಾ? ಅದು ತುಂಬಾ ಮುಖ್ಯವಾದದ್ದು. ನಮ್ಮ ಆತ್ಮ ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ ಅಲ್ವಾ? ಒಂದು ಕ್ಷಣನೂ ಅದು ಏನು ಸೋಮರಿತನ ತರದಲ್ಲಿ ಇರೋದಿಲ್ಲ. ಅದು ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ. ಅಂತಹ ಆತ್ಮ ಅದು ಭಗವಂತನ ಲೋಕಕ್ಕೆ ಹೋಗ್ಬಿಟ್ಟು ಅದು ನಿಷ್ಕ್ರಿಯವಾಗ್ಬಿಡತ್ತಾ? ಅಥವಾ ಏನೋ ಒಂದು ಭಗವಂತನ ದೇಹದೊಳಗಡೆ ಐಕ್ಯ ಆಗ್ಬಿಡುತ್ತಾ? ಇಲ್ಲ, ಯಾವಾಗ್ಲೂ ಅದು ಪ್ರತ್ಯೇಕ ಜೀವಿಯಾಗೇ ಇರುತ್ತೆ. ಅಲ್ಲಿ ಭಗವಂತನ ಲೋಕಕ್ಕೆ ಹೋದ್ಮೇಲೂ ಸಹ ಅದು ಭಗವಂತನಿಗೆ ಸೇವೆಯನ್ನ ಮಾಡುತ್ತೆ ಅಲ್ವಾ? ಅಂದ್ರೆ ನಾವೆಲ್ಲನೂ ಸಹ ಭಗವಂತನಿಗೆ ಸೇವೆಯನ್ನ ನಾವು ಮಾಡ್ತೀವಿ. ನಮ್ಗೆ ಯಾವ ರಸದಲ್ಲಿ ಬೇಕೋ ಆ ರಸದಲ್ಲಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡ್ತೀವಿ. ಶಾಂತ ರಸ, ದಾಸ್ಯ ರಸ, ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಯಾವುದೇ ಒಂದು ರಸದಲ್ಲಿ ನಮ್ಗೆ ಇಷ್ಟನೋ ಆ ರಸದಲ್ಲಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡ್ತೀವಿ. ಭಗವಂತನ ಲೀಲೆಯಲ್ಲಿ ನಾವು ಭಾಗವಹಿಸ್ತೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ನಾವ್ ಎಷ್ಟು ಮುಖ್ಯ ಭಗವಂತನಿಗೆ ಅಂದ್ರೆ, ಇವಾಗ ನಾವು ಮಾಡುವಂತ ಸೇವೆ ಇನ್ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ನಾನ್ ಮಾಡುವಂತ ಸೇವೆ ಇನ್ನೊಬ್ರು ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವಾಗ ನಾವ್ ಇಲ್ಲಿಲ್ಲ, ಅಲ್ಲಿಲ್ಲ, ಭಗವಂತನ ಲೋಕದಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಇವಾಗ ಆ ಸೇವೆಯಿಂದ ಭಗವಂತ ವಂಚಿತನಾಗ್ತಿದೆ. ಅಂದ್ರೆ ಭಗವಂತನಿಗೆ ಆ ಸೇವೆ ಸಿಗ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು.
ಸೊ ಇವಾಗ ನಾವ್ ಮಾಡೋ ಸೇವೆ ನಮ್ಗೇನು ಭಗವಂತ ಒಂದು ಕಲೆನೂ ಕೊಟ್ಟಿಲ್ಲ ಅಂತ ನಾವ್ ಹಂಗ ಅನ್ಕೋತೀವಿ, ನೈಪುಣ್ಯತೆ ಏನೂ ಇಲ್ಲ ನಮ್ಮಲ್ಲಿ ನಿಪುಣತೆ ಅಂತ ಇಲ್ಲ. ಸೊ ಭಗವಂತನಿಗೆ ನಾವ್ ಮಾಡೋದು ಅಂತ ಒಂದು ಸೇವೆ ಅಂತ ಇದೆ. ಸೊ ಆ ಸೇವೆಯಿಂದ ಈಗ ಭಗವಂತನಿಗೆ ಇವಾಗ ವಂಚಿತರಾಗಿದ್ರೆ ಅಂದ್ರೆ ಅವ್ರಿಗೆ ಸಿಗ್ತಾ ಇಲ್ಲ ಆ ಸೇವೆ. ಇವಾಗ ನಾವ್ ಮತ್ತೆ ವಾಪಸ್ ಹೋಗ್ಬಿಟ್ಟು ನಾವು ನಮ್ಮ ಆ ಶಾಶ್ವತ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಸೊ ಅದು ಗುಹ್ಯತಮವಾದ ಜ್ಞಾನ. ನಾವು ಭಗವಂತನ ಲೀಲೆಯಲ್ಲಿ ನಾವಲ್ಲಿ ಭಾಗವಹಿಸ್ತೀವಿ. ನಾವು ಯಾವಾಗ್ಲೂ ಅಲ್ಲಿ ನಿಷ್ಕ್ರಿಯವಾಗಿ ಬಿಡೋದಿಲ್ಲ. ನಮ್ಮ ಆತ್ಮ ಅಲ್ಲಿ ಹೋಗಿದ ತಕ್ಷಣ ಐಕ್ಯ ಆಗ್ಬಿಡೋದಿಲ್ಲ. ಸೊ ನಾವ್ ಯಾವಾಗ್ಲೂ ಪ್ರತ್ಯೇಕ ಜೀವಿಗಳಾಗೇ ಇರ್ತೀವಿ. ಈಗ್ಲೂ ಪ್ರತ್ಯೇಕ ಜೀವಿಗಳು ಭಗವಂತನ ಲೋಕಕ್ಕೆ ಹೋದಾಗ್ಲೂ ಸಹ ನಾವು ಪ್ರತ್ಯೇಕ ಜೀವಿಗಳಾಗೇ ಇದ್ದು ಅವರ ಸೇವೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಗುಹ್ಯತಮ ಜ್ಞಾನವನ್ನ ಕೊಟ್ಟಿದ್ದಾರೆ. ಸೊ ನಾವ್ ಇವಾಗ ಭಗವಂತನ ಲೋಕಕ್ಕೆ ಹೋಗ್ಬೇಕಂದ್ರೆ ಏನನ್ನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದಾರೆ. ಅದು ನಮ್ಗೆ ಗುಹ್ಯತಮ ಜ್ಞಾನವನ್ನ ನಮ್ಗೆ ಕೊಡ್ತಾ ಇದಾರೆ. ಭಗವಂತನ ಸೇವೆಯಲ್ಲಿ ನಾವು ಭಾಗವಹಿಸ್ಬೇಕು, ಪಾಲ್ಗೊಳ್ಬೇಕು ಮತ್ತೆ ಅಂತಂತಂದ್ರೆ ಏನನ್ನ ಮಾಡ್ಬೇಕು ನಾವು ಈ ಭೌತಿಕ ಪ್ರಪಂಚದಲ್ಲಿ ಅನ್ನೋದನ್ನ ಆ ರಹಸ್ಯವನ್ನ ನಮ್ಗೆ ತಿಳಿಸಿ ಕೊಡ್ತಾ ಇದಾರೆ ಇಲ್ಲಿ ಕೃಷ್ಣ. ಸೊ ಇವಾಗ ನಮ್ಗೆ ಇಲ್ಲಿ ಜ್ಞಾನ ಅಲ್ವಾ, ಇವಾಗ ನಮ್ಗೆ ಇಲ್ಲಿ ಎಂತಹ ಜ್ಞಾನವನ್ನ ಕೊಡ್ತಾ ಇದಾರೆ, ಗುಹ್ಯತಮ ಜ್ಞಾನವನ್ನ ನಮ್ಗಿಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಚಿಕ್ಕ ಪ್ರಸಂಗವನ್ನ ನೋಡೋಣಂತೆ. ಇದು ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ನಡೆದಿರೋದು. ಚೈತನ್ಯ ಮಹಾಪ್ರಭುಗಳು ಈ ಹರಿನಾಮವನ್ನ, ಈ ಸಂಕೀರ್ತನ ಯಜ್ಞವನ್ನ ಪ್ರತಿಯೊಬ್ಬರಿಗೂ ಸಹ ತಿಳಿಸಿಕೊಡ್ಲಿಕ್ಕೆ ಅವರು ಪರ್ಯಟನೆ ಮಾಡ್ತಾ ಇದ್ರು. ಅವರು ಭಾರತದಾದ್ಯಂತ ಪರ್ಯಟನೆ ಮಾಡ್ತಿದಾಗ ಅವ್ರು ಇವಾಗ ಈ ಕಡೆ ಸೌತ್ ಕಡೆಗೆ ಅವರು ಬರ್ತಾರೆ. ಸೊ ಈ ಸೌತ್ ಕಡೆಗೆ ಬಂದಾಗ ಅವರು ಶ್ರೀರಂಗಂ ಅಲ್ಲಿ ಅವರು ಇರ್ತಾರೆ. ಆ ಶ್ರೀರಂಗಂ ದೇವಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣನನ್ನ ಭೇಟಿ ಮಾಡ್ತಾರೆ. ಆ ಬ್ರಾಹ್ಮಣ ಅವನು ಆ ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ಅವನು ದುಃಖದಲ್ಲಿ ಇರ್ತಾನೆ. ಸೊ ಅದಕ್ಕೋಸ್ಕರ ಅವ್ರು ಕೇಳ್ತಾರೆ, ಯಾಕೆ ನಿಂಗೆ ದುಃಖದಲ್ಲಿ ಇರ್ತೀಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ಬ್ರಾಹ್ಮಣ ಹೇಳ್ತಾರೆ, ನಂಗೆ ಗುರುಗಳು ನನಗೆ ಆದೇಶವನ್ನ ಕೊಟ್ಟಿದ್ದಾರೆ, ನೀನು ಭಗವದ್ಗೀತೆಯನ್ನ ಓದ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಅನಕ್ಷರಸ್ಥ, ನನಗೇನು ಓದ್ಲಿಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ನನ್ಗೆ ದುಃಖ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ಅವ್ರಿಗೆ ಅದ್ರ ಜೊತೆ ಅವರು ಆ ಪುಸ್ತಕವನ್ನ ಇಟ್ಕೊಂಡು ಅವ್ರ ಕಣ್ಣಲ್ಲಿ ನೀರ್ ಬೇರೆ ಬರ್ತಾ ಇರುತ್ತೆ. ಅದಕ್ಕೆ ಕೇಳ್ತಾರೆ ಅವರು, ಯಾಕೆ ನೀನು ಅಳ್ತಾ ಇದೀಯಾ ಅಂತ ಹೇಳಿದಾಗ, ನನಗೆ ಈ ಮುಖಪುಟದಲ್ಲಿ ಏನಿದೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಆ ಭಗವದ್ಗೀತೆಯ ಮುಖಪುಟದಲ್ಲಿ ಯಥಾರೂಪದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಪಾರ್ಥ ಸಾರಥಿಯಾಗಿದ್ದಾರೆ ಅಲ್ವಾ. ಅಂದ್ರೆ ಕೃಷ್ಣನ ಸ್ಥಾನವನ್ನ ನೀವು ಯೋಚನೆ ಮಾಡಿದ್ರೆ ಅವರು ದೇವೋತ್ತಮ ಪರಮ ಪುರುಷ ಅಲ್ವಾ, ಎಲ್ಲ ಸರ್ವಲೋಕ ಮಹೇಶ್ವರ ಅಂತ ಅವರೇ ಹೇಳ್ತಾರೆ. ಅಂತವ್ರು ಈಗ ಅರ್ಜುನನಿಗೆ ಸಾರಥ್ಯವನ್ನ ವಹಿಸಿದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಅವನು ಅದನ್ನೇ ಹೇಳ್ತಾ ಇದ್ದಾರೆ ಆ ಬ್ರಾಹ್ಮಣ, ನನಗೆ ಇಲ್ಲಿ ಕೃಷ್ಣ ಎಷ್ಟು ದಯಾಮಯ ಕರುಣಾಮಯ, ಅವನು ಸಕಲ ಲೋಕಗಳ ಒಡೆಯ. ಆದ್ರೆ ನೋಡಿ ಅವ್ರಿಲ್ಲಿ ಅರ್ಜುನನಿಗೆ ಅವರು ಸಾರಥ್ಯವನ್ನ ವಹಿಸಿದ್ದಾರೆ. ನನಗೆ ಇದನ್ನ ನೋಡಿದ್ರೆ ನನಗೆ ಆ ಕೃಷ್ಣನ ಎಷ್ಟು ಕರುಣೆ ಅಂತ ಹೇಳ್ಬಿಟ್ಟು ನನಗೆ ಅವರನ್ನ ನೋಡಿದ್ರೆ ನನಗೆ ಆತರ ಆನಂದ ಬಾಷ್ಪ ತರ ಅನ್ನಿಸ್ತಾ ಇದೆ, ಎಂತಹ ಒಂದು ಕರುಣಾಮಯಿ ಇವರು ಅಂತ ಹೇಳ್ಬಿಟ್ಟು ಅಂತ. ಆಗ ಇದನ್ನ ಕೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರಂತೆ, ನೀನ್ ಬೇಜಾರ್ ಮಾಡ್ಕೋತಾ ಇದೀರಾ, ನಿನಗೆ ಭಗವದ್ಗೀತೆನ ಓದ್ಲಿಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಭಗವದ್ಗೀತೆಯನ್ನ ಯಾರಾದ್ರೂ ಒಬ್ರು ಓದಿದ್ರೆ ಏನು ಜ್ಞಾನವನ್ನ ಪಡ್ಕೋಬೇಕು ಅದನ್ನ ನೀನ್ ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ಯಾ, ನಿನಗೆ ಭಗವದ್ಗೀತೆ ಓದೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಂತೆ. ನೋಡಿ, ಆಗ ಏನು ಜ್ಞಾನವನ್ನ ಒಬ್ಬ ಮನುಷ್ಯ ಪಡ್ಕೋಬೇಕು, ಆ ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಈ ಅನಕ್ಷರಸ್ಥ ಬ್ರಾಹ್ಮಣ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಆ ಗುಹ್ಯ ತಮ್ಮ ಜ್ಞಾನ ಅವನಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಅಲ್ವಾ. ಅದಕ್ಕೇನೆ ಈ ಜ್ಞಾನ ಯಾವ ತರ ಅಂದ್ರೆ ನೋಡಿ, ಇವಾಗ ನಮ್ ಭೌತಿಕ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ಗೆ ಸೇರ್ಕೋಬೇಕಂದ್ರೆ ನಮ್ಗೊಂದು ಅರ್ಹತೆ ಇರ್ಬೇಕು ಅಲ್ವಾ. ಈ ಅರ್ಹತೆ ಇದ್ರೇನೆ ನಮ್ಗೆ ಅಲ್ಲಿ ಹೋಗಿ ಸೇರ್ಕೊಳ್ಲಿಕ್ಕೆ ಸಾಧ್ಯ. ಆದ್ರೆ ಈ ಭಗವಂತನ ಭಕ್ತಿ ಮಾರ್ಗದಲ್ಲಿ ಆತರ ಅಲ್ಲ. ಯಾರ್ ಬೇಕಾದ್ರೂ ಸಹ ಜಾತಿ ಮತ ಭೇದ ಏನು ಇಲ್ಲ, ಗಂಡು ಹೆಣ್ಣು ಮತ್ತೆ ಆ ಬಣ್ಣಗಳಲ್ಲಿ ಯಾವ್ದ್ರಲ್ಲೂ ಸಹ ಭೇದ ಭಾವ ಅನ್ನೋದು ಏನು ಇಲ್ಲ. ಯಾರ್ ಬೇಕಾದ್ರೂ ವಯಸ್ಸಿನ ಭೇದ ಭಾವನೂ ಇಲ್ಲ. ಚಿಕ್ಕ ಮಗುನು ಸಹ ಈ ಭಕ್ತಿ ಮಾರ್ಗಕ್ಕೆ ಬರ್ಬೋದು, ವಯಸ್ಸಾಗಿರೋರು ಸಹ ಭಕ್ತಿ ಮಾರ್ಗಕ್ಕೆ ಬರ್ಬೋದು, ಯಾರ್ ಬೇಕಾದ್ರೂ ಸಹ ಈ ಭಕ್ತಿ ಮಾರ್ಗಕ್ಕೆ ಬರಬಹುದು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಜ್ಞಾನ ಎಲ್ಲರಿಗೂ ಸಹ ಸಿಗುವಂತದ್ದು, ಆದ್ರೆ ಭಗವಂತನ ಮೇಲೆ ಅಸೂಯೆ ಇರಕೂಡುದು. ಸೊ ಇವಾಗ ಇಲ್ಲಿ ಭಗವದ್ಗೀತೆಯಲ್ಲಿ ಬಹಿರಂಗವಾದ 3 ರಹಸ್ಯ ಸತ್ಯಗಳು ಯಾವ್ದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ಏನು ಆತ್ಮಜ್ಞಾನ, ಅದು ಗುಹ್ಯ ಜ್ಞಾನ, ಮತ್ತೆ ನಮ್ಮ ಜೊತೆಯಲ್ಲಿ ಪರಮಾತ್ಮ ಯಾವಾಗ್ಲೂ ಇರೋದು ಗುಹ್ಯತಮ ಜ್ಞಾನ, ಮತ್ತೆ ನಾವು ಭಗವಂತನ ಸೇವೆಯಲ್ಲಿ ನಾವ್ ಯಾವಾಗ್ಲೂ ಸೇವಕರು, ಶಾಶ್ವತ ಸೇವಕರು. ನಾವು ಇವಾಗ್ಲೂ ಸಹ ಭಗವಂತನ ಸೇವೆಯನ್ನ ಮಾಡ್ತೀವಿ. ಮತ್ತೆ ನಾವು ಭಗವಂತನ ಲೋಕಕ್ಕೆ ಹೋಗಿನೂ ಸಹ ನಾವು ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸ್ಕೋತೀವಿ. ಸೊ ನಾವ್ ಯಾವಾಗ್ಲೂ ಸಹ ನಾವು ನಿಷ್ಕ್ರಿಯರಾಗೋದಿಲ್ಲ. ನಮ್ಮ ಆತ್ಮ ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ. ಅಲ್ಲಿ ಹೋದ್ಮೇಲೂ ಸಹ ನಾವು ಪ್ರತ್ಯೇಕವಾಗಿ ಇದ್ಕೊಂಡು ಭಗವಂತನ ಸೇವೆಯನ್ನ ಮಾಡ್ತೀವಿ ಅನ್ನೋದನ್ನ ಗುಹ್ಯತಮ ಜ್ಞಾನವನ್ನ ನಾವು ತಿಳ್ಕೊಂಡ್ವಿ. ಸೊ ಇವಾಗ ಇದು 9.2ನೇ ಶ್ಲೋಕ, ಇದು ತುಂಬಾ ಮುಖ್ಯವಾದ ಶ್ಲೋಕ. ನಮ್ಗೆ ಈ ಇಡೀ ಭಗವದ್ಗೀತೆಯ ಆ ಮಹಿಮೆಯನ್ನ ನಮ್ಗೆ ತಿಳಿಸಿಕೊಡುತ್ತೆ. ಸೊ ಇದು ಏನಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಪ್ರಭುಪಾದರು ತುಂಬಾ ಚೆನ್ನಾಗಿರುವಂತಹ ಭಾವಾರ್ಥವನ್ನ ಬರೆದಿದ್ದಾರೆ ಇದರ ಕುರಿತಾಗಿ. ನೀವು ಇವತ್ತೇ ಓದಿ, ಪ್ರತಿಯೊಂದು ಪದಗಳನ್ನ ಎಷ್ಟು ಚೆನ್ನಾಗಿ ಪ್ರಭುಪಾದರು ನಮ್ಗೆ
ಅರ್ಥ ಮಾಡಿಸಿದ್ರೆ ನೋಡಿ, ಇದು ರಾಜವಿದ್ಯಾ. ಎಲ್ಲ ವಿದ್ಯೆಗಳಲ್ಲಿ ಇದು ರಾಜವಿದ್ಯಾ. ಈ ವಿದ್ಯೆನ ನಾವು ಅರ್ಥ ಮಾಡ್ಕೊಂಡ್ರೆ, ಈ ಭಗವದ್ಗೀತೆ ಜ್ಞಾನವನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ ಅಲ್ವಾ. ನೋಡಿ, ಇವಾಗ ನಾವ್ ಎಷ್ಟೇ ಡಿಗ್ರಿಯನ್ನ ನಾವು ಸಂಪಾದನೆ ಮಾಡಿದ್ರು ನಮ್ಮ ದೇಹ ನಾಶವಾಗಿ ಹೋದ್ಮೇಲೆ ಆ ಡಿಗ್ರಿಗೆ ಏನು ಪ್ರಯೋಜನ ಇಲ್ಲ ಅಲ್ವಾ. ಆದ್ರೆ ಈ ಭಗವದ್ಗೀತೆ ಜ್ಞಾನ ಆತರ ಅಲ್ಲ ಅಲ್ವಾ. ಇದು ನಾವು ಅಕಸ್ಮಾತ್ ಇಲ್ಲಿ ಒಂದು 10% ಮಾಡಿ ನಾವು ದೇಹವನ್ನ ಬಿಟ್ರೆ ನಮ್ಗೆ ಮುಂದಿನ ಜನ್ಮದಲ್ಲಿ ನಾವು ಆ 11% ಇಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಇದು ನಾಶನೇ ಆಗೋದಿಲ್ಲ ಈ ಜ್ಞಾನ. ಮತ್ತೆ ಇದು ರಾಜಗುಹ್ಯಂ ಅಲ್ವಾ. ಇದು ತುಂಬಾ ಸೀಕ್ರೆಟ್, ನಮಗ್ ಗೊತ್ತೇ ಇಲ್ಲ ನೋಡಿ. ಇದು ಓಪನ್ ಸೀಕ್ರೆಟ್. ಭಗವದ್ಗೀತೆ ಪುಸ್ತಕವನ್ನ ನಾವ್ ಯಾವಾಗ್ಲೂ ಇಟ್ಕೊಂಡಿದ್ವಿ, ಎಷ್ಟೊಂದ್ ಜನ ಓದಿದಾರೆ ಕೂಡ, ಆದ್ರೂ ಈ ಸೀಕ್ರೆಟ್ ಅನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಲ್ವಾ. ಅಂತಹ ಒಂದು ಸೀಕ್ರೆಟ್ ಅನ್ನ, ಭಗವಂತನ ಬಳಿಗೆ ಹೋಗ್ಲಿಕ್ಕೆ ನಾವ್ ಏನನ್ನ ಮಾಡ್ಬೇಕು ಅನ್ನೋ ಒಂದು ಸೀಕ್ರೆಟ್ ಅನ್ನ ಭಗವಂತ ಇದ್ರಲ್ಲಿ ಕೊಡ್ತಾ ಇದ್ದಾರೆ. ಪವಿತ್ರಂ ಅಲ್ವಾ. ನಾವೆಲ್ಲನೂ ತುಂಬಾ ಪಾಪ ಮಾಡಿದೀವಿ ಅಲ್ವಾ. ಅದು ಒಂದು ಜನ್ಮದಲ್ಲ, ಹಲವಾರು ಜನ್ಮಗಳಿಂದ ನಾವು ಆ ಪಾಪದ ಮೂಟೆಯನ್ನ ಹೊತ್ಕೊಂಡ್ ಬಂದಿದ್ವಿ. ಇದೆಷ್ಟು ಪವಿತ್ರವಾಗಿರೋದು ಅಂತಂತಂದ್ರೆ, ನಾವು ಭಗವದ್ಗೀತೆನ ಓದಿದ್ರೆ ಆ ಪಾಪ ಯಾವುದೇ ಒಂದು ಹಂತದಲ್ಲಿರ್ಲಿ, ಅದು ಬೀಜ, ಕೂಟ, ಪ್ರಾರಬ್ಧ, ಅಪ್ರಾರಬ್ಧ, ಯಾವುದೇ ಒಂದು ಹಂತದಲ್ಲಿ ಇದ್ರೂ ಸಹ ಅದು ನಾಶವಾಗಿ ಹೋಗುತ್ತೆ. ಅದನ್ನ ಹೇಳ್ತಾರೆ, ನಾವು ಪವಿತ್ರರಾಗ್ತೀವಿ. ಪವಿತ್ರಂ ಅಂತಹ ಒಂದು ಪವಿತ್ರತೆಯನ್ನ ಕೊಡುವಂತಹ ಜ್ಞಾನ ಇದು. ಉತ್ತಮಂ, ತಮ ಅಂತಂದ್ರೆ ಕತ್ಲು, ಆ ನಮ್ಮಲ್ಲಿರುವಂತಹ ಅಜ್ಞಾನಗಳನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಜ್ಞಾನ ಇದು ಅಂತ ಹೇಳ್ತಾ ಇದಾರೆ. ಪ್ರತ್ಯಕ್ಷಾವಗಮಂ ಅಂತ ಹೇಳ್ತಾ ಇದಾರೆ, ಅಂದ್ರೆ ಪ್ರತ್ಯಕ್ಷವಾಗಿ ಅದನ್ನ ಅನುಭವಿಸ್ಬೋದು. ಇವಾಗ ನಾವ್ ಯಾವ್ದನ್ನಾದ್ರೂ ನಾವು ಪಡ್ಕೊಂಡಾಗ ನಾವು ಅದನ್ನ ಇಮಿಡಿಯೇಟ್ ಆಗಿ ನಮ್ಗೆ ಅದ್ರದ್ದು ಏನು ಪರಿಣಾಮ ಉಂಟಾಗ್ಬೇಕು ಅಲ್ವಾ. ನಾನು ಇವಾಗ ಐಸ್ ಕ್ರೀಮ್ ತಿಂದಾಗ ನನಗೆ ಅದರ ಏನು ಟೇಸ್ಟ್ ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು. ನನ್ಗೆ ಯಾವಾಗ್ಲೋ ಗೊತ್ತಾದ್ರೆ ಅದ್ ನನಗೆ ಅದ್ರದ್ದೇನು ಉಪಯೋಗ ಇಲ್ಲ ಅಲ್ವಾ. ಸೊ ಇವಾಗ ಅದೇ ತರನೇ ಇಲ್ಲಿ ಭಕ್ತಿಯನ್ನ ಮಾಡಿದಾಗ ನನಗೆ ಈ ಜನ್ಮದಲ್ಲ, ಇನ್ಯಾವುದೋ ಒಂದು ಮುಂದಿನ ಜನ್ಮದಲ್ಲಿ ಅದರ ಪರಿಣಾಮ ಬೀರೋದಿಲ್ಲ. ಈಗ್ಲೇ ಇಮಿಡಿಯೇಟ್ ಆಗಿ ನಮ್ಗೆ ಅದರ ಪರಿಣಾಮವನ್ನು ನಾವು ಪ್ರತ್ಯಕ್ಷವಾಗಿ ಅನುಭವಿಸ್ಬೋದು. ಸೊ ಅದಕ್ಕೆ ಇಲ್ಲಿ ಪ್ರತ್ಯಕ್ಷಾವಗಮಂ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಪ್ರಭುಪಾದರು ನಾರದರ ಕಥೆಯನ್ನ ಹೇಳ್ತಾರೆ ನಮ್ಗೆ. ಸೊ ನಾರದರು ಅವರು ಅವರ ಹಿಂದಿನ ಜನ್ಮದಲ್ಲಿ ಒಬ್ಬ ಏನು ಶೂದ್ರಳ ಮಗನಾಗಿ ಅವನು ಹುಟ್ಟಿರ್ತಾರೆ. ಅವಳು ಬೇರೆ ಇನ್ಯಾರು ಇರೋದಿಲ್ಲ, ಅವ್ರ ತಾಯಿ. ಅವಳು ಒಂದು ಆಶ್ರಮದಲ್ಲಿ ಕೆಲಸವನ್ನ ಮಾಡ್ತಿರ್ತಾಳೆ. ಆ ಆಶ್ರಮಕ್ಕೆ ಆ ಚತುರ್ಮಾಸದ ಸಮಯದಲ್ಲಿ ವೇದಾಂತಿಗಳು ಬರ್ತಾರೆ. ವೇದಾಂತಿಗಳು ಬಂದಾಗ ಅವಳು ಅವರ ಸೇವೆಯನ್ನ ಮಾಡ್ತಿರ್ತಾಳೆ. ಮತ್ತೆ ಅವಳ ಮಗ ನಾರದರು. ಸೊ ನಾರದನ್ನು ಸಹ ಇವಾಗ ಅವ್ರ ತಾಯಿ ತರನೇ ಅವನು ಸೇವೆಯನ್ನ ಮಾಡ್ತಿರ್ತಾನೆ. ಮತ್ತೆ ಇವರೆಲ್ಲರನ್ನು ಸಹ ಪ್ರಸಾದವನ್ನ ತಿಂದ್ಮೇಲೆ ಒಂದ್ ಸ್ವಲ್ಪ ಅದರಲ್ಲಿ ಏನು ಆ ಎಲೆಯಲ್ಲಿ ಇರುತ್ತಲ್ಲ ಅದನ್ನ ಹಾಗೆ ಅವರು ಬಿಟ್ಬಿಟ್ಟಿರ್ತಾರೆ. ಸೊ ಈಗ ನಾರದ್ರು ಅವರ ಪರ್ಮಿಷನ್ ಅನ್ನ ತಗೊಂಡು ಅದನ್ನ ಉಚ್ಚಿಷ್ಟ ಅಂತ ಕರಿತೀವಿ ಅದನ್ನ, ಎಂಜಲನ್ನ, ಅದನ್ನ ಅವನು ತಿಂತಾನೆ. ಸೊ ತಿಂದಾಗ ನೋಡಿ ಅವನು ಎಷ್ಟು, ನೋಡಿ ಅವನು ದಾಸಿಯ ಪುತ್ರ, ಅವನು ಏನು ವಿದ್ಯೆ ಅನ್ನೋದು ಇಲ್ಲ, ಏನೇ ಒಂದು ಏನು ಏನ್ ಹೇಳ್ತಾರೆ ಸಂಸ್ಕೃತಿ ಅಂತ ಏನ್ ಹೇಳ್ತೀವಿ ಅದನ್ನ ಯಾವ್ದನ್ನು ಅವನು ಪಡ್ಕೊಂಡಿಲ್ಲ. ಆದ್ರೂ ಸಹ ಅವನು ಉಚ್ಚಿಷ್ಟವನ್ನ ತಿಂತಾನೆ. ಮತ್ತೆ ಇವರು 3-4 ತಿಂಗಳ ಕಾಲ ಸತತವಾಗಿ ಅವರು ಭಗವಂತನ ಏನು ಅವರ ನಾಮ ರೂಪ ಗುಣ ಲೀಲೆಗಳನ್ನ ಅವರು ಏನು ಪ್ರವಚನ ಮಾಡ್ತಿರ್ತಾರೆ. ಇದನ್ನ ಇವನು ಕುತ್ಕೊಂಡು ಆಲಿಸ್ತಾನೆ. ನೋಡಿ ಇಷ್ಟೇ ಅವ್ರ ಜೊತೆ ಅವ್ರಿಗೆ ಸಂಪರ್ಕ ಸಿಕ್ಕಿದ್ದಕ್ಕೆ ಅವನಿವಾಗ ಎಷ್ಟು ಪರಿಶುದ್ಧನಾಗ್ತಾನೆ ಅಂತಂತಂದ್ರೆ, ಅವ್ನಿಗೆ ಯಾವ್ದೇ ಒಂದು ಜ್ಞಾನ ಇಲ್ಲ, ಆದ್ರೂ ಅವನಿಗೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅವನಿಗೆ ಈ ಭಕ್ತಿ ಬಗ್ಗೆ ಎಲ್ಲವೂ ಸಹ ಅವನಿಗೆ ಗೊತ್ತಾಗುತ್ತೆ. ಕೊನೆಗೆ ಅವರು 4 ತಿಂಗಳ ಆದ್ಮೇಲೆ ಹೊರಡಕ್ಕಿನ ಮುಂಚೆ ಅವರು ನಾರದರಿಗೆ ಅವರು ದೀಕ್ಷೆಯನ್ನು ಕೊಟ್ಬಿಟ್ಟು ಹೊರಡ್ತಾರೆ. ನೋಡಿ, ಚಿಕ್ಕ ಬಾಲಕ, ಅವನು 5 ವರ್ಷದ ಮಗು ಅಷ್ಟೇನೆ. ನೋಡಿ, ಅಂತಹ ಏನೇ ಒಂದು ವಿದ್ಯೆ ಇಲ್ದಲೇ ಇರೋನು ಅವನಿವಾಗ ಈ ಭಕ್ತರ ಸಹವಾಸದಿಂದ ಅವನು ತನ್ನೆಲ್ಲ ಹಿಂದಿನ ಜನ್ಮದ ಪಾಪಗಳನ್ನೆಲ್ಲ ಕಳ್ಕೊಂಡು ಪರಿಶುದ್ಧನಾಗ್ತಾನೆ. ಪರಿಶುದ್ಧನಾಗಿ ಅವನು ಭಕ್ತನಾಗ್ತಾನೆ ಅವನು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಅವನು ಅದನ್ನ ಅದೇ ಜನ್ಮದಲ್ಲಿ ಅನುಭವಿಸ್ತಾನೆ. ಅವನಿಗೆ ಆ ವ್ಯತ್ಯಾಸ ಏನು ಅನ್ನೋದು ಅವನಿಗೆ ಅವಾಗ್ಲೇ ಗೊತ್ತಾಗುತ್ತೆ, ಆ ಚಿಕ್ಕ ಬಾಲಕನಿಗೆ ಗೊತ್ತಾಗುತ್ತೆ. ಮತ್ತೆ ಧರ್ಮ್ಯಂ ಅಲ್ವಾ. ಸೊ ಇವಾಗ ಇದು ನಮ್ಮ ಧರ್ಮ. ನಾವು ಇವಾಗ ಭಗವಂತನ ಸೇವಕರು. ನಾವು ಅದೇ ಒಂದು ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ನಾವು ನಮ್ದು ಶಾಶ್ವತ ಸ್ಥಾನ ಸೇವಕರು. ಸೊ ನಾವಿವಾಗ ಧರ್ಮವನ್ನ ಆಚರಿಸ್ತಿದೀವಿ ಅಂತಂದ್ರೆ ನಾವಿವಾಗ ನಮ್ಗೆ ಹೌದು, ನಮ್ಗೆ 2 ಧರ್ಮಗಳಿದೆ, ಈ ದೇಹದ ಧರ್ಮ ಮತ್ತೆ ನಮ್ಮ ಆತ್ಮದ ಧರ್ಮ. ಹೌದು, ನಮ್ಗೆ ಎಷ್ಟು ದಿನಗಳ ತನಕ ಈ ದೇಹ ಇರುತ್ತೋ ಆ ದೇಹದ ಧರ್ಮವನ್ನ ನಾವು ಪಾಲಿಸ್ಲೇಬೇಕಾಗತ್ತೆ. ಅದ್ರ ಜೊತೆ ಮುಖ್ಯವಾಗಿ ಈ ಆತ್ಮದ ಧರ್ಮ ಅಂತಂದ್ರೆ ಭಗವಂತನ ಸೇವೆಯನ್ನ ಮಾಡುವಂತಹ ಆ ಒಂದು ಧರ್ಮವನ್ನ ನಾವು ಪಾಲಿಸ್ಲೇಬೇಕಾಗತ್ತೆ. ಸೊ ಆ ಧರ್ಮ ಏನು ಅನ್ನೋದನ್ನ ನಮ್ಗೆ ಈ ಭಗವದ್ಗೀತೆ ನಮ್ಗೆ ತಿಳಿಸಿಕೊಡುತ್ತೆ. ಮತ್ತೆ ಸುಸುಖಂ ಕರ್ತುಂ ಅವ್ಯಯಂ. ಇವಾಗ ನೋಡಿ, ನಾವು ಅಷ್ಟಾಂಗ ಯೋಗವನ್ನ ನೋಡಿದ್ವಿ. ಅಷ್ಟಾಂಗ ಯೋಗದಲ್ಲಿ ಅವ್ರು ಏನ್ ಮಾಡ್ಬೇಕು, ಅಷ್ಟಾಂಗ ಯೋಗಿ ಕಾಡಿಗೆ ಹೋಗ್ಬೇಕು, ಅದು ಏಕಾಂಗಿಯಾಗಿ ಹೋಗ್ಬೇಕು. ಎಲ್ಲ ಮನೆ ಮಠ ಆಸ್ತಿ ಪಾಸ್ತಿ ಅಂತಸ್ತು ಹೆಂಡತಿ ಮಕ್ಕಳು ಬಂಧು ಬಾಂಧವರು ಎಲ್ಲರನ್ನ ಬಿಟ್ಬಿಟ್ಟು ಏಕಾಂಗಿಯಾಗಿ ಕಾಡಿಗೆ ಹೋಗ್ಬೇಕು. ಓಕೆ, ಕಾಡಲ್ಲಿ ನಿರ್ಜನ ಪ್ರದೇಶದಲ್ಲಿ ಅಲ್ವಾ, ಅಲ್ಲೆಲ್ಲ ಎಂತಹ ವಾತಾವರಣ ಇರುತ್ತೆ.
ಅಂತಹ ವಾತಾವರಣದಲ್ಲಿ ಅವನು ಕುತ್ಕೊಂಡು ಧ್ಯಾನಾಸಕ್ತನಾಗ್ಬೇಕು. ಆ 8 ಅಂಗಗಳನ್ನ ಕಲ್ತ್ಕೊಂಡು ಆ ಸಮಾಧಿ ಸ್ಥಿತಿಗೆ ಬರ್ಬೇಕು ಅಲ್ವಾ. ಅವಾಗ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಆದ್ರೆ ಈ ಭಕ್ತಿ ಮಾರ್ಗ ಆ ತರ ಅಲ್ಲ. ಸುಸುಖಂ, ತುಂಬಾ ಸಂತೋಷವಾಗಿ ಮಾಡೋ ಅಂತದ್ದು ಇದು. ಸುಸುಖಂ ಕರ್ತುಂ ಅವ್ಯಯಂ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರಿಗೆ ಅವರು ಏನು ಆ ಏನು ವರದಿಗಾರರು ಕೇಳ್ತಾ ಇದ್ರಂತೆ, ನಿಮ್ದು ಈ ಕೃಷ್ಣ ಪ್ರಜ್ಞೆ ಇದೆಯಲ್ಲ ಅದನ್ನ ನೀವು ಸಿಂಪಲ್ ಆಗಿ ನಮ್ಗೆ ಅರ್ಥ ಮಾಡಿಸಿ, ಇದು ಏನು ಅಂತ ಹೇಳ್ಬಿಟ್ಟು ಕೃಷ್ಣ ಪ್ರಜ್ಞೆ ಅಂತ. ಅದಕ್ಕೆ ಕೃಷ್ಣ ಪ್ರಜ್ಞೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ ಇದ್ರಲ್ಲಿ ಏನೂ ಇಲ್ಲ. ಸೊ ಇದ್ರಲ್ಲಿ ಚಾಂಟ್, ಡ್ಯಾನ್ಸ್, ಈಟ್, ಚಾಂಟ್, ಡ್ಯಾನ್ಸ್, ಈಟ್, ಇದು ಮೂರೇ ಇರೋದು. ಸೊ ನೀವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಳಿ, ಮತ್ತೆ ನೀವು ಕೀರ್ತನೆಯಲ್ಲಿ ನೀವು ಸಂಕೀರ್ತನೆ ಮಾಡಿದಾಗ ನೀವು ನೃತ್ಯವನ್ನ ಮಾಡಿ, ಅದಾದ್ಮೇಲೆ ನೀವು ಪ್ರಸಾದವನ್ನ ಸ್ವೀಕರಿಸಿ, ಅಷ್ಟೇ. ಇಷ್ಟನೇ ಇರೋದು, ಈ ಮೂರೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇಷ್ಟ ಮಾಡಕ್ ಕಷ್ಟನಾ ನಮ್ಗೆ? ನಮ್ಗೆ ತಿನ್ಲಿಕ್ಕೆ ಏನಾದ್ರು ಕಷ್ಟನಾ ಪ್ರಸಾದವನ್ನ? ಡ್ಯಾನ್ಸ್ ಮಾಡ್ಲಿಕ್ಕೆ ಕಷ್ಟನಾ? ಸೊ ಮತ್ತೆ ಏನು ಕೀರ್ತನೆಯನ್ನ ಮಾಡ್ಲಿಕ್ಕೆ ಏನಾದ್ರು ಕಷ್ಟನಾ? ಚಾಂಟ್ ಮಾಡ್ಲಿಕ್ಕೆ ಕಷ್ಟನಾ? ಇದ್ ಮೂರು ಅಷ್ಟೇನೆ ಇರೋದು, ನೀವ್ ಇನ್ನೇನೂ ಕಷ್ಟ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಸುಸುಖಂ ಕರ್ತುಂ ಅವ್ಯಯಂ ಅನ್ನೋದಕ್ಕೆ ಇದು ಪ್ರಭುಪಾದರು ಏನ್ ಹೇಳಿದರೆ ಅದು ನಮ್ಗೆ ಇಲ್ಲಿ ಅನ್ವಯಿಸುತ್ತೆ. ಸುಸುಖಂ ಕರ್ತುಂ ಅವ್ಯಯಂ. ಸೊ ನಾನು ತುಂಬಾ ಸಿಂಪಲ್ ಆಗಿ ಹೇಳಿದೀನಿ, ಇದು ತುಂಬಾ ಸುಂದರವಾಗಿದೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿರೋದು. ಇದನ್ನ ನೀವು ಇವತ್ತನೇ ಓದ್ಕೊಳ್ಳಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಕೃಷ್ಣ, ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು, ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ, ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ. ಸೊ ಇವಾಗ ಇಂತಹ ಜ್ಞಾನವನ್ನ ತಿಳ್ಕೊಂಡ್ರೆ ನಮ್ಮ ಮನುಷ್ಯ ಜನ್ಮ ಸಾರ್ಥಕ ಆಗತ್ತೆ. ಆದ್ರೆ ನಾವ್ ಇವಾಗ ಏನು ಆ ಬುಕ್ಕಿಶ್ ಅಂದ್ರೆ ನಾವ್ ಇವಾಗ ಏನ್ ಹೇಳ್ತೀವಿ, ಯೂನಿವರ್ಸಿಟಿಗೆ ಹೋಗಿ ಏನ್ ಕಲ್ತ್ಕೋತೀವಿ, ನಮ್ಗೆ ಈ ದೇಹ ಅಂತಂದ್ರೆ ಏನಂತ ತಿಳಿಸ್ತಾ ಇಲ್ಲ, ನಾವ್ ಯಾರು ಅಂತಾನೆ ತಿಳಿಸ್ತಾ ಇಲ್ಲ ಅಲ್ವಾ. ಅದು ಖಂಡಿತ ಅದು ನಿಷ್ಪ್ರಯೋಜಕವಾದಂತಹ ಜ್ಞಾನ. ಅದು ಬರೀ ನಮ್ಗೆ ಎಷ್ಟು ಸಹಾಯ ಮಾಡುತ್ತೆ ಅಂದ್ರೆ, ಈ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ನಾವ್ ಯಾವ್ದಾದ್ರು ಒಂದು ವೃತ್ತಿಯನ್ನ ಮಾಡ್ಲೇಬೇಕಲ್ವಾ. ಆ ವೃತ್ತಿಯನ್ನ ಮಾಡ್ಲಿಕ್ಕೆ ಅಷ್ಟೇನೆ ಅದು ನಮ್ಗೆ ಸಹಾಯ ಮಾಡುತ್ತೆ. ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಅಶ್ರದ್ಧದಾನಾಹ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು ಅಲ್ವಾ. ನಿಜ ಅಲ್ವಾ. ನಾವು ನೋಡಿದ್ವಿ ಭಗವಂತನ ಪ್ರೇಮವನ್ನ ಪಡಿಬೇಕಂತಂದ್ರೆ 9 ಹಂತಗಳಿದೆ, 9 ಮೆಟ್ಟಿಲಿದೆ. ಮೊದಲ ಮೆಟ್ಟಲೇ ಶ್ರದ್ಧೆ ಅಲ್ವಾ. ಇವಾಗ ನೋಡಿ, ಇವಾಗ ಶ್ರದ್ಧೆ ಇಲ್ಲಾಂದ್ರೆ ನೀವ್ ಯಾರು ಇಲ್ಲಿ ಬಂದು ಕುತ್ಕೋತಾ ಇರ್ಲಿಲ್ಲ. 1.5 ಗಂಟೆಗಳ ಕಾಲ 2 ಗಂಟೆಗಳ ಕಾಲ ನೀವು ಇದನ್ನ ಶ್ರವಣ ಮಾಡ್ತಾನೆ ಇರ್ಲಿಲ್ಲ ಅಲ್ವಾ. ಅದಕ್ಕೆ ಇಲ್ಲಿ ಕೃಷ್ಣನೇ ಹೇಳ್ತಾ ಇದಾರೆ, ಶ್ರದ್ಧಾವಂತರಲ್ಲದವರು ನನ್ನನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶ್ರದ್ಧೆಯೇ ಮೊದಲ ಮೆಟ್ಟಿಲು ಭಗವಂತನ ಪ್ರೇಮವನ್ನ ಪಡಿಲಿಕ್ಕೆ. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥರಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಆ ಪ್ರೇಮವನ್ನ ಪಡಿಬೇಕಂದ್ರೆ ಮೊದಲ ಮೆಟ್ಟಲೇ ಶ್ರದ್ಧೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂತಿರುಗುವರು. ಶ್ರದ್ಧೆ ಇಲ್ಲದವ್ರು ಏನ್ ಮಾಡ್ತಾರೆ? ಅವರು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಸುಸುಖಂ ಕರ್ತವ್ಯಂ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿದ್ದಾರೆ. ಆದ್ರೂ ಸಹ ಇಂತಹ ಒಂದು ಸುಲಭೋಪಾಯವಾದ ಮಾರ್ಗವನ್ನ ಅವರು ಒಪ್ಕೋತಾ ಇಲ್ಲ, ಅನುಸರಿಸ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಏನಾಗುತ್ತೆ ಅವ್ರಿಗೆ, ಈ ಜನನ ಮರಣಗಳ ಚಕ್ರಕ್ಕೆ ಅವರು ಮತ್ತೆ ಹಿಂತಿರುಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಕೃಷ್ಣ ಇವಾಗ ಒಂದ್ ಸ್ವಲ್ಪ ಇದೆಲ್ಲ ಶ್ಲೋಕಗಳು ಒಂದ್ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಲಿಕ್ಕೆ. ಸೊ ನಾನು ಸಹ ಟ್ರೈ ಮಾಡ್ತೀನಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ಮತ್ತೆ ನೀವು ಇದನ್ನ ಜಸ್ಟ್ ಇವಾಗ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಇದನ್ನ ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲಾ ಶ್ಲೋಕಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಕೃಷ್ಣನ ಸಂಬಂಧ ಏನು ಈ ಭೌತಿಕ ಪ್ರಪಂಚದ ಜೊತೆ ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನ ವ್ಯಾಪಿಸಿದ್ದೇನೆ ಅಲ್ವಾ. ಸೊ ನಮ್ಗೆ ಇವಾಗ ಕೃಷ್ಣ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನೀವು ಏನ್ ಹೇಳ್ತೀರಾ? ಹರೇ ಕೃಷ್ಣ, ಕೃಷ್ಣ ಎಲ್ಲಿದ್ದಾರೆ ಅಂದ್ರೆ ಏನ್ ಹೇಳ್ತೀರಾ? ಎಲ್ಲ ಕಡೆ ಇದ್ದಾರೆ ಅಂತ ಹೇಳ್ತೀವಿ. ಎಲ್ಲಾ ಕಡೆ ಇದ್ದಾರೆ ಅಂತ ಹೇಳ್ತೀರಾ ಅಲ್ವಾ. ನೋಡಿ, ಎಲ್ಲಾ ಕಡೆ ಇದ್ರೆ ನಮ್ಗೇನಾದ್ರು ಕಾಣ್ತಾ ಇದಾರ ಅವರು? ನಮ್ಮ ಆತ್ಮದಲ್ಲೂ ಇದಾರೆ ಅಂತ ಅನ್ಕೋಬಹುದಲ್ವಾ, ಭಾವಿಸ್ಬೋದಲ್ವಾ? ಅಲ್ಲ, ಭಾವಿಸ್ಬೋದು. ಬಟ್ ಇವಾಗ ನಾನು ಏನ್ ಕೇಳ್ತಾ ಇದೀನಿ ಅಂತಂದ್ರೆ, ಇವಾಗ ಎಲ್ಲಾ ಕಡೆ ಅವ್ರು ಇದಾರೆ ಅಂದ್ರೆ ನಮ್ ಕಣ್ಣಿಗೆ ಕಾಣ್ಬೇಕು ತಾನೆ. ಅಲ್ಲ, ನಾವು ಅದನ್ನ ನೋಡೋ ಒಂದು ಶಕ್ತಿಯನ್ನ ನಮ್ಗೆ ಸಾಧ್ಯ ಇಲ್ಲ. ಅದೇ ಕನಕದಾಸರದ ಒಂದು ಸಂಗತಿ, ಒಂದು ಇಶ್ಯೂ ಬರುತ್ತೆ ಅಲ್ವಾ. ಅವ್ರು ಎಲ್ಲಾ ಕಡೆನೂ ಕೃಷ್ಣನನ್ನೇ ನೋಡ್ತಾರೆ. ಸೊ ನಮ್ಗೆ ಆ ಒಂದು ಇದು ಬರ್ಬೇಕಲ್ವಾ, ಭಾವನೆ. ನಾವೊಂದು ಹಂತಕ್ಕೆ ಬರ್ಬೇಕಾಗತ್ತೆ ಅಲ್ವಾ. ಬಟ್ ಇವಾಗ ಆರ್ಗ್ಯೂ ಮಾಡೋರು ಏನ್ ಹೇಳ್ತಾರೆ, ಎಲ್ಲಾ ಕಡೆ ನಿಮ್ ಕೃಷ್ಣ ಇದ್ದಾರೆ. ಇವಾಗ ಅದನ್ನೇ ತಾನೇ ಹಿರಣ್ಯಕಶಿಪು ಹೇಳಿದ್ದು, ನಿನ್ನ ಹರಿ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಪ್ರಹ್ಲಾದನ್ಗೆ ಹೇಳ್ತಾರೆ ಅಲ್ವಾ. ಈ ಒಂದು ಕಂಬದಲ್ಲಿ ಇದಾನ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ವಾ. ಅವರು ಎಲ್ಲೆಲ್ಲೂ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರಹ್ಲಾದ ಹೇಳ್ತಾರೆ. ಅದಕ್ಕೋಸ್ಕರ
ಆ ಮಗುವಿನ ಮಾತನ್ನ, ತನ್ನ ಭಕ್ತನ ಮಾತನ್ನ ಅವ್ರು ಉಳಿಸ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಕಂಬದಿಂದ ಅದನ್ನ ಭೇದಿಸ್ಕೊಂಡು ಹೊರಗಡೆ ಬರ್ತಾರೆ ನರಸಿಂಹ ಅಲ್ವಾ. ಅವ್ರು ಎಲ್ಲ ಕಡೆ ಇದ್ದಾರೆ, ಆದ್ರೆ ಅವ್ಯಕ್ತ ಸ್ವರೂಪದಲ್ಲಿದ್ದಾರೆ, ನಮ್ಗೆ ಅವ್ರು ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ನಮ್ಗೆ ಭಗವಂತನನ್ನ ನೋಡ್ಬೇಕು ಅಂತಂದ್ರೆ ಈ ಭೌತಿಕ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮ ಏನ್ ಹೇಳ್ತಾರೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಅಂತ ಹೇಳ್ತಾರೆ. ನಾವು ಪ್ರೇಮ ಅನ್ನೋ ಒಂದು ಕಾಡಿಗೆಯನ್ನ ನಾವು ಕಣ್ಣಿಗೆ ಹಚ್ಕೊಂಡು ನಾವು ನೋಡಿದಾಗ ಭಗವಂತ ಎಲ್ಲೆಲ್ಲೂ ಇರುವಂತಹ ಭಗವಂತ ನಮ್ಗೆ ಕಾಣಿಸ್ತಾನೆ. ಅದಕ್ಕೆ ಶುದ್ಧ ಭಕ್ತರಿಗೆ ಏನು ಸ್ಥಾವರ ಜಂಗಮ ದೇಕೆ ನಾದೇಕೆ ಅವ್ರಿಗೆ ಏನನ್ನೇ ನೋಡ್ಲಿ ಎಲ್ಲದರಲ್ಲೂ ಸಹ ಅವ್ರಿಗೆ ಭಗವಂತನ ಇರುವಿಕೆ ಅವ್ರಿಗೆ ಗೊತ್ತಾಗತ್ತಂತೆ. ಸೊ ಅದೇ ತರನ ಇವಾಗ ಪ್ರಭುಪಾದ್ರನ್ನು ಸಹ ವಾಕಿಂಗ್ ಹೋಗ್ತಾ ಇದ್ದಾಗ, ಇದಕ್ಕೆ ಮುಂಚೆನೆ ಹೇಳಿರ್ಬೋದು ನಾನು ನಿಮ್ಗೆ, ವಾಕಿಂಗ್ ಹೋಗ್ತಾ ಇದ್ದಾಗ ಅವರ ಶಿಷ್ಯರು ಹೇಳ್ತಾ ಇದ್ರಂತೆ, ಏನನ್ನಾದ್ರೂ ತುಂಬಾ ಸುಂದರವಾಗಿರೋದನ್ನ ನೋಡಿದಾಗ ಪ್ರಭುಪಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರಕೃತಿ ಸೌಂದರ್ಯ ಅಂತ ಹೇಳ್ಬಿಟ್ಟು. ಆಗ ಪ್ರಭುಪಾದ್ರೆ ಏನ್ ಹೇಳ್ತಾ ಇದ್ರು, ಸೊ ಇವಾಗ ಈ ಪ್ರಕೃತಿ ಸೌಂದರ್ಯವೇ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಇದನ್ನ ತಯಾರು ಮಾಡಿರುವಂತಹ, ಇದನ್ನ ಸೃಷ್ಟಿ ಮಾಡಿರುವಂತಹ ಆ ಸೃಷ್ಟಿಕರ್ತ ಇನ್ನೆಷ್ಟು ಸುಂದರವಾಗಿರ್ಬೋದು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ರಂತೆ. ಅಂದ್ರೆ ಪ್ರತಿಯೊಂದ್ರಲ್ಲೂ ಸಹ ಅವರು ಭಗವಂತನನ್ನ ಅವರು ಕಾಣ್ತಾ ಇದ್ರಂತೆ ಅಲ್ವಾ, ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ಭಗವಂತ ಅವರು ಅವ್ಯಕ್ತ ರೂಪದಲ್ಲಿ ಎಲ್ಲ ಕಡೆ ಅವರು ಸರ್ವವ್ಯಾಪಿಯಾಗಿ ಅವರು ಇದ್ದಾರೆ. ಸೊ ಇಲ್ಲಿ ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವ್ ನೋಡಿದ್ವಿ ಅಲ್ಲ, ಇವಾಗ ಕೃಷ್ಣ ಚಿಕ್ಕ ಬಾಲಕ ಇದ್ದಾಗ ಅಮ್ಮನ ಆ ತೊಡೆ ಮೇಲೆ ಮಲ್ಕೊಂಡು ಆ ಹಾಲನ್ನ ಕುಡಿತಿದ್ದಾಗ ಅವ್ರು ಒಂದ್ಸತಿ ಆಕಳಿಸ್ದಾಗ ಯಶೋಧ ಮಾತೆ ಏನನ್ನ ನೋಡ್ತಾಳೆ, ಆ ಪುಟ್ಟ ಕಂದನ ಬಾಯಲ್ಲಿ ಇಡೀ ವಿಶ್ವವನ್ನ ನೋಡ್ತಾರೆ ಅಲ್ವಾ. ಮತ್ತೆ ಅವರು ಒಂದ್ಸತಿ ಮಣ್ಣನ್ನ ಎತ್ಕೊಂಡು ತಿಂದಾಗ ಬಲರಾಮ ಅವರು ಕಂಪ್ಲೇಂಟ್ ಕೊಡ್ತಾರೆ ಅಲ್ವಾ ಯಶೋಧ ಮಾತೆಗೆ, ನೋಡಿ ಇಲ್ಲಿ ಕೃಷ್ಣ ಅವನು ಮಣ್ಣನ್ನ ತಿಂದಿದ್ದಾನೆ ಅಂತ ಹೇಳ್ಬಿಟ್ಟು. ಅವಾಗ ಯಶೋಧ ಮಾತೆ ಮಣ್ಣನ್ನ ತಿಂದಿದಾನ ಇಲ್ವಾ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡ್ಲಿ ನೋಡ್ಲಿಕ್ಕೆ ಅವರು ಕೃಷ್ಣನಿಗೆ ಬಾಯನ್ನ ಅಗಲ ಮಾಡು ಅಂತ ಹೇಳ್ತಾರೆ. ಅವಾಗ ಏನ್ ನೋಡ್ತಾಳೆ, ಅವಾಗ್ಲೂ ಸಹ ಇಡೀ ವಿಶ್ವವನ್ನ ಆ ಪುಟ್ಟ ಕಂದನ ಬಾಯಲ್ಲಿ ಅವಳು ನೋಡ್ತಾಳೆ. ಅಂದ್ರೆ ಎಲ್ಲವೂ ಸಕಲವೂ ಸಹ ಭಗವಂತನಲ್ಲಿದೆ. ಸೊ ಇವಾಗ ಭಗವಂತ ನಾನು ಅವರಲ್ಲಿ ಇಲ್ಲ ಅಂತಂದ್ರೆ ಏನ್ ಅರ್ಥ, ಸೊ ಇವಾಗ ಭಗವಂತನ ಇರುವಿಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ. ಸೊ ನಾನು ಅವರಲ್ಲಿ ಇಲ್ಲ ಅಂತಂದ್ರೆ ನಾವಿವಾಗ ಶುದ್ಧ ಭಕ್ತನಾದ್ರೆ ಅವ್ರು ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಅವರು ಇರ್ತಾರೆ. ಸೊ ಅದಕ್ಕೇನೆ ನಾರದರಿಗೆ ಅವರು ಏನ್ ಹೇಳ್ತಾರೆ, ಕೃಷ್ಣ ಸೊ ನಾನು ವೈಕುಂಠದಲ್ಲೂ ನಾನು ಇಲ್ಲ, ಸೊ ನಾನು ಏನು ನನ್ ಯೋಗಿಗಳ ಹೃದಯದಲ್ಲೂ ಸಹ ನಾನು ಇಲ್ಲ, ನಾನು ಎಲ್ಲಿರ್ತೀನಿ ಅಂತಂದ್ರೆ ಎಲ್ಲಿ ನನ್ನ ಶ್ರವಣ ಮಾಡ್ತಿರ್ತಾರೆ ಅಲ್ಲಿ ನಾನು ಇರ್ತೀನಿ, ನನ್ನ ಗುಣಗಾನ ಯಾರು ಮಾಡ್ತಿರ್ತಾರೆ, ನನ್ನ ನಾಮ ರೂಪ ಗುಣಗಳ ಸ್ತುತಿಯನ್ನ ಯಾರು ಮಾಡ್ತಿರ್ತಾರೆ ಆ ಜಾಗದಲ್ಲಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಭಗವಂತ ಹೇಳಿದಾನೆ. ಸೊ ಇವಾಗ ಇಲ್ಲಿ ನಾವು ಜಸ್ಟ್ ಇಷ್ಟನ್ನ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ, ಭಗವಂತ ಅವ್ಯಕ್ತ ಸ್ವರೂಪದಲ್ಲಿ ಎಲ್ಲ ಕಡೆ ಅವರು ಇದ್ದಾರೆ. ನಮ್ಗೆ ಅಂತಹ ಒಂದು ಶಕ್ತಿ ಇಲ್ಲ, ಭಗವಂತನ ಇರುವಿಕೆಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನಚ ಮತ್ಸ್ತಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತ ಬೃಂದ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ, ನನ್ನ ಯೋಗ ಸಮೃದ್ಧಿಯನ್ನ ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದ್ರೆ ನಾನೇ ಸೃಷ್ಟಿಯ ಮೂಲ ಅಲ್ವಾ. ಇದನ್ನು ಒಂದ್ ಸ್ವಲ್ಪ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು ಅಂತಂದ್ರೆ ಇದೇನಿದು, ನಮ್ಗೆ 7ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ರು, ಎಲ್ಲವೂ ಸಹ ನನ್ನನ್ನೇ ಆಧರಿಸಿದ್ದೆ ಅಂತ ಹೇಳಿದ್ರು. ಆ ಮುತ್ತಿನ ಹಾರದಲ್ಲಿ ಆ ಮುತ್ತುಗಳು ಹೇಗೆ ಆ ಒಂದು ದಾರವನ್ನ ಆಧರಿಸಿದೆಯೋ ಅದೇ ತರ ಪ್ರತಿಯೊಂದು ನನ್ನನ್ನೇ ಅವಲಂಬಿಸಿದೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಹೇಗಪ್ಪ ಅರ್ಥ ಮಾಡ್ಕೊಳೋದು ಅಂದ್ರೆ ಪ್ರಭುಪಾದ ನಮ್ಗೆ ಅರ್ಥ ಮಾಡಿಸ್ತಾ ಇದ್ರೆ. ನಾವ್ ಇವಾಗ ಇಲ್ಲಿ ನೋಡ್ತಾ ಇದೀವಲ್ಲ, ಇದನ್ನ ನಾವು ಇವ್ರನ್ನ ನೋಡಿದೀವಿ ನಾವು ನಮ್ಮ ಸೋಷಿಯಲ್ ಸೈನ್ಸ್ ಬುಕ್ ಇದ್ರ ಮೇಲೆ ಅಲ್ವಾ. ಅಟ್ಲಾಸ್ ಇವ್ರು ಈ ವ್ಯಕ್ತಿ ಏನ್ ಮಾಡ್ತಾ ಇದಾರೆ, ಅವರು ಈ ಭೂಮಿಯನ್ನ ಹೊತ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ. ಅವ್ರು ಎಷ್ಟು ಕಷ್ಟಪಟ್ಟು ಅವರು ನಿಂತ್ಕೊಂಡಿದ್ದಾರೆ ಅಲ್ವಾ. ಅವರು ಆ ಭೂಮಿಯನ್ನ ಎತ್ತಿ ಇಟ್ಕೊಂಡಿರೋದ್ ನೋಡಿದ್ರೆ ಅಬ್ಬಾ ಇದು ಸಾಧ್ಯನಾ, ಇನ್ನೆಷ್ಟು ಅವರು ಶಕ್ತಿಶಾಲಿ ಇರ್ಬೇಕು, ಎಷ್ಟು ಕಷ್ಟಪಟ್ಕೊಂಡು ಇಟ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಆ ಒಂದು ಅರ್ಥದಲ್ಲಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಸೃಷ್ಟಿ ಮಾಡಿರೋದೆಲ್ಲನೂ ಸಹ ಭಗವಂತನ, ಎಲ್ಲವೂ ಸಹ ಅವನ ಮೇಲೆನೆ ಅವಲಂಬಿತವಾಗಿದೆ. ಆದ್ರೆ ಅವರು ಹಿಂಗೆ ಲಿಟ್ರಲಿ ಅದನ್ನ ಎತ್ಕೊಂಡು ನಿಂತ್ಕೊಂಡಿಲ್ಲ ಅವರು ಅಲ್ವಾ. ಅವ್ರು ಜಸ್ಟ್ ಒಂದು ಇಚ್ಛಾಶಕ್ತಿಯಿಂದನೇ ಎಲ್ಲವೂ ಸಹ ತನ್ನ ಪಥದಲ್ಲಿ ತಿರುಗ್ತಾ ಇದೆ, ಅದು ಸರಿಯಾದ ಸ್ಥಾನದಲ್ಲಿ ಅದು ತಿರುಗ್ತಾ ಇದೆ. ನನ್ನ ಯೋಗ ಸಮೃದ್ಧಿಯನ್ನ ನೋಡು, ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ನಾನು ಈ ಅಭಿವ್ಯಕ್ತಿಯ ಭಾಗವಲ್ಲ, ಇದೆಲ್ಲ ಈ ಸೃಷ್ಟಿ ಎಲ್ಲನೂ ಸಹ ನನ್ನಿಂದನೇ ಬಂದಿರೋದಿದ್ರುನು ಸಹ ನಾನು ಈ ಸೃಷ್ಟಿಯ ಭಾಗವಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಇವಾಗ ಮೂವಿಯನ್ನ ಒಬ್ಬ ಡೈರೆಕ್ಟರ್ ತೆಗಿತಾನೆ ಅಲ್ವಾ. ಇವಾಗ ಡೈರೆಕ್ಟರ್ ತೆಗೆದಿರೋ ಮೂವಿಯನ್ನ ನಾವು 3 ಗಂಟೆಗಳ ಕಾಲ ಕುತ್ಕೊಂಡು ನೋಡ್ತೀವಿ. ಆ 3 ಗಂಟೆಗಳ ಕಾಲ ಕುತ್ಕೊಂಡು ನೋಡಿದ್ರು ಆ ಡೈರೆಕ್ಟರ್ ಪಾತ್ರವೇನಾದ್ರೂ ನಮ್ಗೆ ಅಲ್ಲಿ ಕಾಣಿಸುತ್ತಾ ಆ ಮೂವಿಯಲ್ಲಿ? ಅದನ್ನ ಡೈರೆಕ್ಷನ್ ಮಾಡಿರೋದೇ ಆ ಡೈರೆಕ್ಟರು. ಆದ್ರೆ ನಮ್ಗೆ ಆ ಡೈರೆಕ್ಟರು ಆ ಮೂವಿಯ ಒಂದು ಭಾಗವಾಗಿರ್ತಾನ ಅವನು.
ಹರೇ ಕೃಷ್ಣ. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಇಲ್ಲೇ ಮಾತಾಡಿ. ಇಲ್ಲ ಡೈರೆಕ್ಷನ್ ಎಲ್ಲೂ ಡೈರೆಕ್ಟರ್ ಎಲ್ಲೂ ಕಾಣಿಸಲ್ಲ. ಮೇ ಬಿ ಡೈರೆಕ್ಷನ್ ಅನ್ನ ಒಬ್ಬ ಎಜುಕೇಟೆಡ್ ಆದ್ರೆ ಡೈರೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ಮಾತಾಜಿ. ಅಲ್ಲ, ಬಟ್ ಅಲ್ಲಿ ಅವ್ನ ಪಾತ್ರ ಚೆನ್ನಾಗಿ ಏನು ಕಾಣಿಸ್ತಾ ಇಲ್ಲ, ಎಲ್ಲವನ್ನೂ ಇಲ್ಲ ಅವರ ಇಲ್ಲ ರೋಲ್ ನಿರ್ದೇಶನದಲ್ಲೇ ರೋಲ್ ನಡೀತಾ ಇದೆ ಅಲ್ವಾ? ಹೌದು, ರೋಲ್ ಹಾ, ಇರಲ್ಲ ಮಾತಾಜಿ. ಅವ್ರದ್ದು ಏನ್ ರೋಲ್ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಎಲ್ಲ ಓಕೆ. ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಇನ್ನ ಒಂದು ಚಿಕ್ಕ ಎಕ್ಸಾಂಪಲ್ ಅರ್ಥ ಮಾಡ್ಕೋಬೇಕಂದ್ರೆ, ಅಡಿಗೆ ಮನೆಗೆ ಹೋಗ್ಬಿಟ್ಟು ನಾವು ಆ ಅಡಿಗೆನೆಲ್ಲ ನಾವೇ ಮಾಡ್ತೀವಿ, ಆದ್ರೆ ನಾವು ಆ ಅಡಿಗೆಯ ಭಾಗವಲ್ಲ ನಾವು, ಅಲ್ವಾ? ಅದು ನಮ್ಮಿಂದನೇ ಬಂದಿರೋದು, ಅದು ನಮ್ಮಿಂದನೇ ಸೃಷ್ಟಿಯಾಗಿರೋದು ಆ ಅಡಿಗೆ, ಅಲ್ವಾ? ಆದ್ರೆ ನಾವು ಅದರಿಂದ ಹೊರಗಡೆನೆ ಇರ್ತೀವಿ, ನಾವು ಅಡಿಗೆಯ ಭಾಗವಾಗಿ ಇರೋದಿಲ್ಲ. ಅರ್ಥ ಆಯ್ತಾ? ಸೇಮ್ ಇವಾಗ ಮೂವಿಯನ್ನ ಡೈರೆಕ್ಟ್ ಮಾಡಿರೋದು ಆ ಡೈರೆಕ್ಟರ್ ಆಗಿದ್ರು ಅವ್ರು ಹೇಗೆ ಅದರ ಭಾಗವಲ್ವೋ, ಇವಾಗ ನಾವು ಒಂದು ಅಡಿಗೆಯನ್ನ ತಯಾರು ಮಾಡಿದ್ರೆ ನಾವು ಆ ಅಡಿಗೆಯ ಭಾಗವಲ್ವೋ, ಅದೇ ತರನೇ ಇಲ್ಲಿ ಭಗವಂತ ಎಲ್ಲವನ್ನ ಅವರೇ ಮಾಡಿದ್ರು ಸಹ ಅವನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ. ಏಕೆಂದ್ರೆ ನಾನೇ ಸೃಷ್ಟಿಯ ಮೂಲ. ಇವಾಗ ನಾವು ಅಡಿಗೆಯನ್ನ ಮಾಡಿದಾಗ ನಾವೇ ಅದರ ಮೂಲ, ಅದರ ಸೃಷ್ಟಿ ಮಾಡಿರೋದು ನಾವೇ. ಅದಕ್ಕೆ ನಾವು ಅದರಿಂದ ಹೊರಗಡೆನೆ ಉಳಿತೀವಿ, ನಾವು ಅದರ ಭಾಗವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಯಾನಿತ್ಯುಪಧಾರಯ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಆಕಾಶ ಅಂತಂದ್ರೆ ಒಂದು ಜಾಗ. ಸೊ ಯಾವುದೇ ಒಂದು ಚಟುವಟಿಕೆ ನಡಿಬೇಕಂದ್ರೆ ನಮ್ಗೊಂದು ಜಾಗ ಬೇಕು. ಈ ಆಕಾಶ ನಮ್ಗೆ ಅದನ್ನ ಕಲ್ಪಿಸಿಕೊಡುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಆಕಾಶದಲ್ಲಿ ಇಲ್ಲಿ ಏನಿದೆ, ಇಲ್ಲಿ ಗಾಳಿ ಇದೆ. ಸೊ ಗಾಳಿನೇ ಎಲ್ಲವನ್ನ ಮಾಡ್ತಾ ಇರೋದು. ಸೊ ಇವಾಗ ಆಕಾಶ ಅದಕ್ಕೆ ಒಂದು ಜಾಗವನ್ನ ಅದು ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ತರನೇ ಈ ಆಕಾಶದಲ್ಲಿ ಅದೊಂದು ಜಾಗ, ಅದರಲ್ಲಿ ಎಲ್ಲವೂ ಹೇಗೆ ನೆಲೆಸಿದೆಯೋ ಅದೇ ತರನೇ ಈ ಸೃಷ್ಟಿಯಾದದ್ದೆಲ್ಲವೂ ಸಹ ನನ್ನಲ್ಲಿ ನೆಲೆಸಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮಿ ಅಹಂ. ಕುಂತಿಯ ಮಗನಾದ ಅರ್ಜುನನೇ, ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತದೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನ ಸೃಷ್ಟಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕಲ್ಪ ಅಂತಂದ್ರೆ ಏನು? ಬ್ರಹ್ಮನ ಒಂದು ದಿನ ಅಲ್ವಾ? ಬ್ರಹ್ಮ ಅವ್ರದ್ದು ಒಂದು ದಿನ ಹಗಲಾಗಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ? ಅವ್ರು ನಿದ್ದೆಗೆ ಹೋಗ್ತಾರೆ. ನಿದ್ದೆಗೆ ಹೋದಾಗ ಅವ್ರು ಏನ್ ಮಾಡ್ತಾರೆ? ಎಲ್ಲ ಕೆಳಗಿನ ಲೋಕ ಎಲ್ಲವನ್ನು ಸಹ ಅವರು ಪ್ರಳಯಕ್ಕೆ ಒಳಗಾಗೋ ತರ ಮಾಡ್ತಾರೆ. ಅವಾಗ ಜೀವರಾಶಿಗಳು ನಾವೆಲ್ಲ ಏನ್ ಮಾಡ್ಬೇಕು? ನಾವೆಲ್ಲನೂ ಸಹ ಆ ಗರ್ಭೋದಕಶಾಹಿಯ ವಿಷ್ಣುವಿನ ಒಳಗಡೆ ನಾವು ಅವ್ಯಕ್ತ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಸೊ ಅದಾದ್ಮೇಲೆ ನಾವು ಏನು ಮತ್ತೆ ನಮಗೆ ಒಂದು ದೇಹವನ್ನ ಪಡಿಬೇಕು ಅಂತಂದ್ರೆ ಎಷ್ಟು ಸಮಯ ಅಂತಂದ್ರೆ ಮತ್ತೆ ನಮ್ಗೆ ಆ 1000 ಆ ದಿವ್ಯ ಯುಗಗಳು ಅಂದ್ರೆ ನಮ್ಮ 4 ಯುಗಗಳನ್ನ ಒಂದು ದಿವ್ಯ ಯುಗಗಲ್ವಾ, ಅದು 1000 ಬಾರಿ ಆದಾಗ ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟು ಸಮಯ ನಾವು ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಇರ್ತೀವಿ, ಅವ್ಯಕ್ತ ಸ್ಥಿತಿಯಲ್ಲಿ. ಅದಾದ್ಮೇಲೆ ಮತ್ತೆ ರಾತ್ರಿ ಮುಗಿದು, ಬ್ರಹ್ಮನ ರಾತ್ರಿ ಮುಗಿದು ಹಗಲು ಬಂದಾಗ ಮತ್ತೆ ನಮ್ಗೆ ಬ್ರಹ್ಮ ಅವರು ಚಟುವಟಿಕೆ ಶುರು ಮಾಡ್ತಾರಲ್ಲ ಅವರ ಸೃಷ್ಟಿ ಕಾರ್ಯವನ್ನ, ಆಗ ಮತ್ತೆ ನಮ್ಗೆ ದೇಹ ಸಿಗುತ್ತೆ. ನೋಡಿ, ಈ ತರ ನಾವು ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೊಳ್ತಾ ಇದೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತದೆ, ಮತ್ತೆ ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನ ಸೃಷ್ಟಿಸುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಇಲ್ಲಿ ಇನ್ನ ಏನ್ ಹೇಳ್ತಾ ಇದ್ರೆ, ಪ್ರಕೃತಿಂ ಸ್ವಾಮ ವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶ್ಯಂ ಪ್ರಕೃತೇರ್ ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ, ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಪ್ರತಿಯೊಂದನ್ನು ಸಹ ಆ ಭಗವಂತನ ಅಧೀನದಲ್ಲಿದೆ. ಅವರು ಗರ್ಭೋದಕಶಾಹಿ ವಿಷ್ಣುವಿನ ಅಧೀನದಲ್ಲಿದೆ. ಅವರು ಸಂಕಲ್ಪ ಮಾತ್ರದಿಂದನೇ ಅವ್ರು ಏನೋ ಒಂದು ಕಷ್ಟ ಪಡೋದ್ ಬೇಡ. ನಾವ್ ಇವಾಗ ನೋಡಿದ್ವಲ್ಲ, ಅಟ್ಲಾಸನ ಅವ್ನು ಎಷ್ಟು ಕಷ್ಟಪಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಲ್ವಾ? ಆತರ ಭಗವಂತ ಏನು ಕಷ್ಟಪಡೋದ್ ಬೇಡ, ಜಸ್ಟ್ ಸಂಕಲ್ಪ ಅಷ್ಟೇ. ಅವ್ರು ಇಚ್ಛೆ ಮಾಡಿದ್ರೆ ಸಾಕು, ಅವ್ರ ಇಚ್ಛಾಶಕ್ತಿಯಿಂದ ಎಲ್ಲವೂ ಸೃಷ್ಟಿ ಆಗತ್ತೆ. ಮತ್ತೆ ಅವ್ರ ಇಚ್ಛೆ ಪಟ್ರೆ ಎಲ್ಲವೂ ಸಹ ನಾಶವಾಗ್ಬಿಡತ್ತೆ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ, ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇಷ್ಟೆಲ್ಲ ಕೃಷ್ಣ ಮಾಡ್ತಿದ್ರು ಸಹ ಅವರು ತಟಸ್ಥರಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಧನಂಜಯನೇ, ಈ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ ಅಂತ ಹೇಳ್ತಾರೆ. ನೋಡಿ, ಎಲ್ಲವನ್ನೂ ಸಹ ಅವರೇ ಮಾಡ್ತಾ ಇದ್ದಾರೆ ಅಲ್ವಾ? ಈ ಸೃಷ್ಟಿಯನ್ನ ಅವ್ರು ಮಾಡ್ತಾ ಇದ್ದಾರೆ, ಪಾಲನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ನಾಶವನ್ನ ಮಾಡ್ತಾ ಇದ್ದಾರೆ ಅಲ್ವಾ?
ಸೊ ಇವಾಗ ನಮ್ಗೆ ಜಸ್ಟ್ ನಮ್ದು ಅಂತ ಒಂದ್ ಯಾವ್ದೋ ಒಂದು ಚಿಕ್ಕ ಜಾಗ ಇದ್ರೇನೆ ನಮ್ಗೆ ಅದ್ರ ಮೇಲೆ ಎಷ್ಟು ಒಂದು ಮಮಕಾರ ಮೋಹ ಎಲ್ಲ ಬಂದ್ಬಿಡುತ್ತೆ. ಆದ್ರೆ ನೋಡಿ ಭಗವಂತ ನಿರ್ಲಿಪ್ತನಾಗಿ ಎಲ್ಲವನ್ನ ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡ್ತಾ ಇದ್ದಾನೆ, ನಾಶ ಮಾಡ್ತಾ ಇದ್ದಾನೆ. ಅವನಿಗೆ ಯಾವುದೇ ಒಂದು ಏನು ಈ ಮೋಹ ಆ ಮನೋವಿಕಾರ ಯಾವುದೂ ಇಲ್ಲ ಅಲ್ವಾ. ಸೊ ಅದಕ್ಕೆ ಏನನ್ನ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸಿದ್ರೆ ಪ್ರಭುಪಾದ್ರು ಅಂತಂದ್ರೆ, ಇವಾಗ ನ್ಯಾಯಾಧೀಶ, ಇವಾಗ ನ್ಯಾಯಾಧೀಶ ಏನ್ ಮಾಡ್ತಾನೆ, ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಶಿಕ್ಷೆಯನ್ನ ಕೊಡ್ತಾನೆ ಅವ್ರು ಮಾಡಿರುವಂತಹ ತಪ್ಪುಗಳ ಅನುಗುಣವಾಗಿ ಅಲ್ವಾ. ಒಬ್ಬರಿಗೆ ಗಲ್ಲು ಶಿಕ್ಷೆ ಕೊಡ್ತಾನೆ, ಒಬ್ಬರಿಗೆ ಜಸ್ಟ್ ಫೈನ್ ಹಾಕ್ತಾರೆ, ಒಬ್ಬರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ, ಒಬ್ಬರಿಗೆ ಸ್ವಲ್ಪ ದಿವಸ ನೀವು ಈ ಜೈಲಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಇದೆಲ್ಲ ಒಂದು ತೀರ್ಪನ್ನ ಕೊಟ್ಟಾಗ್ಲೂ ಅವರು ನಿರ್ವಿಕಾರವಾಗಿರ್ತಾರೆ, ನಿರ್ಲಿಪ್ತರಾಗಿ ಅವ್ರು ಇರ್ತಾರೆ ಅಲ್ವಾ. ಸೊ ಅದೇ ತರನೇ ಅವ್ರಿಗೇನು ಅದು ಬಾಧೆಗೆ ಒಳಗಾಗೋದಿಲ್ಲ ಅವರು. ಸೊ ಅದೇ ತರನೇ ಭಗವಂತ ಸೃಷ್ಟಿ ಮಾಡ್ಬೇಕಾದಾಗ ಸಂತೋಷ ಪಡದೆ ಆಗ್ಲಿ, ಅಂದ್ರೆ ಪ್ರಳಯ ಮಾಡಿದಾಗ ನಾಶ ಆದಾಗ ಅವರು ದುಃಖ ಪಡದೆ ಆಗ್ಲಿ ಅವರು ಮಾಡ್ತಾ ಇಲ್ಲ. ಅವರು ನಿರ್ಲಿಪ್ತನಾಗಿ ಅವರು ತಮ್ಮ ಕಾರ್ಯವನ್ನ ಇದನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಯಾವುದೇ ಒಂದು ಕಾರ್ಯವನ್ನ ಮಾಡಿದ್ರು ಸಹ ಅವರು ಬಂಧನಕ್ಕೆ ಒಳಗಾಗೋದಿಲ್ಲ. ಸೊ ಇದನ್ನ ಅವರು ಹೇಳ್ತಾ ಇದ್ದಾರೆ, ನಾನು ತಟಸ್ಥನಂತೆ ಕುಳಿತಿದ್ದು ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಹೇಗೆ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈ ಜಗತ್ತಿನಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅವರ ಸಂಕಲ್ಪ ಶಕ್ತಿಯಿಂದ ಎಲ್ಲಾ ಬರ್ತಾ ಇದೆ, ಎಲ್ಲಾ ನಾಶ ಆಗ್ತಾ ಇದೆ. ಮತ್ತೆ ಇಷ್ಟೆಲ್ಲ ಅವರು ಸೃಷ್ಟಿ ಕಾರ್ಯ ನಾಶ ಕಾರ್ಯ ಮಾಡಿದ್ರು ಸಹ ಅವರು ನಿರ್ಲಿಪ್ತರಾಗಿ ಅವ್ರು ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಸೈಂಟಿಸ್ಟ್ ನಮ್ಗೆ ಏನನ್ನ ಹೇಳ್ಕೊಟ್ಟಿದ್ದಾರೆ, ಈ ಇಡೀ ಸೃಷ್ಟಿ ಇದು ಆಕಸ್ಮಿಕವಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಯಾವಾಗಾದ್ರೂ ಆಕಸ್ಮಿಕವಾಗಿ ಏನಾದ್ರೂ ಬಂದಿರೋದನ್ನ ನೀವು ನೋಡಿದೀರಾ? ಇವಾಗ ನೋಡಿ, ಅಡಿಗೆ ಮನೇಲಿ ನಾವು ಎಲ್ಲ ಸಾಮಾನ್ ರಾತ್ರಿ ಇಟ್ಟಿರ್ತೀವಿ, ನಾಳೆ ಬೆಳಗ್ಗೆಗೆ ತಿಂಡಿಗೆ ಪ್ರಿಪರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಏನಾದ್ರೂ ಯಾವತ್ತಾದ್ರೂ ನಿಮ್ಗೆ ಆಕಸ್ಮಿಕವಾಗಿ ಆಗೇನೆ ಒಂದು ಪೂರಿಗಳು ಚಪಾತಿಗಳು ತಾನಾಗ್ತಾನೆ ನೀವು ಅಡಿಗೆ ಮನೆಯಲ್ಲಿ ತಯಾರಾಗಿರೋದನ್ನ ನೋಡಿದೀರಾ? ಇವಾಗ ಜಸ್ಟ್ ಒಂದು ಚಿಕ್ಕದೊಂದು ಚಪಾತಿನೇ ತಯಾರಾಗಲ್ಲ ಅಂದ್ಮೇಲೆ ಇಷ್ಟು ಅದ್ಭುತವಾದ ಒಂದು ಭೂಮಿ ತಾನಾಗ್ತಾನೆ ತಯಾರಾಗ್ಲಿಕ್ಕೆ ಸಾಧ್ಯನಾ? ಈ ತರ ಏನು ಎಷ್ಟೊಂದು ನಾವು ಬೆಟ್ಟ ಗುಡ್ಡಗಳು ಸಮುದ್ರ ಸಸ್ಯ ರಾಶಿಗಳು ಎಲ್ಲವನ್ನ ನಾವು ನೋಡ್ತಾ ಇದ್ದೀವಿ, ಎಲ್ಲವೂ ಸಹ ತಾನಾಗ್ತಾನೆ ತಯಾರಾಗ್ಲಿಕ್ಕೆ ಸಾಧ್ಯನಾ? ಮತ್ತೆ ಎಲ್ಲವೂ ಸಹ ಎಷ್ಟು ಚೆನ್ನಾಗಿ ತಮ್ಮ ಪಥದಲ್ಲಿ ಅವ್ರು ಚಲಿಸುತ್ತಾ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ಸೂರ್ಯ ಸರಿಯಾದ ಸಮಯಕ್ಕೆ ಬರ್ತಾರೆ, ಸರಿಯಾದ ಸಮಯಕ್ಕೆ ಅವ್ರು ಮುಳುಗ್ತಾರೆ ಅಲ್ವಾ, ಸರಿಯಾದ ಸಮಯಕ್ಕೆ ಮಳೆ ಬರುತ್ತೆ. ಇದೆಲ್ಲವೂ ಸಹ ತಾನಾಗ್ತಾನೆ ಆಗ್ಲಿಕ್ಕೆ ಸಾಧ್ಯನಾ? ಯಾರು ನಿರ್ವಹಣೆನೇ ಮಾಡ್ತಾ ಇಲ್ವಾ ಅಲ್ವಾ. ಅದಕ್ಕೆ ನೋಡಿ ಕೃಷ್ಣ ಇಲ್ಲಿ ನಮ್ಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನು ಕೌಂತೆಯ ಜಗದ್ ವಿಪರಿವರ್ತತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲ ಚರಾಚರ ವಸ್ತುಗಳನ್ನ ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ, ಈ ಎಲ್ಲ ಇಲ್ಲಿ ನಮ್ಗೇನ್ ಅನ್ಸುತ್ತೆ, ಎಲ್ಲವೂ ಸಹ ಈ ಐಹಿಕ ಪ್ರಕೃತಿಯಿಂದನೇ ಎಲ್ಲ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೋಡಿ ಎಷ್ಟೊಂದ್ ಜನ ಪ್ರಕೃತಿಗೆ ಅವರು ಶರಣಾಗ್ತಾರೆ, ನಮಸ್ಕಾರ ಮಾಡ್ತಾರೆ ಅಲ್ವಾ. ನಾವು ಈ ಶಕ್ತಿನ ನಾವು ನಂಬುತ್ತೀವಿ, ಯಾಕಂದ್ರೆ ಅವ್ರ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದನ್ನ ನಂಬ್ತಾರೆ ಅಲ್ವಾ. ಸೂರ್ಯನನ್ನ ನಂಬ್ತಾರೆ, ಹೌದು ಅವರೇ ಶಾಖ ಕೊಡ್ತಾ ಇರೋದು ನಮ್ಗೆ, ನಾವು ಜೀವನ ಮಾಡ್ಬೇಕಂದ್ರೆ ಸೂರ್ಯನ ಬೆಳಕು ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಅವರು ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ ಅಲ್ವಾ. ನಾನು ಇಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ಏನು ಕಣ್ಣಿಗೆ ಕಾಣುತ್ತೋ ಅದನ್ನ ಅವರು ಒಪ್ಕೋತಾರೆ, ನಂಬ್ತಾರೆ, ಅದನ್ನೇ ಅವರು ದೇವ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಐಹಿಕ ಶಕ್ತಿ ಇದನ್ನೆಲ್ಲ ಮಾಡ್ತಾ ಇರೋದು ಯಾರ ಅಪ್ಪಣೆಯಿಂದ ಅಂತಂದ್ರೆ ಮಯಾಧ್ಯಕ್ಷೇಣ ಪ್ರಕೃತಿ, ನನ್ನ ಅಧ್ಯಕ್ಷತೆಯಲ್ಲೇನೆ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ನನ್ನ ಅಪ್ಪಣೆಯಂತೆ ಪ್ರಕೃತಿ ಈ ಎಲ್ಲಾ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಾವ್ ಇವಾಗ ಏನ್ ಅದೆಲ್ಲ ನಾವು ಅಷ್ಟ ದಿಕ್ಪಾಲಕರು ಅಂತ ಹೇಳ್ತಾ ಇದೀವೋ ಅವರೆಲ್ಲರನ್ನು ಸಹ ಕೃಷ್ಣನ ಅಪ್ಪಣೆಯ ಪ್ರಕಾರನೇ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಮಳೆ ಬರ್ಬೇಕು ಅಂತಂದ್ರೆ ಅಲ್ಲಿ ಮಳೆಯನ್ನ ಕೊಡ್ತಾರೆ ವರುಣ, ಇಲ್ಲ ಅಂತಂದ್ರೆ ಅವ್ರು ಕೊಡೋದಿಲ್ಲ ಅವರು. ಸರಿ, ಇಂದ್ರ ಅಲ್ವಾ ಮಳೆ ಕೊಡೋದು, ಇಂದ್ರ ಮಳೆಯನ್ನ ಕೊಡ್ತಾರೆ. ಸೊ ಈ ತರ ಸೂರ್ಯ ನೀನ್ ಇವಾಗ ಹುಟ್ಬೇಕು ಅಂತಂದ್ರೆ ನೀವ್ ಇವಾಗ ಹುಟ್ತಾನೆ ಅಲ್ವಾ. ನಾವ್ ಇವಾಗ ಏನು ಕುರುಕ್ಷೇತ್ರ ಯುದ್ಧದಲ್ಲೂ ನಾವು ನೋಡಿದ್ವಿ, ಜಯದ್ರಥನನ್ನ ಇವಾಗ ಸಂಹಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅರ್ಜುನ ಅವನು ಏನು ಶಪಥವನ್ನ ಮಾಡಿದಾಗ, ಸೊ ಸಂಜೆ ಆದ್ರೂ ಸಹ ಏನಾಗತ್ತೆ, ಅರ್ಜುನನಿಗೆ ಆ ಜಯದ್ರಥನನ್ನ ಕೊಲ್ಲಿಕ್ ಆಗೋದಿಲ್ಲ. ಅವಾಗ ಜಯದ್ರಥ ಕೊಲ್ಲಿಲ್ಲ ಅಂದ್ರೆ ಅರ್ಜುನ ಏನಂತ ಒಂದು ಶಪಥ ಮಾಡಿರ್ತಾನೆ, ನಾನು ಅಗ್ನಿಕುಂಡಕ್ಕೆ ಹಾರ್ತೀನಿ ಅಂತ ಶಪಥವನ್ನ ಮಾಡಿರ್ತಾನೆ ಅಲ್ವಾ. ಅವಾಗ ಕೃಷ್ಣ ಏನ್ ಮಾಡ್ತಾರೆ, ಅವರು ಕತ್ಲಾಗೋ ತರ ಮಾಡ್ತಾರೆ. ಅವಾಗ ಜಯದ್ರಥ ಇನ್ನೇನು ಸಂಜೆ ಆಯ್ತು, ನನ್ನನ್ನ ಇನ್ನ ಕೊಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಾಗ ಮತ್ತೆ ಅಲ್ಲಿ ಸೂರ್ಯ ಬರೋ ತರ ಮಾಡ್ತಾರೆ ಅಲ್ವಾ. ಅಂದ್ರೆ ಭಗವಂತನ ಕೈಯಲ್ಲಿ ಸಾಧ್ಯ ಇದೆ, ಅವ್ರು ಏನ್ ಬೇಕಾದ್ರೂ ಸಹ ಅವರು ಮಾಡಬಹುದು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಪ್ರತಿಯೊಂದನ್ನು ಸಹ ನನ್ನ ಅಪ್ಪಣೆಯಂತೆ ನಡೀತಾ ಇದೆ, ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತಿದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಸೃಷ್ಟಿಯಾಗುತ್ತಿದೆ ಮತ್ತು ನಾಶವಾಗುತ್ತಾ ಇದೆ. ಈ ಭೌತಿಕ ಪ್ರಕೃತಿ ಅಥವಾ ಈ ಏನೆಲ್ಲ ಲೋಕಗಳಿದೆ ಈ ಭೌತಿಕ ಪ್ರಕೃತಿಯಲ್ಲಿ ಅವೆಲ್ಲನೂ ಸಹ
ನಾನು ಹೇಳೋ ಅಂತಹ ನಿಯಮಕ್ಕೆ ಅನುಗುಣವಾಗಿ ಸೃಷ್ಟಿ ಆಗ್ತಾ ಇದೆ, ನಾಶ ಆಗ್ತಿದೆ, ಸೃಷ್ಟಿ ಆಗ್ತಿದೆ, ನಾಶ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಾವ್ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು. ಸೊ ನಾವೇನಾದ್ರೂ ಒನ್ಸ್ ಇಲ್ಲಿ ಈ ಭೌತಿಕ ಪ್ರಪಂಚಕ್ಕೆ ಬಂದ್ರೆ ನಾವೇನಾದ್ರೂ ಭಕ್ತಿಯನ್ನ ಮಾಡ್ಲಿಲ್ಲ ಅಂತಂದ್ರೆ ಆ ಬ್ರಹ್ಮನ ಆ 100 ವರ್ಷಗಳೇನಿದೆ, 311 ಟ್ರಿಲಿಯನ್ ಇಯರ್ಸ್, 42 ಮಿಲಿಯನ್ ಇಯರ್ಸ್, ಅಷ್ಟು ವರ್ಷಗಳ ಕಾಲನೂ ಸಹ ನಾವು ಹುಟ್ಟೋದು ಸಾಯೋದು ಇದನ್ನೇ ನಾವು ಮಾಡ್ತಾ ಇರ್ತೀವಿ. ನೋಡಿ, ಜಸ್ಟ್ ಒಂದ್ ಮಗು ಒಂದ್ ಕ್ಲಾಸ್ ಅಲ್ಲೇನೆ ಫೇಲ್ ಆಗ್ತಾನೆ ಇದ್ರೆ, ಒಂದ್ಸತಿ ಫೇಲ್ ಆದ್ರೆ ನಾವ್ ಅವ್ರನ್ನ ಮೋದಿಸ್ತೀವಿ, ಏನ್ ಮಾಡ್ತಾ ಇದೀಯ ನೀನು ಅಂತ ಹೇಳ್ಬಿಟ್ಟು, ಎಷ್ಟು ಮೂರ್ಖ ಅಂತ ಹೇಳ್ಬಿಟ್ಟು. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಒಂದು ಕ್ಷಣ ಯೋಚನೆ ಮಾಡ್ಬೇಕು ಅಲ್ವಾ. ಆ ಬ್ರಹ್ಮನ ಅವಧಿ ನೋಡಿ ಹೆಂಗಿದೆ, ಅವ್ರದ್ದು 100 ವರ್ಷ ಅಲ್ವಾ. ಈ 100 ವರ್ಷ ನಾವ್ ಇಲ್ಲೇ ಇರ್ತೀವಿ. ಹೋಗ್ಲಿ, ನಾವ್ ಭಕ್ತಿಯನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ, ಮತ್ತೆ ಬ್ರಹ್ಮನ 100 ವರ್ಷ ಮುಗಿದ್ಮೇಲೆ ಮತ್ತೆ ನಾವೆಲ್ಲರೂ ಸಹ ಆ ಕಾರಣೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಹೊಟ್ಟೋಗ್ಬಿಡ್ತೀವಿ. ಮತ್ತೆ ನಮ್ಗೆ ಇನ್ನ ಸೃಷ್ಟಿ ಮಾಡಬೇಕಂದ್ರೆ ಇನ್ನೆಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ ಭಗವಂತ. ನಾವು ಕಾರಣೋದಕಶಾಹಿ ವಿಷ್ಣುವಿಂದ ಮತ್ತೆ ಅವರು ಉಸಿರಾಡ್ದಾಗ ಮತ್ತೆ ಎಷ್ಟೊಂದು ಬ್ರಹ್ಮಾಂಡಗಳು ಸೃಷ್ಟಿಯಾದಾಗ ಮತ್ತೆ ನಮ್ಮನ್ನ ಅವರು ಯಾವ್ದಾದ್ರು ಒಂದು ಬ್ರಹ್ಮಾಂಡದಲ್ಲಿ ನಮ್ಮನ್ನ ಅವರು ಸೃಷ್ಟಿ ಮಾಡ್ಲಿಕ್ಕೆ ನಮ್ಮನ್ನ ಬಿಡ್ತಾರೆ. ಅಂದ್ರೆ ನಾವ್ ಈ ತರ ಎಷ್ಟು ಸೈಕಲ್ಸ್ ಆಗೋಗಿದೆ ನಮ್ಗೆ ಗೊತ್ತಿಲ್ಲ. ಅಷ್ಟು ಅನಾದಿ ಕಾಲದಿಂದ ನಾವಿಲ್ಲಿ ಭೌತಿಕ ಪ್ರಪಂಚದ ಜೊತೆ ಸಂಪರ್ಕದಲ್ಲಿ ನಾವು ಇದೀವಿ. ಸೊ ಇವಾಗ ಕೃಷ್ಣ ಮಾನವ ರೂಪದಲ್ಲಿ ಬಂದಾಗ ಮಾಯೆಯ ಪ್ರಭಾವಕ್ಕೆ ಒಳಗಾಗುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಇದೆ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಸೊ ನಾವ್ 7ನೇ ಅಧ್ಯಾಯದಲ್ಲಿ ನಮಗೆ ಕೃಷ್ಣ ಏನ್ ಹೇಳಿದ್ರು, ಸೊ ನಾನು ಮಾಯೆಗೆ ಒಳಗಾಗಿರೋದಿಲ್ಲ, ಮಾಯೆ ನಾನ್ ಹೇಳ್ದ ಹಾಗೆ ಕೆಲಸ ಮಾಡುತ್ತೆ, ನನ್ನ ಅಧೀನದಲ್ಲಿದೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ ಅಲ್ವಾ. ಸೊ ಇವಾಗ ಇಲ್ಲಿ ಕೃಷ್ಣ ನಮ್ಗೆ ಏನನ್ನ ಹೇಳ್ತಾರೆ ಅಂತಂದ್ರೆ, ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತೋ ಮಮ ಭೂತಾ ಮಹೇಶ್ವರಂ. ಇವಾಗ ಅಕಸ್ಮಾತ್ ಒಂದು ಜೈಲನ್ನ ವೀಕ್ಷಣೆ ಮಾಡೋಣಂತೆ, ಅಲ್ಲಿರೋ ಕೈದಿಗಳ ಕ್ಷೇಮ ಸಮಾಚಾರವನ್ನ ವಿಚಾರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಪ್ರಧಾನಮಂತ್ರಿ ಬರ್ತಾರೆ ಅನ್ಕೊಳ್ಳಿ. ಇವಾಗ ಅಂತಹ ಪ್ರಧಾನಮಂತ್ರಿ ಜೈಲಿಗೆ ಬಂದಾಗ ಇವಾಗ ಯಾರಾದ್ರೂ ಆ ಪ್ರಧಾನಮಂತ್ರಿಯನ್ನ ನೋಡ್ಬಿಟ್ಟು, ಓ ಇನ್ನೊಬ್ಬ ಪಿಕ್ ಪಾಕೆಟರ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಅರ್ಥ ಮಾಡ್ಕೋತಾರ? ಹರೇ ಕೃಷ್ಣ. ಅಥವಾ ನಾವೇನಾದ್ರೂ ಅರ್ಥ ಮಾಡ್ಕೋತೀವ? ಹರೇ ಕೃಷ್ಣ. ಹಾ, ಅವ್ರ ಪಿಕ್ ಪಾಕೆಟರ? ಇವಾಗ ಪ್ರಧಾನಮಂತ್ರಿ ಏನಾದ್ರು ಜೈಲಿಗೆ ಬಂದಾಗ ಇಲ್ಲ ಅಲ್ವಾ. ಅದೇ ತರನೇ ಕೃಷ್ಣ ಅವ್ರು ಜಸ್ಟ್ ಕ್ಷೇಮ ಸಮಾಚಾರವನ್ನ ವಿಚಾರಿಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅವರು ಅಲ್ವಾ. ಅದೇ ತರನೇ ಕೃಷ್ಣನು ಸಹ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ, ಇದನ್ನ ನಾವು ಜೈಲ್ ಅಂತ ಹೇಳ್ತೀವಿ ಭೌತಿಕ ಪ್ರಪಂಚಕ್ಕೆ. ಈ ಜೈಲಿಗೆ ಬಂದಾಗ ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ 4ನೇ ಅಧ್ಯಾಯದಲ್ಲಿ 3 ಕಾರಣಗಳಿಗೋಸ್ಕರ ಕೃಷ್ಣ ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ ಅಲ್ವಾ. ಸೊ ದುಷ್ಟರನ್ನ ನಾಶ ಮಾಡ್ಲಿಕ್ಕೆ, ಶಿಷ್ಟರನ್ನ ಅವರು ರಕ್ಷಣೆ ಮಾಡ್ಲಿಕ್ಕೆ, ಧರ್ಮವನ್ನ ಸಂಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾರೆ ಅಲ್ವಾ. ಸೊ ಆತರ ಬಂದಾಗ ಇವಾಗ ಮೂಢರಾದವ್ರು ಏನ್ ಹೇಳ್ತಾರೆ, ಓ ಇವ್ರುನು ಸಹ ಕರ್ಮಾನುಸಾರ ಬಂದಿದ್ದಾರೆ, ಮತ್ತೆ ಅವ್ರುನು ಸಹ ಈ ಮಾಯೆಗೆ ಒಳಗಾಗ್ತಾರೆ ಅಂತ ಹೇಳ್ಬಿಟ್ಟು ಹಳಿತಾರೆ ಭಗವಂತನನ್ನ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಅವಜಾನಂತಿ ಮಾಮೂಢ, ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಮೂಢರು ಅವರು ಅಂತ ಹೇಳ್ಬಿಟ್ಟು. ಸೊ ನಾನು ಮಾನುಷೀಂ ತನುಮಾಶ್ರಿತಂ, ನಾನು ಮಾನವ ರೂಪ ಪಡ್ಕೊಂಡು ಬಂದಾಗ ಅವ್ರು ಇದೇ ತರ ಯೋಚನೆ ಮಾಡ್ತಾರೆ, ನಾನು ಅವ್ರ ತರನೇ ಕರ್ಮಾನುಸಾರ ನಾನು ಇಲ್ಲಿ ಹುಟ್ಟಿದೀನಿ, ಮತ್ತೆ ಅವ್ರ ತರನೇ ನಾನು ಮಾಯೆಗೆ ಒಳಗಾಗಿದ್ದೀನಿ ಅಂತ ಅವ್ರು ಯೋಚನೆ ಮಾಡ್ತಾರೆ, ಅವರು ಮೂಢರು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾರೆ. ಅವ್ರಿಗೆ ನನ್ನ ಪ್ರಕೃತಿ, ಆ ದಿವ್ಯ ಪ್ರಕೃತಿ, ನನ್ನ ಆ ಸರ್ವೋಚ್ಚ ಸ್ಥಾನವನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ, ಇರುವುದೆಲ್ಲದರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ. ಎಷ್ಟು ಚೆನ್ನಾಗಿ ನಮ್ಗೆ ಪ್ರಭುಪಾದರು ಅದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ದ್ವಾಪರ ಯುಗದಲ್ಲಿ ಕೃಷ್ಣ ಅವರು ಬಂದಾಗ ಎಲ್ಲರೂ ಅವ್ರನ್ನ ಹಾಗೆ ಅನ್ಕೋತಾರೆ, ಏನೋ ಇವರು ಏನೋ ತುಂಬಾ ಶಕ್ತಿಶಾಲಿ ಇರ್ಬೋದು, ತುಂಬಾ ಸುಂದರವಾದಂತಹ ಒಬ್ಬ ರಾಜ ಇರ್ಬೋದು ಅಂತ ಅಷ್ಟೇ ಮೇಧಾವಿ ಅಂತ ಅರ್ಥ ಮಾಡ್ಕೋತಾರೆ ಹೊರತು ದೇವೋತ್ತಮ ಪರಮ ಪುರುಷನೇ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳೋದಿಲ್ಲ ಅಲ್ವಾ. ಸೊ ಅದಕ್ಕೇನೆ ಕೃಷ್ಣನೇ ಹೇಳ್ತಾರೆ, ಅವರು ಮೂಢರು, ನಾನು ಮನುಷ್ಯ ರೂಪದಲ್ಲಿ ಬಂದಾಗ ನಮ್ಗೆ ಏನಂತಂದ್ರೆ, ಇವಾಗ ಯಾರಾದ್ರೂ ನಮ್ ತರನೇ ಇದ್ದಾಗ ಅವ್ರನ್ನ ತುಂಬಾ ಸ್ಪೆಷಲ್ ಅಂತ ನಾವ್ ಅನ್ಕೊಳೋದಿಲ್ಲ ಅಲ್ವಾ. ಏನೋ ಒಂದ್ ಸ್ವಲ್ಪ ಸ್ಪೆಷಲ್ ಇರ್ಬೋದು ಅಷ್ಟೇ, ಒಂದ್ ಸ್ವಲ್ಪ ಸುಂದರವಾಗಿರ್ಬೋದು, ಅಥವಾ ಹೆಚ್ಚು ಹಣ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಶಕ್ತಿ ಇರ್ಬೋದು ಅಂತ ಅನ್ಕೋತೀವಿ. ಅದೇ ಇವಾಗ ಒಬ್ಬ ವ್ಯಕ್ತಿ 4 ಕೈಗಳು ಅಥವಾ ಒಂದು 6 ಕೈಗಳು ಇದ್ಕೊಂಡ್ ಬಂದಾಗ, ಓ ಇವರು ಅದ್ಭುತ ರೂಪದಲ್ಲಿ ಇದ್ದಾರೆ, ಇವ್ರು ನಮ್ಗಿನ ತುಂಬಾ ಶಕ್ತಿಶಾಲಿ ಶ್ರೇಷ್ಠ ವ್ಯಕ್ತಿ ಅಂತ ನಾವ್ ಅನ್ಕೋತೀವಿ. ಆದ್ರೆ ಇಲ್ಲಿ ಭಗವಂತ ಮಾನುಷೀಂ ತನುಮಾಶ್ರಿತಂ, ಮನುಷ್ಯ ರೂಪದಲ್ಲಿ ಬರ್ತಿದ್ದಾರೆ. ಅದಕ್ಕೆ ನಮ್ಗೆ ಅವರ ಸರ್ವೋಚ್ಚ ಸ್ಥಾನವನ್ನ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಮೂಲ ರೂಪ ಮನುಷ್ಯರ ರೂಪನೇ. ನಾವ್ ಹೇಗಿದೀವಿ 2 ಕೈಗಳ ರೂಪ, ಅದು ಅವರ ಮೂಲ ರೂಪ, ಆ ಶ್ಯಾಮ ಸುಂದರ ರೂಪ. ಅವರು ಅದ್ರಲ್ಲೇನೆ ಅವರು ಬರ್ತಾರೆ. ಬಂದಾಗ ಜನರು ಅವರನ್ನ ಅಪಹಾಸ್ಯ ಮಾಡ್ತಾರೆ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ, ಇರುವುದರೆಲ್ಲರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ
ತಿಳಿಯೋದು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತಾಹ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ ಅಂತ ಹೇಳ್ತಾರೆ. ಇವಾಗ ನಾವೇನಾದ್ರೂ ಒಂದು ಏನು ಮೂವಿನ ನೋಡಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ನಾವು ಟ್ರೈಲರ್ ಅನ್ನ ನೋಡ್ತೀವಿ ಅಲ್ವಾ. ಸೊ ಟ್ರೈಲರ್ ಅನ್ನ ನೋಡಿದಾಗ ನಮ್ಗೆ ಏನನ್ಸುತ್ತೆ, ಆಸೆ ಬರುತ್ತೆ, ಹೌದು ನಾವು ಆ ಮೂವಿಯನ್ನ ನೋಡಕ್ ಹೋಗೋಣಂತೆ ಅಂತ ಹೇಳ್ಬಿಟ್ಟು. ಅದೇ ತರನೇ ಇಲ್ಲಿ ಭಗವಂತ ಬಂದಾಗ ಅವ್ರ ಲೀಲೆಗಳನ್ನ ಮಾಡಿ ತೋರಿಸ್ತಾರೆ ಅಲ್ವಾ. ನೋಡಿ, ಆ ಕೃಷ್ಣ ಅವರು ತಮ್ಮ ಕಿರು ಬೆರಳಲ್ಲಿ ಅವರು ಗೋವರ್ಧನ ಪರ್ವತವನ್ನ ಅವರು ಎತ್ತಿದ್ದಾರೆ. ಮತ್ತೆ ಅವರು ಎಷ್ಟೆಲ್ಲ ರಾಕ್ಷಸರನ್ನ ಅವರು ಸಂಹಾರ ಮಾಡಿದ್ದಾರೆ. ಅಗಾಸುರ, ಬಕಾಸುರ, ಪೂತನಿ ಅವ್ರನ್ನೆಲ್ಲ ಅವರು ಕೊಂದಿದ್ದಾರೆ. ಕಾಳಿಂಗನ ಮೇಲೆ ಮರ್ದನವನ್ನ ಮಾಡಿದ್ದಾರೆ ಅವರು, ಅಲ್ವಾ, ನೃತ್ಯವನ್ನ ಅವರು ಮಾಡಿದ್ದಾರೆ. ಸೊ ಅವ್ರದ್ದು ಪ್ರತಿಯೊಂದು ಕಾರ್ಯಗಳನ್ನ ನೋಡಿದ್ರು ಸಹ ಅದು ಅತಿ ಮಾನುಷವಾಗಿದೆ. ಸಾಮಾನ್ಯ ಮನುಷ್ಯನಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಆದ್ರೂ ಸಹ ಅವ್ರನ್ನ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ನಂಬ್ತಾ ಇಲ್ಲ. ನಂಬಿಟ್ಟು ಇವ್ರು ದೇವೋತ್ತಮ ಪರಮ ಪುರುಷ ಅಂತ ನಮ್ಗೆ ಏನ್ ಅನ್ಸುತ್ತೆ, ಅವ್ರ ಜೊತೆ ಇದ್ರೆ ಎಷ್ಟು ಇವಾಗ್ಲೇ ನಮ್ಗೆ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ನಮ್ಗೆ ಅನ್ಸುತ್ತೆ ನಾವ್ ಯಾವಾಗ್ಲೂ ಕೃಷ್ಣನ ಜೊತೆನೆ ಇರ್ಬೇಕು ಅಂತ. ನಾವ್ ನೋಡಿದ್ವಿ ಈಗ ಬೃಂದಾವನದಲ್ಲಿ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ. ಅವ್ರು 7 ರಾತ್ರಿಗಳ ಕಾಲ ಸತತವಾಗಿ ಅವರು ಗೋವರ್ಧನ ಬೆಟ್ಟವನ್ನ ಮೇಲಕ್ಕೆ ಎತ್ತಿ ಇಟ್ಟು ನಿಂತಾಗ 7 ದಿನ ಅವ್ರು ಏನು ತಿಂದಿಲ್ಲ. ಆದ್ರೂ ಸಹ ಅವ್ರಿಗೆ ಯಾರಿಗೂ ಸಹ ಏನು ಹೊಟ್ಟೆ ಹಸುವಾಗಿಲ್ಲ, ಅವ್ರಿಗೆ ದುಃಖ ಆಗಿಲ್ಲ, ಅವ್ರಿಗೆ ಗೊತ್ತೇ ಆಗಿಲ್ಲ, ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಕೃಷ್ಣನ ಜೊತೆ ಇದ್ದಾಗ ಅಷ್ಟು ಆನಂದ ಇರುತ್ತೆ. ಸೊ ಅಂದ್ರೆ ನಮ್ಗೆ ಇವಾಗ ಅನ್ನಿಸ್ಬೇಕು, ಅಂದ್ರೆ ಕೃಷ್ಣನ ಜೊತೆ ಇದ್ರೆ ಇಷ್ಟು ಆನಂದ ಅಲ್ವಾ, ಅವ್ರ ಜೊತೆ ನಾವ್ ಯಾವಾಗ್ಲೂ ಶಾಶ್ವತವಾಗಿ ನಾವ್ ಅವ್ರ ಜೊತೆ ಇರ್ಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಅವ್ರು ಇಲ್ಲಿ ಬಂದಾಗ ನಮ್ಗೆ ಟ್ರೈಲರ್ ತೋರಿಸ್ತಾರೆ, ಅವರ ಲೀಲೆಗಳ ಮಾಡ್ಬಿಟ್ಟು ಎಷ್ಟು ಸಂತೋಷ ಆನಂದ ಇರುತ್ತೆ ಭಗವಂತನ ಜೊತೆ ಇದ್ರೆ ನಮ್ಗೆ ಅಂತ ಹೇಳ್ಬಿಟ್ಟು ನಮ್ಗೆ ತೋರಿಸ್ತಾರೆ ಅಲ್ವಾ. ಅವಾಗ ಏನ್ ಅನ್ಸುತ್ತೆ ನಮ್ಗೆ, ನಾವು ಭಗವಂತನ ಬಳಿ ಶಾಶ್ವತವಾಗಿ ಇರ್ಬೇಕಂದ್ರೆ ನಾವ್ ಇವಾಗ ಏನನ್ನ ಮಾಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ಇಲ್ಲಿ ಈ ಮೂಢರೆಲ್ಲ ಏನ್ ಮಾಡ್ತಾ ಇದಾರೆ, ಅವರು ಭಗವಂತನ ಆ ಮನುಷ್ಯ ರೂಪವನ್ನ ಅವ್ರು ಒಪ್ತಾನೆ ಇಲ್ಲ, ಅವರ ದಿವ್ಯ ಒಂದು ಸ್ಥಾನವನ್ನ ಅವ್ರು ಅರ್ಥ ಮಾಡ್ಕೋತಿಲ್ಲ. ಅದಕ್ಕೆ ಕೃಷ್ಣ ಏನ್ ಹೇಳ್ತಿದ್ದಾರೆ, ಅವರು ಮುಕ್ತಿಯನ್ನ ಪಡ್ಕೊಳ್ಲಿಕ್ಕೇನೆ ಸಾಧ್ಯ ಇಲ್ಲ. ಅವರು ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಅವ್ರ ಮನುಷ್ಯ ಜನ್ಮ ನಿರರ್ಥಕವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅವ್ರ ಬಗ್ಗೆ ಹೇಳ್ತಾ ಇದಾರೆ. ಯಾರು ಕೃಷ್ಣನನ್ನ ನಮ್ದಲೆ ಅವರು ರಾಕ್ಷಸಿ ಮನಸ್ಥಿತಿ, ನಾಸ್ತಿಕ ಅಭಿಪ್ರಾಯ, ದೇವರ ಇರುವಿಕೆನೆ ಯಾರು ಒಪ್ಪೋದಿಲ್ಲ, ಅಂದ್ರೆ ಭಗವಂತನನ್ನ ಯಾರು ದ್ವೇಷ ಮಾಡ್ತಾರೆ ರಾಕ್ಷಸರು, ಅವರ ಸ್ಥಿತಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವ್ರದ್ದೆಲ್ಲ ಅವ್ರು ಮಾಡೋಂತಹ ಕರ್ಮಗಳು ಅವೆಲ್ಲನೂ ಸಹ ಸೋತ್ ಹೋಗುತ್ತೆ. ಅವ್ರೇನ್ ಜ್ಞಾನವಂತರು ಅಂತ ಬೀಗ್ತಾ ಇದಾರಲ್ಲ ಅದೆಲ್ಲನೂ ಸಹ ವ್ಯರ್ಥವಾಗುತ್ತೆ, ನಿರರ್ಥಕವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಮಹಾಮಾಯೆ ಮತ್ತೆ ಯೋಗ ಮಾಯೆಯ ನಡುವೆ ವ್ಯತ್ಯಾಸ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಾಃ ಭಜಂತ್ಯ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಭ್ರಾಂತಿಗೆ ಸುಲುಕದ ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದ್ರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ ಅಂತ ಹೇಳ್ತಾರೆ. ನಾವು ಇದಕ್ಕಿಂತ ಮುಂಚೆ ಯಾರನ್ನ ನೋಡಿದ್ವಿ, ನಾಸ್ತಿಕರು ಮತ್ತೆ ರಾಕ್ಷಸರು. ಅವರು ಭಗವಂತನನ್ನ ಅವರು ನಂಬೋದೇ ಇಲ್ಲ ಅವರು ಅಲ್ವಾ. ಸೊ ಅವರು ಆ ಮಾಯೆಗೆ ಒಳಗಾಗಿರ್ತಾರೆ ಅವರು. ಆದ್ರೆ ಇಲ್ಲಿ ಇವ್ರು ಯಾರು ಅಂತಂದ್ರೆ ಶುದ್ಧ ಭಕ್ತರು, ಭಗವಂತನ ಶುದ್ಧ ಭಕ್ತರು. ಆ ಭಗವಂತನ ಆ ಒಂದು ಅವರ ಒಂದು ಸ್ಥಾನ ಏನು ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿದೆ. ಅವರು ಭ್ರಾಂತಿಗೆ ಒಳಗಾಗಿಲ್ಲ, ಈ ಮಹಾನ್ ಮಾಯೆಗೆ ಅವರು ಒಳಗಾಗಿಲ್ಲ. ಅದ್ರ ಬದಲು ಅವರು ಯಾರ ರಕ್ಷಣೆಯಲ್ಲಿದ್ದಾರೆ, ಭಗವಂತನ ಯೋಗ ಮಾಯೆಯ ರಕ್ಷಣೆಯಲ್ಲಿದ್ದಾರೆ. ಅಂದ್ರೆ ಭಗವಂತನ ಯೋಗ ಮಾಯೆ ಅಂದ್ರೆ ಯಾರು, ಶ್ರೀಮತಿ ರಾಧಾರಾಣಿಯ ಆ ಒಂದು ರಕ್ಷಣೆಯಲ್ಲಿ ಇದ್ದಾರೆ. ಮತ್ತೆ ಯಾರೆಲ್ಲ ಈ ಮಹಾಮಾಯಲ್ಲಿ ಸಿಲ್ಕೊಂಡಿದ್ದಾರೆ ಅಂತಂದ್ರೆ ಯಾರು, ಈ ದುರ್ಗಾದೇವಿಯ ರಕ್ಷಣೆಯಲ್ಲಿ ಇರೋರೆಲ್ಲರೂ ಸಹ ಮಹಾಮಾಯ ರಕ್ಷಣೆಯಲ್ಲಿ ಇದ್ದವರು. ಅದೇ ಯಾರೆಲ್ಲ ಭಗವಂತನ ಭಕ್ತರಾಗಿದ್ರು ಅವರೆಲ್ಲರೂ ಸಹ ಯೋಗ ಮಾಯೆಯ ರಕ್ಷಣೆಗೆ ಬಂದ್ಬಿಡ್ತಾರೆ, ಅಂದ್ರೆ ಶ್ರೀಮತಿ ರಾಧಾರಾಣಿಯ ರಕ್ಷಣೆಗೆ ಬಂದ್ಬಿಡ್ತಾರೆ. ಅದಕ್ಕೆ ನಮ್ಗೆ ಹೆಂಗ್ ಅರ್ಥ ಮಾಡಿಸ್ತಾರೆ ಆಚಾರ್ಯರು ಅಂತಂದ್ರೆ, ನಾವಿವಾಗ ದುರ್ಗಾದೇವಿಯನ್ನ ನೋಡಿದೀವಿ ಅಲ್ವಾ. ದುರ್ಗಾದೇವಿ ಯಾವಾಗ್ಲೂ ತ್ರಿಶೂಲ ಇಟ್ಕೊಂಡಿರ್ತಾಳೆ. ಆ ತ್ರಿಶೂಲದ 3 ತುದಿಗಳು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಆದಿದೈವಿಕ, ಆಧ್ಯಾತ್ಮಿಕ ಮತ್ತೆ ಆದಿ ಭೌತಿಕ ಕ್ಲೇಶಗಳು. ದುರ್ಗಾದೇವಿಗೆ ಏನು ನಮ್ಮ ಮೇಲೆ ಅವಳಿಗೆ ಬೇಜಾರಿಲ್ಲ, ನಮ್ಮನ್ನ ಅವಳು ಶಿಕ್ಷಣಕ್ಕೆ ಒಳಪಡಿಸ್ತಾ ಇದ್ದಾಳೆ. ಅಂದ್ರೆ ನಮ್ಗೆ ಈ ಕಷ್ಟಗಳನ್ನೆಲ್ಲ ಕೊಟ್ಬಿಟ್ಟು ನಮ್ಗೆ ಅರ್ಥ ಆಗ್ಲಿ, ಇದು ನಾವು ಈ ಜಗತ್ತು ಅಶಾಶ್ವತವಾದದ್ದು, ದುಃಖಾಲಯ, ನಾವು ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅವಳೇನ್ ಮಾಡ್ತಾಳೆ, ತ್ರಿಶೂಲದಿಂದ ಅವಳು ಎಲ್ಲ ಕಷ್ಟಗಳನ್ನ ಕೊಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾಳೆ, ಶಿಕ್ಷಣವನ್ನ ಕೊಡ್ತಾ ಇದ್ದಾಳೆ. ಅದೇ ಶ್ರೀಮತಿ ರಾಧಾರಾಣಿ ಏನ್ ಮಾಡ್ತಾ ಇದ್ರೆ, ನಾವು ನೋಡಿದೀವಿ ಕೃಷ್ಣನ ಜೊತೆ ಶ್ರೀಮತಿ ರಾಧಾರಾಣಿಯ ಚಿತ್ರವನ್ನ ನಾವು ನೋಡಿದೀವಿ. ಅವಳು ಯಾವಾಗ್ಲೂ ಬೊಕ್ಕೆ ಇಟ್ಕೊಂಡು ನಿಂತಿರ್ತಾಳೆ, ನಮ್ಮನ್ನ ಕಾಯ್ತಾ ಇದ್ದಾಳೆ ಅವಳು ನಮ್ಮ ಬರುವಿಕೆಗೆ. ಬನ್ನಿ ನೀವೆಲ್ಲ ನನ್ನ ಮಕ್ಕಳು, ಯಾಕೆ ನೀವು ಇಲ್ಲಿ
ಈ ಅಶಾಶ್ವತವಾದ ಈ ಜಗತ್ತಲ್ಲಿ ನೀವು ಕಷ್ಟ ಪಡ್ತಾ ಇದ್ದೀರಾ, ದುಃಖಾಲಯಂ ಅಶಾಶ್ವತವಾಗಿರುವಂತಹ ಜಗತ್ತಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಬೊಕ್ಕೆ ಇಟ್ಕೊಂಡು ನಮ್ಮ ಸ್ವಾಗತವನ್ನ ಮಾಡ್ಲಿಕ್ಕೆ ಅವಳು ಕಾಯ್ತಾ ಇದ್ದಾಳೆ. ಸೊ ಇವಾಗ ಶುದ್ಧ ಭಕ್ತರೆಲ್ಲರನ್ನು ಸಹ ಆ ಯೋಗಮಾಯೆಯ ರಕ್ಷಣೆಗೆ ಬಂದ್ಬಿಡ್ತಾರೆ. ನಾವು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ್ಲೂ ಸಹ ನಾವು ಭಕ್ತಿ ಮಾರ್ಗಕ್ಕೆ ಬಂದಿದ ತಕ್ಷಣನೇ ನಾವು ಮಾಯೆಗೆ ಒಳಗಾಗ್ದಲೆ ನಾವು ಈ ಯೋಗ ಮಾಯೆಯ ರಕ್ಷಣೆಗೆ ಬಂದ್ಬಿಡ್ತೀವಿ. ನಾವು ಶ್ರೀಮತಿ ರಾಧಾರಾಣಿಯ ರಕ್ಷಣೆಗೆ ನಾವು ಬಂದ್ಬಿಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇರುತ್ತಾರೆ. ಅವ್ರಿಗೆ ಯಾಕೆ ಅಂತಂದ್ರೆ ಅವ್ರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪುರುಷ ಅಂತ ಬಿಟ್ಟು ಗೊತ್ತು. ಅವ್ರು ನಂಬ್ಕೋತಾರೆ, ಕೃಷ್ಣನನ್ನ ಅರ್ಥ ಮಾಡ್ಕೋತಾರೆ, ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೋತಾರೆ. ಅವರೇ ಆದಿ ಪುರುಷ, ಸಕಲ ಕಾರಣಗಳಿಗೆ ಅವರೇ ಕಾರಣ ಅಂತ ಹೇಳ್ಬಿಟ್ಟು ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಶುದ್ಧ ಭಕ್ತರು. ಅದರಿಂದ ಅವ್ರು ಏನ್ ಮಾಡ್ತಾರೆ, ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ ಅಲ್ವಾ. ಯಾಕಂದ್ರೆ ಕೃಷ್ಣನನ್ನ ಅರ್ಥ ಮಾಡ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಕೃಷ್ಣನಿಗೆ ಬೇರೆ ಏನು ಬೇಡ, ಭಕ್ತಿ ಸೇವೆ ಒಂದೇ ಬೇಕು ಅಂತ ಹೇಳ್ಬಿಟ್ಟು ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ ಅಂತ ಹೇಳ್ತಾರೆ. ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ಸೊ ಇಲ್ಲಿ ನಾವು ಮಾಧವೇಂದ್ರ ಪುರಿ ಅವರನ್ನ ನೋಡ್ತಾ ಇದ್ದೀವಿ. ಇವ್ರು ಯಾರು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಗುರುಗಳು ಈಶ್ವರಪುರಿ ಅವರ ಗುರುಗಳು ಮಾಧವೇಂದ್ರ ಪುರಿ. ಇವರು ಒಂದ್ಸತಿ ವೃಂದಾವನಕ್ಕೆ ಬಂದಾಗ ಅವರು ಒಂದು ಮರದ ಕೆಳಗಡೆ ಕುತ್ಕೊಂಡಿರ್ತಾರೆ. ಬೆಳಗ್ಗೆಯಿಂದ ಅವರು ಸಂಜೆ ತನಕ ಹಾಗೆ ಕುತ್ಕೊಂಡಿರ್ತಾರೆ. ಅವ್ರು ಏನನ್ನು ಅವರು ಅಂದ್ರೆ ಭಿಕ್ಷಾಟನೆ ಬೇಡ್ಲಿಕ್ಕೂ ಹೋಗೋದಿಲ್ಲ. ಅವರು ಹಾಗೆ ಅವರು ಅಲ್ಲಿ ಕುತ್ಕೊಂಡು ಅವರು ಭಗವಂತನ ನಾಮಸ್ಮರಣೆಯಲ್ಲಿ ಅವರು ಕಾಲ ಕಳೀತಾ ಇರ್ತಾರೆ. ಆಗ ಒಬ್ಬ ಬಾಲಕ ಬಂದ್ಬಿಟ್ಟು ಅವ್ರಿಗೆ ಹಾಲನ್ನ ಕೊಡ್ತಾರೆ. ಆಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ನೀನ್ ನನಗೆ ಹಾಲನ್ನ ತಂದ್ಕೊಡ್ತಾ ಇದೀಯ ಅಂತಂದ್ರೆ, ಈ ಬೃಂದಾವನದಲ್ಲಿ ಯಾರನ್ನು ಹೊಟ್ಟೆ ಹಸಿವಿಂದ ಇರ್ಕೂಡ್ದು, ಇಲ್ಲಿ ಓಡಾಡುವಂತ ಹೆಂಗಳಿರು ನೋಡಿದ್ರು ನೀವ್ ಇಲ್ಲೇ ಇದ್ದೀರಾ, ಬೆಳಗ್ಗೆಯಿಂದ ನೀವೇನನ್ನು ತಿಂದಲೇ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಕೈಯಲ್ಲಿ ಈ ಹಾಲನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಮಾಧವೇಂದ್ರ ಪುರಿ ಅದನ್ನ ಅವರು ಕುಡಿದ್ಬಿಟ್ಟು ಹಾಗೇನೆ ಅವರು ನಿದ್ರೆಗೆ ಹೋಗ್ತಾರೆ. ಸೊ ಅವಾಗ ನಿದ್ರೆಯಲ್ಲಿ ಅವ್ರಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಏನು ಅಂತಂದ್ರೆ ಆ ಬಾಲಕ ಕಾಣಿಸ್ಕೊತಾನೆ. ಅವಾಗ ಅವರು ಮಾಧವೇಂದ್ರ ಪುರಿಗೆ ಹೇಳ್ತಾರೆ, ಮಾಧವೇಂದ್ರ ಪುರಿ ನಿನಗೆ ನಾನು ಯಾರು ಅಂತ ಗುರುತಿರ್ಲಿಕ್ಕೆ ಆಗ್ಲಿಲ್ವಾ, ನಾನು ಗೋಪಾಲ, ನಿನ್ನ ಬರುವಿಕೆನ ನಾನು ಎಷ್ಟೊಂದ್ ದಿವಸದಿಂದ ಕಾಯ್ತಾ ಇದ್ದೀನಿ. ನಾನಿಲ್ಲೇ ಈ ಪೊದೆಯಲ್ಲಿ ನಾನು ಹಲವಾರು ವರ್ಷಗಳಿಂದ ಈ ಮಳೆ ಚಳಿ ಗಾಳಿಗೆ ನಾನು ಸಿಲುಕಿ ಇಲ್ಲೇ ಇದ್ದೀನಿ ನೀನು ಈ ಊರ ಜನರ ಸಹಾಯದಿಂದ ನನ್ನನ್ನ ಹೊರಗಡೆ ತಗೊಂಡ್ ಬಂದು ನನ್ನನ್ನ ಆ ಗೋವರ್ಧನ ಗಿರಿಯಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ನಾವು ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ, ನೋಡಿ ಇಲ್ಲಿ ಅವ್ರು ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅವ್ರು ಇವಾಗ ಅಜಾಗರ ವೃತ್ತಿ ಅಂತ ಕರೀತಾರೆ. ಅಂದ್ರೆ ಅವ್ರು ಎಷ್ಟು ಭಗವಂತನ ರಕ್ಷಣೆಯಲ್ಲಿ ಬಂದಿದ್ದಾರೆ ಅಂತಂದ್ರೆ, ಭಗವಂತ ನನಗೇನಾದ್ರೂ ತಿನ್ಲಿಕ್ಕೆ ಅವ್ರಿಗೆ ಕೊಡ್ಬೇಕು ಅಂತ ಇಚ್ಛೆ ಇದ್ರೆ ನನಗೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಂತಹ ಒಂದು ಸ್ಥಾನ ಅಂದ್ರೆ ಈ ಸನ್ಯಾಸಿಗಳಲ್ಲೇ ಉನ್ನತ ಸ್ಥಾನ ಇದು. ಅಂದ್ರೆ ಅಜಾಗರ ವೃತ್ತಿ. ಅವರು ಅಷ್ಟು ಪರಿಪೂರ್ಣವಾಗಿ 100% ಭಗವಂತನ ಆಶ್ರಯಕ್ಕೆ ಬಂದ್ಬಿಡ್ತಾರೆ. ಭಗವಂತನ ಆಶ್ರಯಕ್ಕೆ ಬಂದಾಗ ನೋಡಿ, ಇವಾಗ ಭಗವಂತನೇ ಅವರ ರಕ್ಷಣೆಯನ್ನ ಅವರು ಮಾಡ್ತಾರೆ ಅನ್ನೋದಕ್ಕೆ ನಾವು ಈ ನಿದರ್ಶನದಲ್ಲಿ ನೋಡ್ಬೇಕು. ಇದು ತುಂಬಾ ಸುಂದರವಾದಂತಹ ಪ್ರಸಂಗ. ಇದನ್ನ ಮುಂದೆ ಇದೆ. ಆ ಒಂದು ಗೋಪಾಲನನ್ನ ಅವರು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಯಾವ ತರ 1 ವರ್ಷಗಳ ಕಾಲ ಸತತವಾಗಿ ಎಷ್ಟು ವಿಜೃಂಭಣೆಯಿಂದ ಆ ಗೋಪಾಲನಿಗೆ ಸೇವೆಯನ್ನ ಮಾಡ್ತಾರೆ. ಮತ್ತೆ ಗೋಪಾಲ ಹೇಳ್ತಾರೆ, ನನಗೆ ತುಂಬಾ ಬಿಸಿ ಇದೆ, ಶಾಖ ಇದೆ, ನಾನು ಹಲವಾರು ವರ್ಷಗಳಿಂದ ನಾನು ಅಲ್ಲೇ ಹೊರಗಡೆ ಇದ್ನಲ್ಲ, ನನಗೆ ತುಂಬಾ ಶಾಖ ಇದೆ, ಅದಕ್ಕೋಸ್ಕರ ನೀನು ನನಗೆ ಚಂದನವನ್ನ ತಗೊಂಡ್ ಬಾ, ನೀನು ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀನು ಚಂದನವನ್ನ ತಗೊಂಡ್ ಬಂದು ಕರ್ಪೂರದ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ನನ್ನ ದೇಹಕ್ಕೆ ಹಚ್ಚಿದ್ರೆ ನನ್ನ ಆ ಶಾಖ ಕಡಿಮೆ ಆಗುತ್ತೆ ಅಂತ ಬಿಟ್ಟು ಹೇಳ್ತಾರೆ. ಸೊ ಅವಾಗ ಮತ್ತೆ ಮಾಧವೇಂದ್ರ ಪುರಿ ಅವರು ಅದನ್ನ ತಗೊಂಡ್ಬರ್ಲಿಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಮತ್ತೆ ಅವರು ಕ್ಷೀರಚೋರ ಗೋಪಿನಾಥನ ಒಂದು ಪ್ರಸಂಗ ನಡೆಯುತ್ತೆ, ತುಂಬಾನೇ ಸುಂದರವಾಗಿದೆ. ಅದು ಚೈತನ್ಯ ಚರಿತಾಮೃತದಲ್ಲಿ ಅದು ಬರುತ್ತೆ. ಸೊ ಅದನ್ನ ನಿಮ್ಗೆ ಮುಂದೆ ಯಾವಾಗಾದ್ರೂ ಅದನ್ನ ನೀವು ತಿಳ್ಕೊತೀರಾ. ಸೊ ಇವಾಗ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಭಗವಂತನ ಶುದ್ಧ ಭಕ್ತರು ಪರಿಪೂರ್ಣವಾಗಿ ದೈವಿ ಪ್ರಕೃತಿ ಆಶ್ರಿತಾಹ, ಅವರು ಭಗವಂತನ ಆಶ್ರಯಕ್ಕೆ ಅವರು ಬಂದ್ಬಿಡ್ತಾರೆ. ಮತ್ತೆ ಶುದ್ಧ ಭಕ್ತರ ಚಟುವಟಿಕೆಗಳು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ, ಪ್ರಭುಪಾದರು ಅವರು 70 ವರ್ಷ ಆಗಿದೆ ಅಲ್ವಾ. ನೋಡಿ ಅವ್ರ ಜೊತೆ ಇರೋರೆಲ್ಲ ಯಾರು, ಅವರೆಲ್ಲರೂ ಸಹ ಏನು ಅಮೆರಿಕನ್ನರು ಅಲ್ವಾ. ಅವ್ರು ಎಲ್ಲವನ್ನೂ ಸಹ ಪರಿಶೀಲನೆ ಮಾಡಿನೇ ಒಪ್ಕೊಳ್ಳೋದು. ಇವಾಗ ಪ್ರಭುಪಾದರಂತವ್ರ ಅವ್ರು ಹೇಳಿರುವಂತಹ ತತ್ವವನ್ನ, ಕೃಷ್ಣ ಜ್ಞಾನವನ್ನ, ಆ ಕೃಷ್ಣ ಪ್ರಜ್ಞೆನ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ, ನೀವು ಅವ್ರದನ್ನ ಏನು ಪ್ರತ್ಯಕ್ಷಾವಗಮಂ ಅಂದ್ರೆ ಅವರು ಪ್ರತ್ಯಕ್ಷವಾಗಿ ಅದನ್ನ ಅನುಭವಿಸಿದ್ದಾರೆ. ಅದಕ್ಕೆ ಅವರು ತಮ್ಮ ಜೀವನವನ್ನೇ ಅದಕ್ಕೆ ಮುಡುಪಾಗಿ ಇಟ್ಟಿರೋದು ಅಲ್ವಾ. ನೋಡಿ, ಅವರು ಶುದ್ಧ ಭಕ್ತರು ಅವ್ರು ಏನ್ ಮಾಡ್ತಾರೆ, ಅವ್ರ ಚಟುವಟಿಕೆ ಯಾವ ತರ ಇರುತ್ತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯ ಯುಕ್ತಾ ಉಪಾಸತೆ. ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಸದಾ ನನ್ನ ಕೀರ್ತನೆಯನ್ನ ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನ ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ನೋಡಿ, ನಾವು ಪ್ರಭುಪಾದರ ಜೀವನವನ್ನು ನೋಡಿದ್ರೆ ನಾವು ಇದನ್ನೆಲ್ಲ ನೋಡ್ಬೋದು.
ಅಲ್ವಾ ನೋಡಿ, ಸತತವಾಗಿ ಕೀರ್ತನೆ. ನಮ್ಗೆ ಇದೇನಿದು 16 ರೌಂಡ್ ಕೀರ್ತನೆ ನಾವು ಜಪ ಮಾಡಿದ್ರೆ ನನಗೇನು ಜೀವನದಲ್ಲಿ ಏನು ಯಶಸ್ಸನ್ನೇ ಪಡಿಲಿಲ್ಲ ಅಂತ ಬಿಟ್ಟು ನಾವು ಯೋಚನೆ ಮಾಡ್ಬಿಡ್ತೀವಿ ಅಲ್ವಾ. ಪ್ರಭುಪಾದರು 70 ವರ್ಷ ಬಂದಾಗ್ಲೂ ಅವರ ಗುರುಗಳು ಏನು ಆದೇಶವನ್ನ ಕೊಟ್ಟಿದ್ರು ಅದನ್ನ ಪಾಲನೆ ಮಾಡ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಆದ್ರೂ ಸಹ ಅವರು ಆ ಸತತ ಕೀರ್ತನೆ ಏನಿತ್ತು ಅದನ್ನ ಅವ್ರು ನಿಲ್ಲಿಸ್ಲೇ ಇಲ್ಲ ಯಾವುದೇ ಕಾರಣಕ್ಕೂ. ಮತ್ತೆ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಅವರು. ಹೇಗಾದ್ರೂ ಮಾಡಿ ನಾನು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ಬೇಕು, ಹಣ ಬಲ ಇಲ್ಲ, ಜನಬಲ ಇಲ್ಲ, ಯಾವುದೇ ಒಂದು ಅವರಿಗೆ ಬಲ ಇಲ್ಲ, ಆದ್ರೂ ಸಹ ಅವರು ದೃಢ ಸಂಕಲ್ಪವನ್ನ ಇಟ್ಕೊಂಡು ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮಸ್ಕಾರವನ್ನ, ಭಗವಂತನಿಗೆ ನಮಸ್ಕಾರ ನಾವು ನೋಡ್ತೀವಿ. ಷಡ್ಗೋಸ್ವಾಮಿಗಳು ಅವರೆಲ್ಲರನ್ನು ಸಹ ಪ್ರತಿದಿನ ಭಗವಂತನಿಗೆ ಸಾವಿರ ಅದು ನಂಬರ್ಸ್ ಇದೆ, ಇಷ್ಟು ನಮಸ್ಕಾರ, ಮತ್ತೆ ಭಗವಂತನ ಭಕ್ತರಿಗೆ ಇಷ್ಟು ನಮಸ್ಕಾರ ಅಂತ ಹೇಳ್ಬಿಟ್ಟು ಅಷ್ಟು ನಮಸ್ಕಾರ ಅವರು ಮಾಡ್ತಾ ಇದ್ರಂತೆ. ಮತ್ತೆ ಈ ಮಹಾತ್ಮನು ಸತತವಾಗಿ ಭಕ್ತಿಯಿಂದ, ನಾವೇನೋ ವೀಕೆಂಡ್ ಬಂದ್ರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀವಿ, ವೀಕೆಂಡ್ ಬಂದ್ರೆ ದೇವಸ್ಥಾನಕ್ಕೆ ಹೋಗೋಣ, ವೀಕೆಂಡ್ ಬಂದಾಗ ಒಂದ್ ಸ್ವಲ್ಪ ಏನೋ ಭಗವಂತನ ನಾಮಸ್ಮರಣೆ ಮಾಡೋಣ ಅಂತ ನಾವ್ ಅನ್ಕೋತಾ ಇರ್ತೀವಿ. ಇಲ್ಲ, ಸತತವಾಗಿ 24 hours/7 ಸತತವಾಗಿ ಭಕ್ತಿಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಇದು ಶುದ್ಧ ಭಕ್ತರ ಚಟುವಟಿಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಭಗವಂತ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಎಲ್ಲವೂ ನಾನೇ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಅವರ ಈ ವಿಭೂತಿಗಳನ್ನ, ಅವರ ಐಶ್ವರ್ಯಗಳನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಹಂ ಕ್ರತುರ್ ಅಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ ಮಂತ್ರೋ ಅಹಂ ಏವಾಜ್ಯಂ ಅಹಂ ಅಗ್ನಿರ್ ಅಹಂ ಉತಂ. ಅದಕ್ಕೆ ನೋಡಿ ಇಲ್ಲಿ ಅಹಂ ಅಂತ ಬರ್ತಿದೆ. ಅದಕ್ಕೆ ಎಷ್ಟೊಂದ್ ಜನ ಅವ್ರು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಇದೇನಿದು ಭಗವದ್ಗೀತೆ ಪೂರ್ತಿ ಅಹಂ ಅನ್ಕೊಂಡು ನಾನು ಅನ್ಕೊಂಡು ಕೃಷ್ಣ ಹೇಳ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇಲ್ಲಿ ಅಹಂಕಾರ ಅಲ್ಲ, ಎಲ್ಲವೂ ಅವ್ರೇನೆ ಅಲ್ವಾ, ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ನಮ್ಗೆ ಎಷ್ಟು ಅಜ್ಞಾನದಲ್ಲಿ ನಾವ್ ಇದೀವಿ ಅಂತಂದ್ರೆ ಇದು 1 ವರ್ಷ 2 ವರ್ಷದ್ದಲ್ಲ ನೋಡಿ, ನಾವು ಕೋಟ್ಯಾಂತರ ವರ್ಷಗಳಿಂದ ಈ ಪ್ರಕೃತಿಯ ಸಂಪರ್ಕದಲ್ಲಿ ಇದ್ಕೊಂಡು ನಾವು ಯಾರನ್ನದೇ ನಾವು ಮರ್ತೋಗ್ಬಿಟ್ಟಿದೀವಿ. ಅದಕ್ಕೆ ಕೃಷ್ಣ ಇಷ್ಟೆಲ್ಲ ನಮ್ಗೆ ವಿವರಿಸ್ಬೇಕಾಗಿದೆ. ಅವರು ಎಲ್ಲವೂ ನಾನೇ, ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಳ್ಳಿ, ನೀವ್ ಯಾರು ಅಂತ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ನಾವಿವಾಗ ನೋಡಿ ಎಷ್ಟು ಭ್ರಮೆಯಲ್ಲಿದ್ದೀವಿ. ನಾವು ಸೇವಕರು, ನಾವು ನಮ್ಮನ್ನ ಒಡೆಯರು ಅನ್ಕೊಂಡು ಜೀವನ ಮಾಡ್ತಾ ಇದೀವಿ ಅಲ್ವಾ. ನಾವು ಆತ್ಮ, ನಾವು ದೇಹದಿಂದ ನಮ್ಮನ್ನ ಗುರುತಿಸ್ಕೊತಾ ಇದೀವಿ. ಎಷ್ಟು ಅಜ್ಞಾನದಲ್ಲಿ ನಾವ್ ಇದೀವಿ ಅಲ್ವಾ. ನಾವ್ ಇದೇನಿದು ಇದು ಜೈಲಲ್ಲಿ ಇದೀವಿ. ಜೈಲಲ್ಲಿ ಇರೋದನ್ನ ನಾವು ಇಲ್ಲಿ ಪಿಕ್ನಿಕ್ ಬಂದಿದೀವಿ, ಇದು ಪಿಕ್ನಿಕ್ ಸ್ಪಾಟ್ ಅಂತ ಅನ್ಕೊಂಡಿದೀವಿ ನಾವು ಅಲ್ವಾ. ಇದನ್ನ ನಮ್ಗೆ ಆಕ್ಚುಲಿ ಏನ್ ಹೇಳ್ತಾರೆ, ಇದು ನಾವು ಬಂದಿರೋದು ಇಲ್ಲಿ ಆಸ್ಪತ್ರೆಗೆ ಬಂದಿದೀವಿ. ಯಾಕಂದ್ರೆ ನಮ್ಗೆ ಕಾಯಿಲೆ ಬಂದಿದೆ, ಭವರೋಗ ಬಂದಿದೆ, ಅದನ್ನ ವಾಸಿ ಮಾಡ್ಕೊಳ್ಲಿಕ್ಕೆ ಈ ಆಸ್ಪತ್ರೆಗೆ ಬಂದಿದೀವಿ. ಆದ್ರೆ ನಾವಿಲ್ಲಿ ಪಿಕ್ನಿಕ್ ಬಂದಿದೀವಿ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಅಂದ್ರೆ ಎಷ್ಟು ಅಜ್ಞಾನದಲ್ಲಿ ನಾವು ಜೀವನವನ್ನ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಭಗವಂತ ಅವರ ಶ್ರೇಷ್ಠತೆಯನ್ನ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಯಾಕಂದ್ರೆ ನಾವಿವಾಗ ಭಕ್ತಿಯನ್ನ ಮಾಡ್ಬೇಕಂತಂದ್ರೆ ಪ್ರೀತಿ ಅಲ್ವಾ. ಭಕ್ತಿ ಅಂದ್ರೆ ಪ್ರೀತಿ, ಭಗವಂತನನ್ನ ಪ್ರೀತಿಸ್ಬೇಕಂದ್ರೆ ಭಗವಂತನ ಆ ಸರ್ವೋಚ್ಚ ಸ್ಥಾನ ನಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ ಭಗವಂತ ಇದೆಲ್ಲ ನಾನೇ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ. ನೋಡಿ ಎಲ್ಲ ಕಡೆ ಅವರೇ ಇರೋದು. ನಾವ್ ಏನೇ ಕಣ್ಬಿಟ್ಟು ನೋಡಿದ್ರು ಇದು ಭಗವಂತ ಅಲ್ಲ ಅಂತ ಹೇಳಂಗೆ ಇಲ್ಲ. ಪ್ರತಿಯೊಂದನು ಸಹ ಭಗವಂತ. ನೋಡಿ ಅದನ್ನ ಇಲ್ಲಿ ಮತ್ತೆ ಹೇಳ್ತಾ ಇದ್ರೆ, ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮ ಯಜುರೇವಚ. ನಾನು ವಿಶ್ವದ ತಂದೆ ತಾಯಿ. ನೋಡಿ ಎರಡೂ ಅವರೇ ಅಂತ ಹೇಳ್ತಾ ಇದ್ರೆ, ತಂದೆ ತಾಯಿ ನಾನೇ ಅಂತ ಹೇಳ್ತಾ ಇದ್ರೆ. ಮತ್ತೆ ಆಧಾರ, ಈ ವಿಶ್ವಕ್ಕೆ ಆಧಾರ ನಾನು ಅಂತ ಹೇಳ್ತಾ ಇದಾರೆ. ಪಿತಾಮಹ ಅಲ್ವಾ, ತಂದೆ ತಾಯಿ ಆಯ್ತು, ಪಿತಾಮಹ ಅಂತಾನೂ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಜ್ಞಾನದ ಗುರಿ ಅಲ್ವಾ. ನಾವ್ ಏನೇ ಒಂದು ಜ್ಞಾನವನ್ನ ಪಡ್ಕೊಂಡಾಗ ಅಲ್ಲಿ ಕೃಷ್ಣ ಇದ್ರೆ ಮಾತ್ರನೇ ಅದಕ್ಕೊಂದು ಪರಿಪೂರ್ಣತೆ ಬರುತ್ತೆ. ಅಲ್ಲಿ ಕೃಷ್ಣ ಇಲ್ಲ ಅಂದ್ರೆ ಆ ಜ್ಞಾನ ವ್ಯರ್ಥ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನನ್ನ ಜ್ಞಾನದ ಗುರಿ, ಪವಿತ್ರೀಕರಿಸುವವನು ಅಲ್ವಾ. ನಾವು ಭಗವಂತನ ಹೆಸರನ್ನ ಜಪ ಮಾಡಿದ್ರೆ ಸಾಕು, ನಮ್ದೆಲ್ಲ ಏನು ಜನ್ಮಗಳ ಪಾಪವೆಲ್ಲವೂ ಸಹ ನಾಶವಾಗ್ಬಿಡತ್ತೆ ಅಲ್ವಾ. ನಾವ್ ಇವಾಗ ಕರೋನಾ ಟೈಮಲ್ಲಿ ನಾವು ನೋಡಿದ್ವಲ್ವಾ, ನಾವು ಕೈಯನ್ನ ಸ್ಯಾನಿಟೈಸರ್ ಇಂದ ನಾವು ಯಾವಾಗ್ಲೂ ವಾಶ್ ಮಾಡ್ಕೋತಾ ಇದ್ವಿ. ಅವಾಗ ಏನಾಗ್ತಾ ಇತ್ತು, ನಮ್ಮ ಕೈಗಳು ಅದು ಪರಿಶುದ್ಧವಾಗ್ತಾ ಇತ್ತು, ಆ ರೋಗಾಣುವಿನಿಂದ ಮುಕ್ತವಾಗ್ತಾ ಇತ್ತು. ಅದೇ ತರನೇ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಮ್ಮ ಹೃದಯ ಪರಿಶುದ್ಧವಾಗುತ್ತೆ. ಅದಕ್ಕೆ ಪವಿತ್ರೀಕರಿಸುವವನು ಅಂತ ಹೇಳ್ತಾ ಇದ್ದಾರೆ. ಓಂಕಾರ ನಾನೇ ಅಲ್ವಾ, ಇದು ಇದು ಶಬ್ದ ಕಂಪನ. ಓಂಕಾರ ನಾನೇ ಅಂತ ಹೇಳ್ತಾ ಇದ್ದಾರೆ. ನಾನೇ ಋಕ್ ಸಾಮ ಮತ್ತು ಯಜುರ್ವೇದಗಳು, ಆ 4 ಚತುರ್ವೇದಗಳೇನಿದೆ ಅದು ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಗತಿರ್ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ನೋಡಿ ಕೃಷ್ಣ ಏನನ್ನ ಹೇಳ್ತಾರೆ, ಎಲ್ಲವೂ ನಾನೇ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನೋಡಿ ಶಾಶ್ವತವಾದ ಬೀಜ ಅವರೇ ಹೇಳ್ತಾ ಇದಾರೆ, ಎಲ್ಲದರ ಮೂಲನೂ ನಾನೇ ಅಲ್ವಾ. ಇವಾಗ
ಆ ಬೀಜ ಇಲ್ದಲೆ ಆ ಮರ ಬರ್ಲಿಕ್ಕೆ ಆಗೋದಿಲ್ಲ. ನಾವೇನ್ ಯೋಚನೆ ಮಾಡ್ತೀವಿ ಮರ ಇದ್ದಿದ್ದಕ್ಕೆ ಬೀಜ ಸಿಕ್ತು ಅಂತ. ಆದ್ರೆ ಆ ಮರ ಬರ್ಬೇಕಂದ್ರೆ ಆ ಬೀಜ ಏನಿದೆ ಅದರ ಮೂಲ ಬೀಜ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡಿ. ಇವಾಗ ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೊಂಡು ಹೋದ್ರೆ ನಾವು ಪ್ರತಿಯೊಂದನ್ನು ಸಹ ಅವರು ನಮ್ಗೆ ಆಚಾರ್ಯರು ಮಾತಾಡ್ತಾರೆ ನೋಡಿ. ಇಲ್ಲಿ ನಾನೇ ಸಾಕ್ಷಿ ಅಂತ ಹೇಳ್ತಾ ಇದಾರೆ. ಆ ಸಾಕ್ಷಿ ಗೋಪಾಲ ಅಂತ ಹೇಳ್ಬಿಟ್ಟು ನೀವು ಇವಾಗ ಏನು ಒರಿಸ್ಸಾ ಕಡೆ ಹೋದಾಗ ಅಲ್ಲಿ ಸಾಕ್ಷಿ ಗೋಪಾಲ ಅಂತ ಹೇಳ್ಬಿಟ್ಟು ಅಂದ್ರೆ ಕೃಷ್ಣನ ದೇವಸ್ಥಾನ ಇದೆ. ಸೊ ಆ ಕೃಷ್ಣ ತನ್ನ ಭಕ್ತನಿಗೋಸ್ಕರ ಸಾಕ್ಷಿಯನ್ನ ಹೇಳಲಿಕ್ಕೆ ಅವರು ಬೃಂದಾವನದಿಂದ ಆ ಜಾಗಕ್ಕೆ ನಡ್ಕೊಂಡು ಬರ್ತಾರೆ ಅವರು. ಅದು ತುಂಬಾ ಸುಂದರವಾದ ಕಥೆ. ಅದನ್ನು ಸಹ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ತನ್ನ ಭಕ್ತನಿಗೋಸ್ಕರ ಅವರು ನಡ್ಕೊಂಡು ಆ ವಿಗ್ರಹ ನಡ್ಕೊಂಡು ಬರುತ್ತೆ ಸಾಕ್ಷಿಯನ್ನ ಹೇಳಲಿಕ್ಕೋಸ್ಕರ. ಸೊ ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾರೆ ಸಾಕ್ಷಿ ಅಂತ ಹೇಳ್ಬಿಟ್ಟು ಅಲ್ವಾ. ಮತ್ತೆ ನಾವ್ ಅನ್ಕೊಂಡಿದೀವಿ ನಾವು ಮಾಡೋ ಒಂದು ಕೆಟ್ಟ ಕೆಲಸಕ್ಕೆ ಆಗ್ಲಿ ಒಳ್ಳೆ ಕೆಲಸಕ್ಕೆ ಆಗ್ಲಿ ಯಾರು ನೋಡ್ತಾ ಇಲ್ಲ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಸಾಕ್ಷಿಯಾಗಿ ಅವರು ನಮ್ಮ ಆತ್ಮದ ಜೊತೆ ಪರಮಾತ್ಮನಾಗಿ ಇದ್ದಾರೆ ಅಲ್ವಾ. ನಾವ್ ಯಾರನ್ ಬೇಕಾದ್ರೂ ಯಾಮಾರಿಸ್ಬೋದು ಅಲ್ವಾ. ನಾವ್ ಒಳಗಡೆ ಒಂದು ಹೊರಗಡೆ ಒಂದು ಯಾವಾಗ್ಲೂ ಆ ದ್ವಂದ್ವತೆ ನಮ್ಮಲ್ಲಿ ಇದೆ ಅಲ್ವಾ. ನಾವು ಬೂಟಾಟಿಕೆ. ಆದ್ರೆ ಭಗವಂತನನ್ನ ನಾವು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಸಹ ಅವರು ಸಾಕ್ಷಿಯಾಗಿ ನಮ್ಮ ಹೃದಯದಲ್ಲಿ ಅವರು ಇದ್ದಾರೆ. ಸೊ ಈ ತರ ನೀವು ಪ್ರತಿಯೊಂದನ್ನು ಸಹ ನೀವು ಈ ಪದಗಳನ್ನ ಅರ್ಥ ಮಾಡ್ಕೊಂತ ನೀವು ಹೋಗ್ಬೋದು. ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ತಪಾಮ್ಯಹಂ ಹಂ ವರ್ಷಂ ನಿಗೃಹ್ಣಾಂ ಮೃತ್ಯುತ್ ಸುಜಾಮಿಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಅರ್ಜುನನೇ ನಾನೇ ಶಾಖವನ್ನ ಕೊಡುತ್ತೇನೆ, ನಾನೇ ಮಳೆಯನ್ನ ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು. ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಸೊ ಇದು ಯಾವ್ದೋ ಒಂದು ವಸ್ತುವನ್ನ ತೋರಿಸ್ಬಿಟ್ಟು ಇದೊಂದು ಕೃಷ್ಣ ಅಲ್ಲ ಅಂತ ನಾವೇನಾದ್ರೂ ವಾದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ಸಹ ಭಗವಂತ ಇದ್ದಾನೆ, ಅವನೇ, ಎಲ್ಲವೂ ಸಹ ಅವನೇ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡಿ ನಾನೇ ಮೃತ್ಯು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಭಗವಂತ ಮೃತ್ಯು ಅಂತ ಹೇಳ್ತಿರೋದು ಭಕ್ತರಿಗೆ ಮತ್ತೆ ಅಭಕ್ತರಿಗೆ ವ್ಯತ್ಯಾಸ ಇದೆ. ಸೊ ನಮ್ಗೆ ಆಚಾರ್ಯರು ಯಾವ ತರ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಭಕ್ತರು ಆ ಮೃತ್ಯುವನ್ನು ಸಹ ಅವರು ಭಗವಂತ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋತಾರೆ. ಅವ್ರಿಗೆ ಯಾವುದೇ ಒಂದು ಭಯ ಇರೋದಿಲ್ಲ. ಇವಾಗ ಅದಕ್ಕೆ ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಇವಾಗ ಒಂದು ಬೆಕ್ಕು ಇಲಿಯನ್ನ ಬಾಯಲ್ಲಿ ಕಚ್ಕೊಂಡಾಗ ಇಲಿ ವಿಲವಿಲ ಒದ್ದಾಡ್ತಿರುತ್ತೆ. ಯಾಕಂದ್ರೆ ಗೊತ್ತು ನನ್ನ ಸಾವು ಸಮೀಪಿಸ್ತಾ ಇದೆ, ನಾನು ಇವಾಗ ಸತ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅದೇನೆ ಆ ಒಂದು ಬೆಕ್ಕು ತನ್ನ ಮರಿಯನ್ನ ಬಾಯಲ್ಲಿ ಇಟ್ಕೊಂಡಾಗ ಆ ಬೆಕ್ಕಿನ ಮರಿಗೆ ಏನೂ ಭಯ ಇಲ್ಲ. ಯಾಕಂದ್ರೆ ಅದಕ್ಕೆ ಗೊತ್ತು ನನ್ನ ತಾಯಿನೇ ನನ್ನನ್ನ ಇಟ್ಕೊಂಡಿರೋದು, ನನ್ನ ನನ್ನ ಸುರಕ್ಷಣೆನೇ ಅವಳಿಗೆ ಮುಖ್ಯ ಅಂತ ಹೇಳ್ಬಿಟ್ಟು ಆ ಬೆಕ್ಕಿನ ಮರಿಗೆ ಗೊತ್ತಿರುತ್ತೆ. ಬೆಕ್ಕಿನ ಮರಿಗೆ ಯಾವುದೇ ಒಂದು ಆತಂಕ ಭಯ ಇರೋದಿಲ್ಲ. ಅದೇ ತರನೇ ಭಕ್ತರಿಗೆ ಇವಾಗ ಅವರು ಸಹ ಮೃತ್ಯುವಿಗೆ ಒಳಗಾದಾಗ್ಲೂ ಸಹ ಅವ್ರಿಗೆ ಏನು ಭಯ ಇಲ್ಲ. ಯಾಕಂದ್ರೆ ಭಗವಂತ ಅವ್ರು ನನಗೆ ಏನೇ ಇದ್ರೂ ಸಹ ಅವಶ್ಯ ರಕ್ಷಿಬೇ ಕೃಷ್ಣ, ಅವ್ರು ನನ್ನನ್ನ ರಕ್ಷಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟು ಭಗವಂತನ ಮೇಲೆ ನಂಬಿಕೆ ಇರುತ್ತೆ. ಸೊ ಮತ್ತೆ ನೋಡಿ ಎಲ್ಲವನ್ನ ಈಗ ಮಳೆ ಬರ್ತಾ ಇರೋದು ನಾವು ಅನ್ಕೋತೀವಿ ಇದು ಇಂದ್ರನ ಕರುಣೆಯಿಂದ ಅಂತ ಹೇಳ್ಬಿಟ್ಟು. ನಾವು ನೋಡಿದ್ವಿ ಆ ಗೋವರ್ಧನ ಲೀಲೆಯಲ್ಲಿ ಅಲ್ವಾ. ಸೊ ಗೋವರ್ಧನ ಲೀಲೆಯಲ್ಲಿ ಅವರು ಎಲ್ಲರೂ ಇಂದ್ರನ ಪೂಜೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಕೃಷ್ಣ ಏನ್ ಮಾಡ್ತಾರೆ, ತಡಿತಾರೆ, ಬೇಡ ಇಂದ್ರನಿಗೆ ಪೂಜೆ ಮಾಡ್ಬೇಡಿ, ನೀವು ಗೋವರ್ಧನನಿಗೆ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ಗೆ ಇಂದ್ರನೇ ಮಳೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ಆ ಇಂದ್ರನಿಗೆ ಅಪ್ಪಣೆಯನ್ನ ಕೊಡ್ತಾ ಇರೋದು ಯಾರು, ಭಗವಂತ ಅಲ್ವಾ. ಸೊ ಅದಕ್ಕೇನೆ ನಾವಿಲ್ಲಿ ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದೂ ಸಹ ಎಲ್ಲವೂ ಭಗವಂತನ ಆಜ್ಞೆಯ ಅನುಸಾರವಾಗಿ ನಡೀತಾ ಇದೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಲ್ವಾ. ತೇನವಿನ ತೃಣಮಪಿ ನ ಚಲತಿ. ಭಗವಂತನ ಆಜ್ಞೆ ಇಲ್ದಲೆ ಒಂದು ಹುಲ್ಲು ಕಡಿನೂ ಸಹ ಅಲಗಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಅದಕ್ಕೆ ನಾವು ಭಕ್ತಿಯನ್ನ ಮಾಡ್ಲೇಬೇಕು, ಪೂಜೆಯನ್ನ ಮಾಡ್ಲೇಬೇಕು ಅಂದ್ರೆ ನಾವು ಭಗವಂತನಿಗೆ ಮಾಡ್ಬೇಕು, ಭಗವಂತನಿಗೆ ನಾವು ಶರಣಾಗ್ಬೇಕು. ಆದ್ರೆ ಇಲ್ಲಿ ಎಲ್ಲರಿಗೂ ಬೇಗ ಅವರಿಗೆ ಏನ್ ಇಚ್ಛೆಗಳಿರುತ್ತೋ ಆ ಎಲ್ಲ ಫಲಗಳನ್ನ ಅವ್ರು ಪಡ್ಕೋಬೇಕು ಅಂತ ಇಚ್ಛೆ. ಅದಕ್ಕೆ ಅವರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ಮತ್ತೆ ಅವ್ರಿಗೆ ಹೆಚ್ಚು ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಆಸೆ. ಅದಕ್ಕೋಸ್ಕರ ಅವರು ಈ ಪುಣ್ಯ ಕರ್ಮಗಳನ್ನ ಮಾಡ್ತಾರೆ. ಯಾಕಂದ್ರೆ ಸ್ವರ್ಗಕ್ಕೆ ಹೋಗ್ಬಿಟ್ಟು ಅದನ್ನೆಲ್ಲ ನಾನು ಅನುಭವಿಸೋಣ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದಾರೆ, ಅದರಿಂದ ಏನೂ ಪ್ರಯೋಜನ ಇಲ್ಲ. ನೀವು ಮತ್ತೆ ಈ ಭೂಮಿಗೆ ಬರ್ಬೇಕು. ನಿಮ್ಮ ಆ ಪುಣ್ಯವೆಲ್ಲ ಮುಗ್ದಿದ ತಕ್ಷಣ, ಆ ಪುಣ್ಯವೆಲ್ಲ ಕ್ಷಯಿಸಿದ ತಕ್ಷಣ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ. ದೇವತೆಯ ಆರಾಧಕರಿಗೆ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ತ್ರೈವಿದ್ಯಾಮಾಂ ಸೋಮಪಾಹ ಭೂತಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕ ಮಶ್ನಂತಿ ದಿವ್ಯಾಂಧಿವಿ ದೇವಭೋಗಾನ್. ಏನನ್ನ ಹೇಳ್ತಿದ್ರೆ, ವೇದಗಳನ್ನ ಅಭ್ಯಾಸ ಪಾನ ಮಾಡಿ ಸ್ವರ್ಗ ಲೋಕಗಳನ್ನ ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ ಅಲ್ವಾ. ನಾವ್ ಇವಾಗ ಮುಂದೆನೂ ಸಹ ಅವ್ರು ಹೇಳ್ತಾರೆ, ಯಾರು ಏನನ್ನೇ ಪೂಜೆ ಮಾಡಿದ್ರು ಸಹ ಅದು ಕೃಷ್ಣನಿಗೆ ಸೇರುತ್ತೆ. ಆದ್ರೆ ಅದು ಅವಿದ್ಯೆ ಪೂರ್ವಕವಾಗಿ ಸೇರುತ್ತೆ. ಯಾಕಂದ್ರೆ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ,
ಪರಮಾತ್ಮ ರೂಪಿಯಾಗಿ. ಆದ್ರೆ ಎಲ್ಲವೂ ಸಹ ಅವ್ರಿಗೆ ವಿಧಿ ಪೂರ್ವಕವಾಗಿ ಸೇರೋದಿಲ್ಲ, ನೇರವಾಗಿ ಸೇರೋದಿಲ್ಲ, ಅದು ಅವಿಧಿ ಪೂರ್ವಕವಾಗಿ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕಗಳಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗಲೋಕಗಳನ್ನ ಸವಿಯುತ್ತಾರೆ. ಇವಾಗ ಯಾರಾದ್ರೂ ವೇದಗಳನ್ನ ಅಭ್ಯಾಸ ಮಾಡಿದಾಗ ಏನಾಗತ್ತೆ, ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಸೊ ಸ್ವರ್ಗ ಅಂದ್ರೆ ಅವರೆಲ್ಲ ಪಾಪಗಳೆಲ್ಲ ಕ್ಷಯಿಸಿ ಅವರು ಸ್ವರ್ಗವನ್ನ ಅವರು ಪಡಿತಾರೆ. ಆದ್ರೆ ಸ್ವರ್ಗದಲ್ಲಿ ಅವರು ಅಲ್ಲೇ ಇರ್ಲಿಕ್ಕೆ, ಶಾಶ್ವತವಾಗಿ ಇರ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಅಲ್ಲಿ ಸ್ವರ್ಗ ಸುಖಗಳನ್ನ ಅವರು ಸವಿತಾರೆ, ಆದ್ರೆ ಅಲ್ಲಿ ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಅವರು ಹೇಳ್ತಾರೆ. ನಮ್ಗೆ ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ನೋಡಿ ಇಲ್ಲಿ ಹೇಳ್ತಾ ಇದಾರೆ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಅವರ ಪುಣ್ಯವೆಲ್ಲ ಕ್ಷೀಣಿಸಿದ ತಕ್ಷಣ ಅವ್ರು ಹೌದು ಸ್ವರ್ಗಕ್ಕೆ ಹೋಗ್ತಾರೆ, ಅಲ್ಲಿ ಸೋಮಪಾನವನ್ನು ಅವರು ಕುಡಿತಾರೆ, ಅಲ್ಲಿ ಸ್ವರ್ಗ ಸುಖವನ್ನ ಅನುಭವಿಸ್ತಾರೆ, ಆದ್ರೆ ಅಲ್ಲಿ ಶಾಶ್ವತವಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಅದು ಶಾಶ್ವತವಾದ ಸುಖ ಅಲ್ಲ. ಏವಂ ತ್ರಯೀ ಧರ್ಮ ಮನು ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಇಲ್ಲೇನನ್ನ ಹೇಳ್ತಾ ಇದ್ದಾರೆ, ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನ ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂತಿರುಗುತ್ತಾರೆ. ನೋಡಿ, ಯಾರು ದೇವತೆಗಳಿಗೆ ಪೂಜೆ ಮಾಡ್ತಾರೆ, ಹೌದು ಅವರ ಪಾಪ ಎಲ್ಲ ನಾಶ ಆಗುತ್ತೆ, ಸ್ವರ್ಗ ಸುಖವನ್ನ ಅನುಭವಿಸುವಂತ ಒಂದು ಪುಣ್ಯವನ್ನ ಅವರು ಪಡಿತಾರೆ, ಅಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸ್ತಾರೆ. ಆದ್ರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮರ್ತ್ಯಲೋಕಕ್ಕೆ ಮತ್ತೆ ಹಿಂತಿರುಗ್ತಾರೆ. ಮತ್ತೆ ಅವ್ರು ಸಾಧಿಸಿದ್ದಾದ್ರೂ ಏನು ಅಲ್ವಾ, ಅಷ್ಟು ಕಷ್ಟಪಟ್ಟು ಅವರು ವೇದಾಧ್ಯಯನ ಮಾಡಿದ್ರು, ಸಾಧಿಸಿದ್ದಾದ್ರೂ ಏನು ಇಲ್ಲ, ಮತ್ತೆ ಈ ಭೂಮಿಗೆ ಬಂದು ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಅವರು ಸಿಕ್ಕಾಕೋತಾರೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಅವರು ಬೇರೆ ಅಂತಹದೊಂದು ಅಂದ್ರೆ ಉತ್ತಮವಾದದ್ದೇನನ್ನೂ ಅವರು ಸಾಧಿಸೋದಿಲ್ಲ. ಹೌದು, ಇಂದ್ರಿಯ ಸುಖವನ್ನ ಅನುಭವಿಸ್ತಾರೆ, ಮತ್ತೆ ಹುಟ್ಟು ಸಾಯುವುದನ್ನಷ್ಟೇ ಅವರು ಸಾಧಿಸ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೃಷ್ಣನನ್ನ ಪೂಜೆ ಮಾಡಿದ್ರೆ ನಮ್ಗೆ ಏನನ್ನ ಸಿಗುತ್ತೆ ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಕೃಷ್ಣ, ಅನನ್ಯಾಶ್ಚಿಂತ ಎಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನ ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನ ಕಾಪಾಡುತ್ತೇನೆ ಅಂತ ಹೇಳ್ತಾರೆ. ನೋಡಿ, ಕೃಷ್ಣ ಏನ್ ಮಾಡ್ತಾ ಇದ್ರೆ, ಇವ್ ನಾವೇನಾದ್ರೂ ಕೃಷ್ಣನನ್ನ ನಾವು ಪೂಜೆ ಮಾಡಿದ್ರೆ ಅವ್ರು ಏನನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ, ಅವ್ರಿಗೆ ಅವ್ರ ಹತ್ರ ಏನಿದೆಯೋ ಅದನ್ನ ಅವ್ರು ಕಾಪಾಡ್ತಾರೆ, ಅವ್ರ ಹತ್ರ ಏನಿರೋದಿಲ್ವೋ ಅದನ್ನ ಅವ್ರು ಕೊಡ್ತಾರೆ. ಅದಕ್ಕೆ ಇಲ್ಲಿ ಮತ್ತು ಇರುವುದನ್ನ ನಾನು ಇಲ್ಲದನ್ನ ಕೊಡುತ್ತೇನೆ ಮತ್ತು ಇರುವುದನ್ನ ಕಾಪಾಡುತ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಯೋಗಕ್ಷೇಮಂ ವಹಾಮ್ಯಹಂ ಅಲ್ವಾ. ಈ ಸ್ಲೋಗನ್ ಅನ್ನ ನಾವ್ ಎಲ್ಲಿ ನೋಡಿದೀವಿ, LIC ಅಲ್ಲಿ ನಾವು ನೋಡಿದೀವಿ. ನೋಡಿ, ಇದನ್ನ ಅವರು ಭಗವದ್ಗೀತೆಯಿಂದ ಅಪಹರಿಸ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ, ಅಪಹರಿಸ್ಕೊಂಡಿದ್ರು ನಮ್ದೇ ಸ್ಲೋಗನ್ ಅನ್ನೋ ತರ ಅವರು ಇಟ್ಕೊಂಡಿದ್ದಾರೆ. ಆದ್ರೆ ಇದು ಭಗವದ್ಗೀತೆಯಲ್ಲಿ ಇರೋದು. ಕೃಷ್ಣ ಹೇಳ್ತಾ ಇದಾರೆ, ಯಾರನ್ನ ಅವ್ರು ಕಾಪಾಡ್ತಾ ಇದಾರೆ, ಯೋಗಕ್ಷೇಮವನ್ನ ಯಾರು ನೋಡ್ಕೋತಾ ಇದಾರೆ, ಕೃಷ್ಣ ನೋಡ್ಕೋತಾ ಇದಾರೆ. ಯಾರ ಯೋಗಕ್ಷೇಮವನ್ನ, ಕೃಷ್ಣನ ಶುದ್ಧ ಭಕ್ತರ ಯೋಗಕ್ಷೇಮವನ್ನ ಅವರು ನೋಡ್ಕೋತಾ ಇದಾರೆ ಅಲ್ವಾ. ಇದನ್ನ ಯಾರು ಡಿಕ್ಲೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೃಷ್ಣ ಮಾತ್ರನೇ ಹೇಳಲಿಕ್ಕೆ ಸಾಧ್ಯ. ಯಾರು ನನ್ನ ಶುದ್ಧ ಭಕ್ತರು ಇರ್ತಾರೋ ಅವರ ಯೋಗಕ್ಷೇಮವನ್ನ ನಾನ್ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಅಲ್ವಾ. ಇದ್ರ ಕುರಿತಾಗಿ ಒಂದು ಪ್ರಸಂಗ ಇದೆ. ಒಬ್ರು ಅರ್ಜುನಾಚಾರ್ಯರು ಅಂತ ಹೇಳ್ಬಿಟ್ಟು ಇದ್ರು, ಅವರು ಭಾವಾರ್ಥವನ್ನ ಬರಿತಾ ಇದ್ರು. ಸೊ ಅವ್ರಿಗೆ ಈ ಭಾವಾರ್ಥವನ್ನ ಬರಿಬೇಕಾದ್ರೆ ಅವ್ರಿಗೆ ಅನ್ಸುತ್ತೆ, ಯಾಕೆ ಕೃಷ್ಣ ಅವರೇ ಯೋಗಕ್ಷೇಮಂ ವಹಾಮ್ಯಹಂ, ಅಹಂ ನಾನೇ ನೋಡ್ಕೋತೀನಿ ಆ ಶುದ್ಧ ಭಕ್ತರ ಯೋಗಕ್ಷೇಮ ಅಂತ ಹೇಳ್ತಾರೆ, ಕೃಷ್ಣ ಯಾಕೆ ಬಂದು ನೋಡ್ಕೋಬೇಕು, ಕೃಷ್ಣ ಅವರು ಬೇರೆಯವ್ರ ಮೂಲಕ ನೋಡ್ಕೊಂಡ್ರೆ ಸಾಕಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತಂತೆ. ಅದಕ್ಕೋಸ್ಕರ ಇದೇನೋ ಸರಿ ಇಲ್ಲ ಭಾವಾರ್ಥ ಅಂತ ಹೇಳ್ಬಿಟ್ಟು ಅವ್ರ ಅದನ್ನ ಹೊಡೆದಾಕ್ಬಿಟ್ಟು ಅವರು ಊಟಕ್ಕಿಂತ ಮುಂಚೆ ಅವ್ರು ಸ್ನಾನ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅವರು ಹೊಳೆಗೆ ಹೋಗ್ಬಿಟ್ಟು ಅವ್ರು ಸ್ನಾನಕ್ಕೆ ಹೋಗ್ತಾರೆ. ಇಲ್ಲಿ ಈ ಕಡೆ ಮನೆ ಕಡೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರ ಹೆಂಡತಿ ಇರ್ತಾಳೆ, ಅವಳು ಮನೇಲಿ ಇರ್ತಾಳೆ. ಅವಾಗ ಇಬ್ರು ಬಾಲಕರು ಬರ್ತಾರೆ. ಬಾಲಕರು ಬಂದ್ಬಿಟ್ಟು ಅವರು ಏನು ಶ್ರವಣ ಕುಮಾರ ಅವರು ತಮ್ಮ ತಂದೆ ತಾಯಿನ ಆ ಒಂದು ಏನ್ ಹೇಳ್ತಾರೆ, ಆ ತಕ್ಕಡಿ ಟೈಪ್ ಅಲ್ಲಿ ಇರುತ್ತಲ್ಲ ಅಂತದ್ರಲ್ಲಿ ಕರ್ಕೊಂಡು ಹೋಗ್ತಿರ್ತಲ್ಲ, ಅಂತದ್ರಲ್ಲಿ ತುಂಬಾ ಸಾಮಾನುಗಳನ್ನ ಹಾಕೊಂಡ್ಬಿಟ್ಟು ಅವರು ಮನೆಗ್ ಬರ್ತಾರೆ. ಮನೆಗ್ ಬಂದ್ಬಿಟ್ಟು ಅವ್ರ ಹೆಂಡತಿಗೆ ಕೊಡ್ತಾರೆ. ಸೊ ಇದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇದನ್ನಲ್ಲಿ ಯಾರು ಕಳಿಸಿದ್ರು ಅಂತಂದ್ರೆ ಅರ್ಜುನಾಚಾರ್ಯರೇ ಕಳಿಸಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನನ್ ಗಂಡನ್ಗೆ ಇಷ್ಟೆಲ್ಲ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು. ಸರಿ ಆಯ್ತು, ಒಂದ್ ನಿಮಿಷ ಇರಿ, ನಾನು ಬೇಗ ಅಡಿಗೆ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಪ್ರಸಾದ ನಾನು ನಿಮ್ಗೆ ಬಡಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ಇಲ್ಲ ನಿನ್ ಗಂಡ ಬರ್ಲಿಕ್ಕಿನ ಮುಂಚೆ ಹೋಗ್ಬೇಕು, ಇಲ್ಲಾಂದ್ರೆ ಅವನು ನಮ್ಮನ್ನ ಹೊಡಿತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ನಮ್ಗೆ ಹೇಗ್ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ಬೆನ್ನಲ್ಲಿ ಅವರು ಬರೆ ಬಂದಿರೋದನ್ನ ತೋರಿಸ್ಬಿಟ್ಟು ಅವ್ರಿಬ್ರು ಬೇಗ ಹೊಟ್ಟೋಗ್ಬಿಡ್ತಾರೆ, ಆ ಇಬ್ರು ಬಾಲಕರು. ಆಗ ಅವ್ರ ಹೆಂಡತಿಗೆ ಆಶ್ಚರ್ಯ ಆಗುತ್ತೆ, ನನ್ನ ಗಂಡ ಎಷ್ಟು ಒಳ್ಳೆಯವರು, ಈ ತರ ಇಷ್ಟು ಮುದ್ದಾಗಿರುವಂತಹ ಬಾಲಕರಿಗೆ ಹೊಡಿಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಾಳೆ. ಗಂಡನ ಬರುವಿಕೆಗೆ ಕಾಯ್ತಾ ಇರ್ತಾಳೆ. ಸೊ ಗಂಡ ಬಂದ್ಮೇಲೆ ಹೇಳ್ತಾಳೆ, ಈ ತರ ನೀವು ಇದನ್ನೆಲ್ಲ ಸಾಮಾನನ್ನ ಕಳಿಸಿದ್ರೆ ಈ ಹುಡುಗರ ಕೈಯಲ್ಲಿ ನನಗೆ ಅರ್ಥನೇ ಆಗ್ಲಿಲ್ಲ, ಆ ಮುಗ್ಧ ಬಾಲಕರಿಗೆ ನೀವ್ ಯಾಕೆ ಹೊಡೆದಿದ್ರ, ನೀವ್ ಯಾಕೆ ಈ ತರ ಆಗೋಗ್ಬಿಟ್ಟಿದೀರಾ ಅಂತ ಹೇಳಿದಾಗ
ಆಗ ಅವನಿಗೊಂದು ಕ್ಷಣ ಅನ್ಸುತ್ತೆ, ಏನಿದು, ಇದೆಲ್ಲ ನೋಡ್ತಾ ಇದ್ರೆ ಇದೇನೋ ಅಯೋಮಯ ತರ ಇದೆ, ಏನಾಯ್ತು ಅಂತ ಸರಿಯಾಗಿ ಹೇಳು ಅಂತ ಹೇಳ್ಬಿಟ್ಟು ಕೇಳಿದಾಗ ಆ ಹುಡುಗರೆಲ್ಲ ಹೇಗಿದ್ದಾರೆ, ಪ್ರತಿಯೊಂದನ್ನ ವಿವರಿಸು ಅಂತ ಹೇಳಿದಾಗ ಆಗ ಅವ್ರಿಗೆ ಅರ್ಥ ಆಗತ್ತಂತೆ ಆ ಇಬ್ರು ಬಾಲಕರು ಬೇರೆ ಯಾರು ಅಲ್ಲ, ಕೃಷ್ಣ ಬಲರಾಮರು. ಯಾಕಂದ್ರೆ ಒಂದ್ ಹುಡುಗ ಏನು ಗೌರವ ವರ್ಣದಲ್ಲಿದ್ದ, ಇನ್ನೊಬ್ಬ ಕಪ್ಪು ಬಣ್ಣದಲ್ಲಿದ್ದ, ಶ್ಯಾಮ ಬಣ್ಣದಲ್ಲಿದ್ದ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ವರ್ಣಿಸ್ತಾರೆ. ಮತ್ತೆ ಇದೆಲ್ಲ ಸಾಮಾನನ್ನ ತಂದ್ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಆಗ ಅರ್ಜುನಾಚಾರ್ಯರಿಗೆ ಅರ್ಥ ಆಗತ್ತಂತೆ, ಅಯ್ಯೋ ನಾನು ಅಂದ್ರೆ ಭಗವಂತ ಹೇಳಿರೋಂತಹ ಈ ಶ್ಲೋಕವನ್ನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಲ್ವಾ, ಮತ್ತೆ ಅದ್ರ ಮೇಲೆ ನನ್ ಗೀಚಿದೆ ಅಲ್ವಾ, ನನ್ ಗೀಚಿರೋದು ಅದು ಬಾಸುಂಡೆ ತರ ಭಗವಂತನ ಬೆನ್ನಿಗೆ ಅದು ಬಂದಿದೆ. ಮತ್ತೆ ನಾನ್ ಇವಾಗ ಏನ್ ಯೋಚನೆ ಮಾಡಿದೆ, ಸ್ವತಃ ಯಾಕೆ ಭಗವಂತ ಬರ್ಬೇಕು ನಮ್ಮ ಯೋಗಕ್ಷೇಮವನ್ನ ನೋಡ್ಕೊಳ್ಲಿಕ್ಕೆ ಅಂತ ನನಗೆ ಆ ಡೌಟ್ ಬಂತಲ್ಲ, ಆದ್ರೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಯಾರು ಶುದ್ಧ ಭಕ್ತರಿರ್ತಾರೋ ಅವರ ಯೋಗಕ್ಷೇಮವನ್ನ ನೋಡ್ಕೊಳ್ಲಿಕ್ಕೆ ಖುದ್ದಾಗಿ ಭಗವಂತನೇ ಬರ್ತಾನೆ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ಭಗವಂತನೇ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆಗ ಅವರು ಅರ್ಥ ಮಾಡ್ಕೋತಾರಂತೆ. ಅಂದ್ರೆ ಯೋಗಕ್ಷೇಮ ವಹಾಮ್ಯಂ ಅಂತಂದ್ರೆ ನೇರವಾಗಿ ಕೃಷ್ಣನೇ ಖುದ್ದಾಗಿ ಅವರ ಭಕ್ತರ ಎಲ್ಲ ಹಾಗು ಹೋಗುಗಳನ್ನ ಯೋಗಕ್ಷೇಮವನ್ನ ಭಗವಂತ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ಮತ್ತೆ ಏನ್ ಹೇಳ್ತಾ ಇದ್ರೆ, ನಾನೊಬ್ಬನೇ ಎಲ್ಲ ಯಜ್ಞಗಳ ಭೋಕ್ತಾರನು ಮತ್ತು ಯಜಮಾನನು, ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನ ಗುರುತಿಸಿದವರು ಪತನ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಯಾರು ಭಗವಂತನ ಆ ನಿಜ ಸ್ಥಾನವನ್ನ ಅರ್ಥ ಮಾಡ್ಕೊಳೋದಿಲ್ವೋ ಅವರು ಈ ಮನುಷ್ಯ ಜನ್ಮವನ್ನ ವ್ಯರ್ಥ ಮಾಡ್ಕೋತಾರೆ, ಅವರು ಕತ್ತಲಿನ ಲೋಕಕ್ಕೆ ಅವರು ಹೋಗ್ತಾರೆ, ಮತ್ತೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ, ಅವರು ಹಲವಾರು ಜನ್ಮಗಳನ್ನ ಅವರು ಪಡಿಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಏ ಅಪ್ಯಾನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಹ ತೇ ಅಪಿ ಮಾಮೇವ ಕೌಂತೇಯ ಯಜಂತ್ಯ ಅವಿಧಿ ಪೂರ್ವಕಂ. ಇಲ್ಲಿ ದೇವತೆಗಳ ಆರಾಧನೆ ಬಗ್ಗೆ ಕೃಷ್ಣ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ. ಅವಿಧಿ ಪೂರ್ವಕಂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಪೂಜೆನ ಮಾಡ್ಲೇಬೇಕಂತಂದ್ರೆ ಭಗವಂತನಿಗೆ ಅಂದ್ರೆ ಕೃಷ್ಣನಿಗೆ ನಾವು ನೇರವಾಗಿ ನಾವು ಪೂಜೆನ ಮಾಡ್ಬೇಕು. ಹಾಗಂದ ಮಾತ್ರಕ್ಕೆ ನಾವು ದೇವತೆಗಳಿಗೆ ನಾವು ಅಗೌರವವನ್ನ ನಾವು ಕೊಡಬಾರ್ದು. ಇವಾಗ ನಾವೆಲ್ಲ ಮನೆಯಲ್ಲಿ ನಮ್ಗೆ ಕುಲ ದೇವತೆ ಮತ್ತೆ ನಮ್ಗೇನು ಗ್ರಾಮ ದೇವತೆ ಮತ್ತೆ ಆ ತರದೆಲ್ಲ ಇರುತ್ತೆ. ಹಾಗಾದ್ರೆ ಅವ್ರಿಗೆಲ್ಲ ನಾವು ಪೂಜೆನೇ ಮಾಡ್ಬಾರ್ದಾ ಅಂತ ನಮ್ಗೆ ಡೌಟ್ ಬರುತ್ತೆ. ಅವ್ರಿಗೆಲ್ಲ ಪೂಜೆನ ಮಾಡ್ಬೇಕು. ಯಾವ ಒಂದು ಪ್ರಜ್ಞೆಯಲ್ಲಿ ಪೂಜೆನ ಮಾಡ್ಬೇಕು ಅಂತಂತಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ, ಇವರೆಲ್ಲರನ್ನೂ ಸಹ ಕೃಷ್ಣನ ಭಕ್ತರು, ಇವರೆಲ್ಲರನ್ನೂ ಸಹ ಕೃಷ್ಣನ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರು ನಾವ್ ಏನನ್ನ ಬೇಡ್ಕೋಬೇಕು ಅಂತಂದ್ರೆ ಅವ್ರ ತರನೇ ನಮ್ಗೂ ಸಹ ಭಕ್ತಿ ಬರ್ಬೇಕು. ಆ ಭಕ್ತಿಯನ್ನ ಕರುಣಿಸಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೋಬೇಕೆ ಹೊರತು ಯಾವುದೇ ಒಂದು ಈ ಭೋಗ ಭಾಗ್ಯಗಳನ್ನ ನಾವು ಕೇಳ್ಕೋಬಾರ್ದು. ಧನಂ ದೇಹಿ ವಿದ್ಯಾ ದೇಹಿ ಅಂತ ನಾವೇನೆಲ್ಲ ಕೇಳ್ಕೊತಾ ಇದೀವಿ, ಅದು ಕೊಡಿ ಇದ್ ಕೊಡಿ ಅಂತ ನಾವು ಕೇಳ್ಕೊತೀವಲ್ಲ, ಅದ್ಯಾವ್ದು ದೇಹಿ 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 ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕೇಳ್ಕೋಬಾರ್ದು. ಭಕ್ತಿಯನ್ನ ಮಾತ್ರ ಕೊಡಿ, ಕೇಶವನ ಮೇಲೆ ನಮ್ಗೆ ಭಕ್ತಿಯನ್ನ ಕೊಡಿ ಅಂತ ಮಾತ್ರನೇ ನಾವು ಕೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಇವಾಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇವಾಗ ಹೇಳ್ತಾರೆ ಅಂದ್ರೆ ನೀವ್ ಯಾರನ್ನೇ ಪೂಜೆ ಮಾಡಿ ಅದೆಲ್ಲವೂ ಸಹ ಕೇಶವನಿಗೆ ಸಲ್ಲುತ್ತೆ ಅಂತ ಕೃಷ್ಣನೇ ಹೇಳ್ತಿದ್ದಾರೆ. ಹಂಗಂದ ಮಾತ್ರಕ್ಕೆ ನಾವು ಕೇಶವನ ಬಳಿಗೆ ಹೋಗೋದಿಲ್ಲ, ನಾವು ಕೃಷ್ಣನ ಬಳಿಗೆ ಹೋಗೋದಿಲ್ಲ. ಅದಕ್ಕೆ ಪ್ರಭುಪಾದ್ರು ಏನನ್ನ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಇವಾಗ ನಾನು ಅಕಸ್ಮಾತ್ ನಾನು ಡೆಲ್ಲಿಗೆ ಹೋಗ್ಬೇಕಂತ ಒಂದು ಟಿಕೆಟ್ ಅನ್ನ ತಗೊಂಡ್ರೆ ನಾನು ಡೆಲ್ಲಿಗೆ ಹೋಗ್ಲಿಕ್ಕೆ ಮಾತ್ರನೇ ಸಾಧ್ಯ, ನಾನು ಕಲ್ಕತ್ತಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾನು ಇವಾಗ ಯಾವ ದೇವತೆಯನ್ನ ಪೂಜೆ ಮಾಡ್ತೀನೋ ಆ ದೇವತೆಯ ಬಳಿಗೆ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣ ಅರ್ಥ ಮಾಡಿಸ್ತಾ ಇದ್ದಾರೆ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಹ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿಮಾನ್. ದೇವತೆಗಳನ್ನ ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನ ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನ ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾನೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದಾರೆ. ನಮ್ಗೆ ಇವಾಗ ಕೃಷ್ಣ ಬೇಕು ಅಂದ್ರೆ ನಾವು ಕೃಷ್ಣನನ್ನೇ ಪೂಜೆ ಮಾಡ್ಬೇಕು. ನಾನು ಇಂದ್ರನನ್ನೋ ಚಂದ್ರನನ್ನೋ ಸೂರ್ಯನನ್ನೋ ಪೂಜೆ ಮಾಡ್ಬಿಟ್ಟು ನಾನು ಗೋಲಕ ವೃಂದಾವನಕ್ಕೆ ಹೋಗ್ತೀನಿ ಅಂತ ನಾವು ಇಚ್ಛೆ ಪಟ್ರೆ ಯೋಚನೆ ಮಾಡಿದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೃಷ್ಣನೇ ಹೇಳ್ತಾ ಇದಾರೆ, ನೀವ್ ಯಾರನ್ನ ಪೂಜೆ ಮಾಡಿದ್ರೆ ಅವ್ರ ಬಳಿಗೆ ಹೋಗ್ತೀರಾ, ನೀವು ದೇವತೆಗಳಿಗೆ ಪೂಜೆ ಮಾಡಿದ್ರೆ ನೀವು ದೇವತೆಗಳ ಮಧ್ಯೆ ಹುಟ್ತೀರಾ, ಅಂದ್ರೆ ಸ್ವರ್ಗದಲ್ಲಿ ಹುಟ್ತೀವಿ ಅಥವಾ ಸ್ವರ್ಗಕ್ಕೆ ಹೋಗ್ತೀವಿ. ಪಿತೃಗಳನ್ನ ಪೂಜೆ ಮಾಡೋರು ಪಿತೃಲೋಕಕ್ಕೆ ಹೋಗ್ತಾರೆ, ಭೂತಗಳನ್ನ ಪೂಜೆ ಮಾಡೋರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನ ಪೂಜಿಸೋರು ಮಾತ್ರನೇ ನನ್ನ ಬಳಿಗೆ ಬರ್ತಾರೆ, ನನ್ನೊಡನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಮ್ಗೆ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇವಾಗ ಇದನ್ನು ಸಹ ತುಂಬಾ ಮುಖ್ಯವಾದ ಶ್ಲೋಕ. ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಕೃಷ್ಣ ಅವರು ನೋಡಿ ನಮ್ಗೆ ಅವರ ಭಕ್ತಿಯನ್ನ ಮಾಡ್ಬೇಕು ಅನ್ನೋದನ್ನ ಎಷ್ಟು ಸಿಂಪಲ್ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಅವ್ರು ಏನನ್ನೂ ಆಶಿಸ್ತಾ ಇಲ್ಲ ನಮ್ಮಿಂದ. ಒಬ್ಬ ಬಡವನು ಸಹ ಅವರಿಗೆ ಭಕ್ತಿಯನ್ನ ಮಾಡ್ಬೋದು. ಅಯ್ಯೋ ನನಗೆ ಭಗವಂತನಿಗೆ ಆರಾಧನೆ ಮಾಡ್ಲಿಕ್ಕೆ ನನ್ನ ಹತ್ರ ಯಾವುದೇ ಒಂದು ಹಣ ಅಂತಸ್ತು ಏನು ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೊರಗೋ ಹಾಗೆ ಇಲ್ಲ. ಭಗವಂತ ನಮ್ಮಿಂದ ಏನನ್ನ ಅಪೇಕ್ಷೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ ಈ ಶ್ಲೋಕದಲ್ಲಿ ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಪತ್ರಂ ಪುಷ್ಪಂ ಫಲಂ ತೋ ಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ
ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಮತ್ತು ಒಂದಿಷ್ಟು ನೀರನ್ನ ಅರ್ಪಿಸಿದ್ರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದಾರೆ. ನೋಡಿ, ಕೃಷ್ಣ ಅವ್ರಿಗೇನಾದ್ರು ಒಂದು ಹಣ್ಣು, ಒಂದು ಹೂವ, ಒಂದ್ ಎಲೆ ಏನಾದ್ರು ಕಡಿಮೆನಾ? ಇಲ್ಲ. ಅವ್ರು ಯಾಕೆ ಇದನ್ನ ಹೇಳ್ತಿದಾರೆ ಅಂತಂತಂದ್ರೆ, ಅವ್ರು ನಮ್ಗೆ ಏನನ್ನ ನೋಡ್ತಿದಾರೆ ಅಂತಂದ್ರೆ, ನಾವ್ ಯಾವ ಒಂದು ಭಾವನೆಯಿಂದ ಅವ್ರಿಗೆ ಇದನ್ನ ಅರ್ಪಿಸ್ತಾ ಇದೀವಿ ಅದನ್ನ ಅವ್ರು ನೋಡ್ತಾ ಇದಾರೆ ಅಲ್ವಾ. ಅವ್ರು ಏನನ್ನು ಕೇಳ್ತಲ್ಲ, ನಿಮ್ಮ ಮತ್ತೇನು ಒಂದ್ ಹಣ್ಣಿಲ್ವಾ, ಒಂದ್ ಹೂವಿಲ್ವಾ, ಒಂದ್ ಪತ್ರ ಇಲ್ವಾ, ಹೋಗ್ಲಿ ಒಂದ್ ಸ್ವಲ್ಪ ನೀರಾದ್ರೂ ಇರ್ಬೇಕಲ್ಲ. ಒಬ್ಬ ಬಡವ ಅಂದ್ರೂ ಸಹ ಅವ್ರ ಮನೇಲಿ ನೀರಿರುತ್ತೆ. ಅದನ್ನೇ ಆ ನೀರನ್ನ ಒಂದು ತುಳಸಿ ದಳ ಹಾಕ್ಬಿಟ್ಟು ನನಗೆ ಅರ್ಪಿಸಿ, ನಾನ್ ಅದನ್ನ ಸ್ವೀಕರಿಸ್ತೀನಿ. ನೀವ್ ಅದನ್ನ ಭಕ್ತಿ ಪ್ರೀತಿಯಿಂದ ಅರ್ಪಿಸಿದ್ರೆ ನಾನ್ ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇದಾರೆ ಅಲ್ವಾ. ಸೊ ಭಗವಂತ ಏನನ್ನ ನೋಡ್ತಾ ಇದಾರೆ, ನಾವ್ ಯಾವ ಒಂದು ಭಾವನೆಯಿಂದ ಅವ್ರಿಗೆ ಇದನ್ನೆಲ್ಲ ಅರ್ಪಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದಾರೆ ಅಲ್ವಾ. ಇವಾಗ ಒಂದು ತಂದೆ ಮಗುಗ್ ಏನ್ ಮಾಡ್ತಾರೆ, ದೊಡ್ಡ ಕ್ಯಾಡ್ಬರೀಸ್ ಡೈರಿ ಮಿಲ್ಕ್ ತಂದ್ಕೊಡ್ತಾರೆ ಅಲ್ವಾ. ಮಗು ಅದ್ ತಾನ್ ತಿನ್ಲಿಕ್ಕಿನ ಮುಂಚೆ ಒಂದೇ ಒಂದು ಚಿಕ್ಕ ಪೀಸನ್ನ ಮುರಿದ್ಬಿಟ್ಟು ಅಪ್ಪ ನೀನ್ ತಿನ್ನು ಅಂತ ಹೇಳ್ಬಿಟ್ಟು ಅಪ್ಪನ ಬಾಯಿಗೆ ಇಟ್ರೆ ಅಪ್ಪನಿಗೆ ಎಷ್ಟು ಖುಷಿ ಆಗತ್ತೆ. ಅಪ್ಪನಿಗೆ ಆ ಚಾಕ್ಲೇಟ್ ಬೇಡ ಅಲ್ವಾ. ಆದ್ರೆ ಅವ್ರು ಏನನ್ನ ಅಲ್ಲಿ ನೋಡ್ತಾ ಇದಾರೆ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಆ ಮಗುವಿನ ಪ್ರೀತಿಯನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಮಗು ಆ ಒಂದು ಚಿಕ್ಕ ಪೀಸನ್ನ ತಗೊಂಡು ಬಾಯಿಗೆ ಇಟ್ಟಾಗ ಅವ್ರು ತಿನ್ಲಿಲ್ಲ ಅಂದ್ರುನು ಅದನ್ನ ಎಷ್ಟು ಅವ್ರಿಗೆ ಖುಷಿ ಆಗುತ್ತೆ, ನನ್ನ ಮಗು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಭಗವಂತನು ಸಹ ನಮ್ಮಿಂದ ನಿರೀಕ್ಷಣೆ ಮಾಡ್ತಿರೋದು ಅದನ್ನೇ. ಸೊ ಇವಾಗ ನಾವು ಎಷ್ಟೊಂದು ದೃಶ್ಯ ಅಂದ್ರೆ ಪ್ರಸಂಗಗಳನ್ನ ನಾವು ಕೇಳಿದೀವಿ. ಕೃಷ್ಣ ಅವರು ಏನು ವಿದುರನ ಮನೆಗೆ ಹೋದಾಗ ವಿದುರ ಇರೋದಿಲ್ಲ, ವಿದುರಾಣಿ ಇರ್ತಾಳೆ. ಆಗ ವಿದುರಾಣಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಭಗವಂತನನ್ನ ನೋಡ್ಬಿಟ್ಟು. ಆದ್ರೆ ಅವ್ರ ಮನೆಯಲ್ಲಿ ಅವಾಗ ಆ ಸಮಯದಲ್ಲಿ ಭಗವಂತನಿಗೆ ಕೊಡ್ಲಿಕ್ಕೆ ಏನು ಇರೋದಿಲ್ಲ, ಬಾಳೆಹಣ್ಣು ಇರುತ್ತೆ. ಅವಾಗ ಭಗವಂತನ ಅವಳು ಒಂದು ಆಸನದ ಮೇಲೆ ಕೂಡಿಸ್ಬಿಟ್ಟು ಅವಳು ಆ ಬಾಳೆಯ ಹಣ್ಣಿನ ಚಿಪ್ಪೆಯನ್ನ ಬಿಡಿಸ್ತಾ ಭಗವಂತನಿಗೆ ತಿನ್ನಿಸ್ಲಿಕ್ಕೆ ಅವಳು ಕಾಲತ್ರ ಕುತ್ಕೋತಾಳೆ. ಅವಳೇನ್ ಮಾಡ್ತಾಳೆ, ಬಾಳೆಹಣ್ಣಿನ ಚಿಪ್ಪೆನ ಬಿಡಿಸ್ಬಿಟ್ಟು ಬಾಳೆಹಣ್ಣನ್ನ ಆ ಕಡೆ ಬಿಸಾಕ್ಬಿಟ್ಟು ಬಾಳೆಹಣ್ಣಿನ ಚಿಪ್ಪೆನ ಕೊಡ್ತಾಳೆ. ಯಾಕಂದ್ರೆ ಅವಳು ಅಷ್ಟು ಮೈಮರ್ತ್ ಹೋಗ್ಬಿಡ್ತಾಳೆ ಆ ಭಗವಂತನನ್ನ ನೋಡಿದ ತಕ್ಷಣನೇ. ಅವಾಗ ಭಗವಂತ ಅವಳು ಚಿಪ್ಪೆನ ಕೊಟ್ಟಿರೋದನ್ನ ಅವರು ಸಂತೋಷವಾಗಿ ಸ್ವೀಕರಿಸ್ತಾರೆ. ಅಂದ್ರೆ ಅವಳು ಅಲ್ಲಿ ಏನನ್ನ ಸ್ವೀಕರಿಸ್ತಾ ಇದಾರೆ, ಅವಳ ಪ್ರೀತಿಯನ್ನ ಅವರು ಸ್ವೀಕರಿಸ್ತಾ ಇದ್ದಾರೆ, ಅವಳ ಭಾವನೆಯನ್ನ ಸ್ವೀಕರಿಸ್ತಾ ಇದಾರೆ ಅಲ್ವಾ. ನಾವು ಶಬರಿಯನ್ನು ನೋಡಿದ್ವಿ ಅಲ್ವಾ. ರಾಮನು ಸಹ ಆ ಶಬರಿ ಅವಳ ಪ್ರೀತಿಯಿಂದ ಕೊಟ್ಟಿರುವಂತಹ ಎಂಜಲಾಗಿರುವಂತಹ ಹಣ್ಣನ್ನ ಅವರು ಸ್ವೀಕರಿಸ್ತಾರೆ ಅಲ್ವಾ. ಭಗವಂತ ಅವ್ರು ನಮ್ಮಿಂದ ನೋಡದೆ ಆ ಭಕ್ತಿ ಮತ್ತೆ ಆ ಪ್ರೀತಿಯನ್ನೇ ಹೊರತು ಅವ್ರು ನಾವ್ ಏನು ಎಷ್ಟು ಐಶ್ವರ್ಯ ಅಥವಾ ಏನೆಲ್ಲ ನಾವು ಕೊಡ್ತಾ ಇದೀವಿ ನಾವು ಆ ಭೋಗಗಳನ್ನ ಅವರು ನೋಡೋದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವ್ ಇವಾಗ ಭಗವಂತನಿಗೆ ಹೇಗೆ ನಾವು ಏನನ್ನೇ ಅರ್ಪಿಸ್ಬೇಕಂದ್ರೆ, ನಾವ್ ಏನೇ ನಮ್ಗೆ ಮನೆಯಲ್ಲಿ ನಾವು ಮಾಡ್ಕೊಂಡಿರ್ತೀವೋ, ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇರಬಾರ್ದು, ಸಾತ್ವಿಕ ಆಹಾರವನ್ನ ನಾವು ಭಗವಂತನಿಗೆ ಅಂತಾನೆ ಒಂದು ಸೆಪರೇಟ್ ಆಗಿರೋ ಒಂದು ತಟ್ಟೆಯಲ್ಲಿ, ಇವಾಗ ಯಾರಾದ್ರೂ ನಾವು ಮನೆಗ್ ಬಂದ್ರೆ ಹೇಗೆಲ್ಲ ನಾವು ನೀಟಾಗಿ ಜೋಡಿಸಿರ್ತೀವಿ ಆತರ ಜೋಡಿಸ್ಬಿಟ್ಟು ಪ್ರತ್ಯೇಕವಾದ ಒಂದು ಕಪ್ಪುಗಳಲ್ಲಿ ಜೋಡಿಸ್ಬಿಟ್ಟು ಪ್ರತಿಯೊಂದಕ್ಕೂ ನಾವು ಒಂದು ತುಳಸಿ ದಳ, ಯಾಕಂದ್ರೆ ತುಳಸಿ ದಳ ಇಲ್ಲ ಅಂದ್ರೆ ಭಗವಂತ ಅದನ್ನ ಸ್ವೀಕರಿಸೋದಿಲ್ಲ. ಒಂದೊಂದು ತುಳಸಿ ದಳವನ್ನ ಪ್ರತಿಯೊಂದ್ರಲ್ಲೂ ಹಾಕ್ಬಿಟ್ಟು ಭಗವಂತನ ಮುಂದೆ ನಾವು ಒಂದ್ 10 ನಿಮಿಷ ಇಟ್ಬಿಟ್ಟು ಇದನ್ನ ಸ್ವೀಕರಿಸು ಕೃಷ್ಣ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆಯನ್ನ ಮಾಡಿ, ಅದಕ್ಕೆ ಪ್ರಾರ್ಥನಾ ಭೋಗ ಮಂತ್ರ ಅಂತ ಅಂದ್ರೆ ಅದನ್ನ ಅರ್ಪಿಸ್ಲಿಕ್ಕೆ ಒಂದು ಮಂತ್ರ ಇದೆ. ಅದನ್ನ ಹೇಳ್ಬಿಟ್ಟು ಅದನ್ನ ನೀವು ಮುಂದೆ ಕಲ್ತ್ಕೋತೀರಾ. ಈಗ ಪ್ರೆಸೆಂಟ್ ನೀವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರು ಸಾಕು, ಪಂಚತತ್ವ ಮಂತ್ರ ಹೇಳ್ಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನ 3 ಸತಿ ಹೇಳ್ಕೊಂಡು ನೀವು ಭಗವಂತನ ಮುಂದೆ ಇಟ್ಬಿಟ್ಟು ಒಂದ್ 10 ನಿಮಿಷ ಬಿಟ್ಬಿಟ್ಟು ನೀವು ಅದನ್ನ ಮತ್ತೆ ನೀವು ತಗೊಂಡ್ ಬಂದು ನೀವು ಏನ್ ಅಡಿಗೆ ಮಾಡಿರ್ತೀರಾ ಆ ಪಾತ್ರೆಗೆ ಮತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ನೀವು ಇವಾಗ ಪ್ರತಿಯೊಬ್ರುನು, ನೀವೊಬ್ರೇ ಅಲ್ಲ ಪ್ರತಿಯೊಬ್ರು ಸಹ ಈಗ ಆ ಏನು ಪ್ರಸಾದವನ್ನ ತಿಂದ ಹಾಗೆ ಆಗತ್ತೆ. ನಾವ್ ಇದಕ್ಕಿಂತ ಮುಂಚೆ ನಾವು 3ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ರ ಹಾಗೇನೆ ಪ್ರಸಾದವನ್ನ ಊಟ ಮಾಡಿದ್ರೆ ಏನಾಗತ್ತೆ, ನಾವು ಕಳ್ಳತನವನ್ನ ಮಾಡ್ದಂಗ ಆಗೋದಿಲ್ಲ, ಪಾಪವನ್ನ ಊಟ ಮಾಡ್ದಂಗ ಆಗೋದಿಲ್ಲ ಅಲ್ವಾ. ನೋಡಿ, ಇಲ್ಲಾಂದ್ರೆ ನಾವು ಪಾಪವನ್ನ ಊಟ ಮಾಡ್ತಾ ಇದೀವಿ ದಿನ, ನಾವು ಭಗವಂತನಿಗೆ ಅರ್ಪಿಸ್ದಲೇ ತಿಂದ್ರೆ ಅಲ್ವಾ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಚಿಕ್ಕ ಕಥೆ ಇದೆ, ಇದನ್ನ ಹೇಳಲಿಕ್ಕೆ ಇವಾಗ ಸಮಯ ಇಲ್ಲ. ಸೊ ಇದನ್ನ ನೀವು ಕೃಷ್ಣ ಇದ್ರಲ್ಲಿ ನೀವು ಬಾಲಲೀಲೆಗಳಲ್ಲಿ ನೀವು ಇದನ್ನ ಕೇಳಿರ್ಬಹುದು. ಇವಾಗ ಏನನ್ನ ಹೇಳ್ತಿದಾರೆ, ಇಲ್ಲಪ್ಪ ನಮ್ಗೆ ಅದೆಲ್ಲ ಸೌಕರ್ಯ ಇಲ್ಲ, ನಾವು ಅಡ್ಗೆ ಮನೆಗೆ ಹೋಗಿ ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಮನೇಲಿ ಇದನ್ನೆಲ್ಲ ನಮ್ಗೆ ಅನುಕೂಲ ಇಲ್ಲ ಅಂತಂದ್ರೆ ನೋಡಿ ಕೃಷ್ಣ ಏನ್ ಹೇಳ್ತಿದಾರೆ, ಬೇಡ ನಿಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ, ಬೇಜಾರ್ ಮಾಡ್ಕೋಬೇಡಿ ನೋಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಸಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನ ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು ಅಂತ ಹೇಳ್ತಾ ಇದಾರೆ. ಅದಕ್ಕೆ ನೀವು ಈಗ ನೋಡಿರ್ಬೋದಲ್ವಾ, ಇವಾಗ ಮೊದ್ಲೆಲ್ಲನು ಯಾವ್ದಾದ್ರು ಒಂದು ಬಟ್ಟೆ ಏನೇ ಒಂದು ತರ್ಲಿ ಮನೆಗೆ, ಅದನ್ನ ದೇವ್ರ ಮುಂದೆ ಇಟ್ಬಿಟ್ಟು ಅದು ಕುಂಕುಮ ಹಚ್ಬಿಟ್ಟು ಅವ್ರು ಅದನ್ನ ಉಪಯೋಗಿಸ್ಕೊತಾ ಇದ್ರು. ಅಂದ್ರೆ ಭಗವಂತನಿಗೆ ಅರ್ಪಿಸಿ ಅದನ್ನ ಅವ್ರು ತಗೋತಾ ಇದ್ರು ಅಲ್ವಾ. ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾನೆ, ಇಷ್ಟನ್ನ ಮಾಡಿ ನೀವು ಅವಾಗ ನಿಮ್ಗೆ ಯಾವುದೇ ಒಂದು ಕರ್ಮ ಬಂಧನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಏನನ್ನೇ ಮಾಡಿ ನೀವು, ನಾವಿವಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಏನನ್ನ ಮಾಡ್ತೀವಿ ಅಂತ ನಾವು ಗೊತ್ತಿರುತ್ತೆ. ಭಗವಂತನ ಮುಂದೆ ನಾವು ನಮಸ್ಕಾರ ಮಾಡ್ತಾ ಇದನ್ನೆಲ್ಲವನ್ನ ನಿನಗೆ ಅರ್ಪಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ನಾವು ಅರ್ಪಿಸ್ಬೇಕು. ಆಗ ನಾವು ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ, ಎಲ್ಲವೂ ಸಹ ಅಕರ್ಮವಾಗ್ಬಿಡುತ್ತೆ. ಏನನ್ನೇ ಭುಂಜಿಸು, ಏನನ್ನೇ ತಿನ್ನು, ಓಕೆ, ನೀವು ಜ್ಞಾಪಿಸ್ಕೊಳ್ಳಿ ಕೃಷ್ಣನನ್ನ, ಕೃಷ್ಣ ಅರ್ಪಣ ಮಸ್ತು, ಕೃಷ್ಣ ನಿನಗೆ ಇದೆ ಅರ್ಪಣೆ ಅಂತ ಹೇಳ್ಬಿಟ್ಟು ಏನನ್ನೇ ಅರ್ಪಿಸು,
ಏನನ್ನೇ ಕೊಟ್ಟು ಬಿಡು, ಬೇರೆಯವ್ರಿಗೆ ಏನಾದ್ರೂ ನೀವು ದಾನ ಧರ್ಮ ಮಾಡ್ತಾ ಇದ್ದೀರಾ, ಏನಂದ್ರೂ ಮಾಡು, ಅದನ್ನ ನೀವು ಅಂದ್ರೆ ನನಗೆ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ನೀವು ಮನಸ್ಸಲ್ಲೇ ನೀವು ನನಗೆ ಅದನ್ನ ಅರ್ಪಿಸಿ, ತಪಸ್ಸನೆ ಮಾಡು, ಅದನ್ನ ನೀವು ನನಗೆ ಕಾಣಿಕೆಯಾಗಿ ನೀವು ಅರ್ಪಿಸಿ, ಆಗ ನೀವು ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭ ಅಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆನೆಸಿ ನೀನು ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೆ ಬರುತ್ತೀಯೇ. ಈಗ ಇಲ್ಲಿ ತ್ಯಾಗ ಮಾಡ್ತಾ ಇದೀವಿ. ಇವಾಗ ನಾವು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾನ್ ಎಂಜಾಯ್ ಮಾಡ್ಬೇಕು, ನಾನು ಐ ಲೈಕ್ ಇಟ್, ಲವ್ ಇಟ್ ಅಂತ ಹೇಳ್ಬಿಟ್ಟು ನೀವು ಮಾಡ್ತಾ ಇಲ್ಲ. ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡೋದ್ರಿಂದ ಇದು ತ್ಯಾಗ ಆಗುತ್ತೆ. ನಾವು ತ್ಯಾಗ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ, ಆ ದ್ವಂದ್ವತೆಯಿಂದ ಅದು ಬಿಡುಗಡೆ ಹೊಂದುತ್ತೆ. ಆಗ ನಾವು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆನ ನಾವು ಪಡಿತೀವಿ. ಅದನ್ನ ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾರೆ. ನೀನು ಶುಭ ಅಶುಭ ಕರ್ಮ ಬಂಧನದಿಂದ ನೀವು ಬಿಡುಗಡೆ ಆಗ್ತೀಯಾ, ಈ ತ್ಯಾಗ ಮಾಡೋದ್ರಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು ಮುಕ್ತನಾಗುತ್ತೀಯಾ, ನನ್ನ ಬಳಿಗೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಇನ್ನ ಒಂದು ಪ್ರಶ್ನೆ ಏನು, ಕೃಷ್ಣ ಎಲ್ಲರಿಗೂ ಸಮಾನನಾಗಿರುತ್ತಾನೆ, ಆದರೆ ಅದೇ ಸಮಯದಲ್ಲಿ ತನ್ನ ಭಕ್ತರ ಕಡೆಗೆ ಪಕ್ಷಪಾತವನ್ನು ಹೊಂದುತ್ತಾನೆ, ಇದು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಬರುತ್ತೆ ಅಲ್ವಾ. ಯಾವಾಗ್ಲೂ ನಮ್ಗೆ ಕೃಷ್ಣ ಪಾರ್ಶಿಯಾಲಿಟಿ ಮಾಡ್ತಾನೆ. ಪಾಂಡವ್ರಿಗೆ ಮಾತ್ರ ಅವನು ಪಾರ್ಶಿಯಾಲಿಟಿ ಮಾಡ್ದ, ಕೌರವ್ರಿಗೆ ಅವರು ನಾಶ ಆಗೋ ತರ ಮಾಡ್ದ ಕೃಷ್ಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹಳಿತಾರೆ ಅಲ್ವಾ. ಆದ್ರೆ ಇವಾಗ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ಸೂರ್ಯ ಅಲ್ವಾ, ಸೂರ್ಯ ನೋಡಿ ಶಾಖವನ್ನ ಎಲ್ಲರಿಗೂ ಒಂದೇ ಸಮನೆ ಕೊಡ್ತಾನೆ. ಇವ್ರು ಬಡವರು, ಇವ್ರಿಗೆ ಕಡಿಮೆ ಕೊಡೋಣ, ಇವ್ರು ಸಾಹುಕಾರು ಜಾಸ್ತಿ ಕೊಡೋಣ, ಅಥವಾ ಇವ್ರು ಓದಿದ್ದಾರೆ ಇವ್ರಿಗೆ ಜಾಸ್ತಿ ಅಂತ ಹೇಳ್ಬಿಟ್ಟು ಅವ್ರು ಮಾಡೋದಿಲ್ಲ. ಅವ್ರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. ಆದ್ರೆ ನಾವ್ ಅದನ್ನ ಎಷ್ಟು ಪಡ್ಕೋತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್. ನಾನಿವಾಗ ಒಂದು ನಾನು ಏನೋ ಬೆಡ್ಶೀಟ್ ಹೊತ್ಕೊಂಡ್ಬಿಟ್ಟು ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಕುತ್ಕೊಂಡ್ಬಿಟ್ರೆ ಸೂರ್ಯ ನನಗೆ ಬೆಳಕನ್ನ ಕೊಡ್ತಿಲ್ಲ ಅಂದ್ರೆ ಹೇಗೆ ಸಾಧ್ಯ ಅಲ್ವಾ. ಅವ್ರು ಕೊಡ್ತಾ ಇರೋದನ್ನ ನಾನ್ ತಗೋತಾ ಇಲ್ಲ ಅಲ್ವಾ. ಅದೇ ತರನೇ ಇವಾಗ ನಮ್ಮ ಕರ್ಮ ಫಲಾನುಸಾರ ಇವಾಗ ನಾವು ಎಲ್ಲವನ್ನ ಅನುಭವಿಸ್ತಾ ಇದೀವಿ. ಭಗವಂತ ಅವರ ದೃಷ್ಟಿ ಎಲ್ಲರ ಮೇಲೂ ಸಹ ಸಮಾನವಾಗಿದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಮೂಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮಾನಾಗಿ ಇರ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿಯನ್ನ ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಹೇಗಿದನ್ನ ಅರ್ಥ ಮಾಡ್ಕೊಳೋದು ಅಂತ ನಮ್ಗನ್ಸುತ್ತೆ. ಅದಕ್ಕೆ ಇವಾಗ ಭಗವಂತ ಎಲ್ಲರನ್ನು ಸಮಾನವಾಗಿ ಕಾಣ್ತಾನೆ. ಅದಕ್ಕೆ ಇಲ್ಲಿ ಹೇಗೆ ಅರ್ಥ ಮಾಡಿಸಿದ್ದಾರೆ ಅಂತಂದ್ರೆ, ಇವಾಗ ಆನೆಗೆ ಏನ್ ಬೇಕು, ಆನೆಗೆ ಟನ್ ಗಟ್ಲೆ ಆಹಾರ ಬೇಕು ಅಲ್ವಾ. ಒಂದು ಇರುವೆಗೆ ಏನ್ ಬೇಕು, ಒಂದು ಚಿಕ್ಕ ಒಂದು ಸಕ್ಕರೆ ಚೂರಾದ್ರೆ ಸಾಕು ಅಲ್ವಾ. ಇವಾಗ ಇದೇನಿದು, ಎಷ್ಟು ಅಲ್ಲಿ ಭಗವಂತ ಅವ್ರ ಪಕ್ಷಪಾತ ಮಾಡ್ತಾ ಇದಾರೆ. ಆನೆಗೆ ಟನ್ ಗಟ್ಲೆ ಆಹಾರ ಕೊಡ್ತಾ ಇದಾರೆ, ಇದೇನಿದು ಇರುವೆಗೆ ಇಷ್ಟೇ ಒಂದು ತುಣುಕು ಆಹಾರ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇದಾರೆ. ಅದು ಸಮತ್ವ ಅಂದ್ರೆ ಅಲ್ವಾ. ಇವಾಗ ಒಂದು ತಾಯಿ ಅವಳಿಗೆ ಒಂದು ಎಳೆ ಮಗು ಇದ್ರೆ ಆ ಎಳೆ ಮಗುಗೆ ಹಾಲು ಕೊಡ್ತಾಳೆ, ಇನ್ನ ಬೆಳೆದಿರೋ ಮಗುಗೆ ಅನ್ನ ಕೊಡ್ತಾಳೆ. ಇದೇನಿದು ತಾಯಿ ಭೇದ ಭಾವ ಮಾಡ್ತಿಲ್ಲ ಅಂತ ಯಾರಾದ್ರೂ ಮಾತಾಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ. ಸಮಾನ ದೃಷ್ಟಿಯಿಂದ ಅವಳು ನೋಡ್ತಾ ಇದ್ದಾಳೆ. ಸೊ ಇಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದು ಪ್ರಸಂಗವನ್ನ ಹೇಳ್ತಾ ಇದಾರೆ. ಒಂದ್ಸತಿ ಒಬ್ಬ ರಾಜ ಇದ್ರ ಬಗ್ಗೆ ಆರ್ಗ್ಯೂ ಮಾಡ್ತಾರೆ ಮಂತ್ರಿ ಜೊತೆ. ಇದೇನಿದು ನಿನ್ನ ಭಗವಂತ ಈ ತರ ಪಕ್ಷಪಾತ ಮಾಡ್ತಾನೆ, ಭಕ್ತರಂದ್ರೆ ಅವನಿಗೆ ಇಷ್ಟ ಅಂತ ಹೇಳ್ಬಿಟ್ಟು. ಅವಾಗ ಅವನು ಮಂತ್ರಿ ಏನು ಮಾತಾಡೋದಿಲ್ಲ, ಸರಿ ಸಮಯಕ್ಕೆ ಕಾಯ್ತಾ ಇರ್ತಾನೆ. ಸೊ ಒಂದ್ಸತಿ ಅವರು ಇಬ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕೊಳದಲ್ಲಿ ಒಬ್ಬ ಕಾವಲುಗಾರ ಬಿದ್ದ್ಬಿಡ್ತಾನೆ. ಅವಾಗ ರಾಜ ಏನ್ ಮಾಡ್ತಾನೆ, ಇನ್ನೊಬ್ಬ ಕಾವಲುಗಾರ ಅಲ್ಲೇ ಇರೋ ಕಾವಲುಗಾರಿಗೆ ಕರೆದ್ಬಿಟ್ಟು ಬೇಗ ನೀನು ಆ ಕಾವಲುಗಾರನನ್ನ ರಕ್ಷಣೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂದ್ರೆ ಅಲ್ಲಿ ಅವನು ಜವಾಬ್ದಾರಿಯುತವಾಗಿ ಅವನು ಕರ್ತವ್ಯವನ್ನ ಮಾಡ್ತಾನೆ ರಾಜ. ಅಂದ್ರೆ ಆ ಪ್ರಜೆಯ ರಕ್ಷಣೆಯನ್ನ ಅವನು ಮಾಡ್ತಾ ಇದ್ದಾನೆ. ಸೊ ಅದಾದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಏನಾಗತ್ತೆ, ಅಲ್ಲಿ ಆ ರಾಜನ ಮಗನೇ ಅವನು ನೀರಿಗೆ ಬಿದ್ದ್ಬಿಡ್ತಾನೆ. ಸೊ ಬಿದ್ದಾಗ ಏನ್ ಮಾಡ್ತಾನೆ, ರಾಜ ಹಿಂದೆ ಮುಂದೆ ಏನೋ ನೋಡೋದಿಲ್ಲ, ಅವನೇ ತಕ್ಷಣ ಅವನು ನೀರಿಗೆ ಬಿದ್ದುಬಿಡ್ತಾನೆ. ನೀರಿಗೆ ಬಿದ್ದ್ಬಿಟ್ಟು ತನ್ನ ಮಗನನ್ನ ರಕ್ಷಣೆ ಮಾಡ್ತಾನೆ. ಆಗ ಹೇಳ್ತಾನೆ ಆ ಮಂತ್ರಿ, ನೋಡಿ ಇದಕ್ಕಿಂತ ಮುಂಚೆ ಒಬ್ಬ ಕಾವಲುಗಾರ ನೀರಲ್ಲಿ ಬಿದ್ದಾಗ ನೀವು ಸುಮ್ನೆ ಏನ್ ಇರ್ಲಿಲ್ಲ ಅಲ್ವಾ, ಇನ್ನೊಬ್ಬ ಕಾವಲುಗಾರನ್ಗೆ ಹೇಳಿದ್ರಿ ಅವನ ರಕ್ಷಣೆನ ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ನಿಮ್ಮ ಮಗನೇ ನೀರಿಗೆ ಬಿದ್ದಾಗ ನೀವು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ನೀವೇ ಸ್ವತಃ ಅವನ ರಕ್ಷಣೆನ ಮಾಡಿದ್ರಿ, ಯಾಕಂದ್ರೆ ಅವನು ನಿಮ್ಗೆ ಪ್ರೀತಿ ಪಾತ್ರನಾದವನು, ಅದಕ್ಕೋಸ್ಕರ ಸೊ ನೀವು ಅವನ ರಕ್ಷಣೆನ ಮಾಡಿದ್ರಿ ಅಂತ. ಇವಾಗ ಕೃಷ್ಣನು ಅದೇ ತರನೇ ಸೊ ತನ್ನ ಭಕ್ತರಿಗೆ ಅವನೇ ಸ್ವತಃ, ನಾವು ಇದಕ್ಕೆ ಮುಂಚೆ ನೋಡಿದ್ವಲ್ಲ, ಯೋಗಕ್ಷೇಮಂ ವಹಾಮ್ಯಹಂ, ಅವರೇ ಖುದ್ದಾಗಿ ಮಾಡ್ತಾರೆ. ಆದ್ರೆ ಎಲ್ಲರನ್ನು ಅವರು ಸಮಭಾವದಲ್ಲಿ ಅವರು ನೋಡ್ತಾರೆ. ಆದ್ರೆ ಯಾರು ಭಕ್ತರು ಇರ್ತಾರೋ ಅವ್ರಿಗೆ ಅವರು ಸ್ನೇಹಿತ, ಅವರು ಭಕ್ತರಲ್ಲಿ ಇರ್ತಾರೆ, ಭಕ್ತ ಇವರ ಮನಸ್ಸಲ್ಲಿ ಯಾವಾಗ್ಲೂ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ತುಂಬಾ ಮುಖ್ಯವಾಗಿರೋ ವಿಷಯವನ್ನ ಹೇಳ್ತಾ ಇದಾರೆ. ಅಪಿ ಚೇಸು ದುರಾಚಾರೋ ಭಜಂತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು.
ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಯಾರಾದ್ರೂ ಭಕ್ತರಿದ್ರು ಅಕಸ್ಮಾತ್ ಅವರು ಏನಾದ್ರೂ ಒಂದು ತಪ್ಪನ್ನ ಮಾಡಿದ್ರು ಸಹ ನಾವು ಅವ್ರನ್ನ ನಿಂದಿಸ್ಬಾರ್ದು. ಯಾಕೆ ಅಂತಂದ್ರೆ ಅವ್ರನ್ನ ಸಾಧು ಅಂತಾನೆ ನೀವು ಪರಿಗಣಿಸ್ಬೇಕು. ಯಾಕೆ ಅಂತಂದ್ರೆ ಅವನು ಒಂದು ಸರಿಯಾದ ಒಂದು ಮಾರ್ಗದಲ್ಲಿ ಇದ್ದಾನೆ. ಯಾಕಂದ್ರೆ ಅವನು ಭಕ್ತಿ ಮಾರ್ಗದಲ್ಲಿ ಇದ್ದಾನೆ. ಅವನು ಇವತ್ತಲ್ಲ ನಾಳೆ ಅವನು ಸರಿಯಾದ ಮಾರ್ಗಕ್ಕೆ ಬಂದ್ಬಿಡ್ತಾನೆ ಅವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇವಾಗ ನೋಡಿ, ಒಂದು ಮಗು ಅದು ನಡಿಲಿಕ್ಕೆ ಕಲ್ತ್ಕೋಬೇಕಾದ್ರೆ ತುಂಬಾ ಅದು ಬೀಳ್ತಾ ಇರುತ್ತೆ ಅಲ್ವಾ. ನಾವು ಬಿದ್ದಾಗ ನಾವು ಆ ಮಗುವನ್ನ ನೋಡ್ಬಿಟ್ಟು ನಗೋದಿಲ್ಲ. ನಗಾಡಿದ್ರು ಸಹ ಅಮ್ಮ ಏನ್ ಹೇಳ್ತಾಳೆ, ನಗ್ಬೇಡಿ, ನನ್ ಮಗುವನ್ನ ನೋಡಿ ನಗ್ಬೇಡಿ, ಅದ್ ಈಗ ತಾನೇ ನಡಿಲಿಕ್ಕೆ ಕಲ್ತ್ಕೊಳ್ತಾ ಇದೆ, ಅದ್ ಇವತ್ತಲ್ಲ ನಾಳೆ ಅದು ಸರಿಯಾಗಿ ನಡಿಲಿಕ್ಕೆ ಕಲ್ತ್ಕೊಳುತ್ತೆ ನನ್ನ ಮಗು ಅಂತ ಹೇಳ್ಬಿಟ್ಟು ತಾಯಿ ಹೇಳ್ತಾಳೆ. ಅದೇ ತರನೇ ನೋಡಿ ಇವಾಗ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಭಕ್ತ ನನ್ನ ಮಾರ್ಗಕ್ಕೆ ಬಂದಿದ್ದಾನೆ ಅಂದ್ಮೇಲೆ ಅವನು ಸರಿಯಾದ ದಾರಿಯಲ್ಲೇ ನಡೀತಾ ಇದ್ದಾನೆ. ಈಗ ಅವನು ಅಲ್ಲಿ ಎಡವಿರಬಹುದು, ಅವನನ್ನ ನೀವು ಸಾಧುರೇವಸ ಮಂತವ್ಯ, ಅವನ ಸಾಧು ಅಂತಾನೆ ನೀವು ಅವ್ರನ್ನ ಪರಿಗಣಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಪವಿತ್ರ ನಾಮವನ್ನು ಜಪಿಸುವ ಶಕ್ತಿಯ ಮೇಲೆ ವ್ಯಕ್ತಿಯು ಪಾಪ ಕರ್ಮಗಳನ್ನು ಮಾಡಬಹುದೇ ಅಂತ ಹೇಳ್ತಾ ಇದ್ದಾರೆ. ಇದು ಅಪರಾಧ. ಸೊ ನಾವಿವಾಗ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಆ ಜ್ಞಾನವನ್ನ ಹೊಂದಿದ್ರೆ ನಾವೇನಾದ್ರೂ ಸಹ ಓ ಬಿಡು ಇವತ್ ನಾನೇನೋ ಒಂದು ತಪ್ಪು ಮಾಡ್ಬೇಡಂತೆ ಆಮೇಲೆ ಕುತ್ಕೊಂಡು ಒಂದ್ ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ ಅಂತಂದ್ರೆ ಆವಾಗ ನಾವು ಆ ಅಪರಾಧದಿಂದ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಭಗವಂತನಿಗೆ ನಾವ್ ಯಾವಾಗ್ಲೂ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವಾಗ ಏನು ಹೌದು, ನಾವು ಭಕ್ತಿ ಮಾರ್ಗದಲ್ಲೇ ಇರಬಹುದು ಅಲ್ವಾ. ಭಗವಂತ ನಾವ್ ಇವಾಗ ಈ ತರ ಪ್ಲಾನ್ ಮಾಡಿ ಏನಾದ್ರೂ ನಾವು ಮೋಸ ಮಾಡಿದ್ರೆ ಖಂಡಿತ ಅವರು ನಮ್ಗೆ ಕ್ಷಮೆಯನ್ನ ಅವರು ಕೊಡೋದಿಲ್ಲ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಅದ್ರ ಕಂಟಿನ್ಯೂಯೇಷನ್, ಇಂದಿನ ಒಂದು ಶ್ಲೋಕದ ಕಂಟಿನ್ಯೂಯೇಷನ್ ಇದು. ಸೊ ನನ್ನ ಭಕ್ತ ಅವರು ನಿರ್ಧಾರದಲ್ಲಿ ಸರಿಯಾಗಿದ್ದಾನೆ, ಅವನು ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವನು ಬೇಗ ಅವನು ಸರಿಯಾದ ಮಾರ್ಗಕ್ಕೆ ಬಂದ್ಬಿಡ್ತಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಜ್ಜತಿ ಕೌಂತೇಹ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನ ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದಾರೆ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನನ್ನ ಭಕ್ತ ಇವಾಗ ಅಕಸ್ಮಾತ್ ಅವರು ದಾರಿ ತಪ್ಪಿರಬಹುದು, ಆದ್ರೆ ಅವನು ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ ಮತ್ತೆ ಅವನು ಶಾಶ್ವತವಾದ ಶಾಂತಿಯನ್ನ ಪಡಿತಾನೆ. ನೀನು ಧೈರ್ಯವಾಗಿ ಘೋಷಿಸು ನೀನು ಅರ್ಜುನ, ನನ್ನ ಭಕ್ತ ಯಾವತ್ತೂ ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಈಗ ಭರತ ಮಹಾರಾಜ ಅವನು ಆ ಜಿಂಕೆಯ ಮೋಹಕ್ಕೆ ಒಳಗಾಗ್ತಾನೆ, ಆದ್ರೆ ಅವನು ಯಾವತ್ತೂ ನಾಶ ಆಗ್ಲಿಲ್ಲ. ಹೌದು, ಅವನು ಸ್ವಲ್ಪ ಲೇಟ್ ಆಯ್ತು ಅವನು ಭಗವಂತನ ಬಳಿಗೆ ಹೋಗ್ಲಿಕ್ಕೆ, ಯಾಕಂದ್ರೆ ಮಧ್ಯ ಅವನಿಗೆ ಜಿಂಕೆಯ ಜನ್ಮ ಸಿಕ್ತು, ಅದಾದ್ಮೇಲೆ ಜಡಭರತನಾಗಿ ಅವನು ಹುಟ್ಟಬೇಕಾಗತ್ತೆ, ಆಮೇಲೆ ಅವನು ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗೋ ತರ ಆಗತ್ತೆ ಅಲ್ವಾ. ಅಜಮಿಳ ಅಲ್ವಾ, ಅವನು ಸಹ ಭಕ್ತಿಯಲ್ಲಿ ಪತನವನ್ನ ಹೊಂದುತ್ತಾನೆ, ಆದ್ರೆ ಭಗವಂತ ಅವನ ಕೈ ಬಿಡೋದಿಲ್ಲ ಅಲ್ವಾ. ಅವನಿಗೆ ಆ ತನ್ನ ಮಗನಿಗೆ ನಾರಾಯಣನ ಹೆಸರನ್ನ ಇಡೋ ತರ ಮಾಡ್ಬಿಟ್ಟು ಅವನು ನಾರಾಯಣನ ನಾಮಸ್ಮರಣ ಮಾಡೋ ತರ ಮಾಡ್ಬಿಟ್ಟು ಅವನಿಗೆ 2ನೇ ಚಾನ್ಸ್ ಅನ್ನ ಕೊಡ್ತಾರೆ ಭಗವಂತ. ಸೊ ಈ ತರ ಭಗವಂತನನ್ನ ಯಾರಾದ್ರೂ ನಂಬಿದ್ರೆ ಅವ್ರು ಯಾವತ್ತೂ ಸಹ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಏನನ್ನ ಹೇಳ್ತಾರೆ, ಅವರು ಘೋಷಣೆ ಮಾಡ್ತಾ ಇಲ್ಲ, ಅವರು ಅರ್ಜುನನಿಗೆ ಹೇಳ್ತಾ ಇದಾರೆ. ಯಾಕಂದ್ರೆ ಭಗವಂತ ತನ್ನ ಭಕ್ತರೇನಾದ್ರೂ ಒಂದು ಮಾತನ್ನ ಕೊಟ್ರೆ ಎಷ್ಟೇ ಕಷ್ಟ ಆದ್ರೂ ಅದನ್ನ ಅವ್ರು ನೆರವೇರಿಸಲಿಕ್ಕೆ ಅವರು ನೋಡ್ತಾರೆ. ಅದಕ್ಕೋಸ್ಕರನೇ ಅವರು ಅರ್ಜುನನಿಗೆ ಹೇಳ್ತಾ ಇದಾರೆ, ಅರ್ಜುನ ನೀನು ಘೋಷಣೆಯನ್ನ ಮಾಡು, ನನ್ನ ಭಕ್ತ ಯಾವತ್ತೂ ಸಹ ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಇವಾಗ ನಾವು ಭೀಷ್ಮಾಚಾರ್ಯರನ್ನ ನಾವು ನೋಡಿದ್ವಿ ಅಲ್ವಾ. ಭೀಷ್ಮಾಚಾರ್ಯರ ಏನು ಅರ್ಜುನನನ್ನ ಉಳಿಸ್ಲಿಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಆ ಒಂದು ಚಕ್ರದ ಗಾಲಿಯನ್ನ ಎತ್ಕೊಂಡು ಭೀಷ್ಮನನ್ನ ಅವರು ಸಂಹಾರ ಮಾಡ್ಲಿಕ್ಕೆ ಹೊರಟ್ರು. ಅವಾಗ ಅರ್ಜುನ ಏನ್ ಹೇಳ್ತಾರೆ, ಬೇಡ ಕೃಷ್ಣ, ನೀನು ಮಾತನ್ನ ನೀನು ಕೊಟ್ಟಿದ್ಯಾ, ಏನು ನಾನು ಈ ಯುದ್ಧದಲ್ಲಿ ಯಾವುದೇ ಒಂದು ಆಯುಧವನ್ನ ನಾನು ಅಂದ್ರೆ ಯಾವುದೇ ಒಂದು ಆಯುಧ ಪಾಣಿ ಅಂದ್ರೆ ಆಯುಧವನ್ನ ನಾನು ಧರಿಸೋದಿಲ್ಲ ಅಂತ ನೀನ್ ಹೇಳಿದ್ಯಾ, ನೀನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆದ್ರೆ ಕೃಷ್ಣ ಅದ್ ಯಾವ್ದನ್ನು ಯೋಚನೆ ಮಾಡಿಲ್ಲ, ತನ್ನ ಭಕ್ತನ ರಕ್ಷಣೆ ಅಂದ ತಕ್ಷಣ ತನ್ನ ಮಾತನ್ನು ಬೇಕಾದ್ರೆ ಅವರು ಮುರಿಯೋದಿಕ್ಕೆ ಅವರು ರೆಡಿ ಆಗಿರ್ತಾರೆ. ಅದಕ್ಕೋಸ್ಕರ ಅವ್ರು ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದಾರೆ, ನೀನು ಘೋಷಣೆಯನ್ನ ಮಾಡು, ನನ್ನ ಭಕ್ತ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ಬಿಟ್ಟು ಹೇಳು ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನನ್ನ ಬಳಿಗೆ ಯಾರ್ ಬೇಕಾದ್ರೂ ಹೋಗ್ಬೋದು. ನೋಡಿ ಇಲ್ಲಿ ಹೇಳ್ತಾ ಇದ್ರೆ, ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಹು ಪಾಪ ಯೋನಯ ಸ್ತ್ರೀಯೋ ವೈಶ್ಯಸ್ ತಥಾ ಶೂದ್ರಸ್ತೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನ ಪಡೆಯುವರು. ಸ್ವರ್ಗ ಅಲ್ಲ, ಈ 14 ಲೋಕದಲ್ಲಿ ಯಾವುದೇ ಲೋಕ ಅಲ್ಲ, ಪರಮಗತಿ, ಆ ಗತಿ ಬಿಟ್ರೆ ಇನ್ಯಾವುದೂ ಇಲ್ಲ. ಅಂದ್ರೆ ನನ್ನ ಲೋಕಕ್ಕೆ ಬರ್ತಾರೆ. ಅವರು ಸ್ತ್ರೀಯರಿರ್ಬೋದು, ಶೂದ್ರರಿರ್ಬೋದು, ಕೀಳು ಜನ್ಮದಲ್ಲಿ ಇರ್ಬೋದು, ಹುಟ್ಟಿರೋರು ಇರ್ಬೋದು, ಯಾರೇ ಇದ್ರೂ ಸಹ ನನ್ನ ಆಶ್ರಯಕ್ಕೆ ಬಂದ್ರೆ ಅವರು ಪರಮಗತಿಯನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಇದು ಕೊನೆ ಶ್ಲೋಕ. ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪರಮ ರಹಸ್ಯವನ್ನ ಹೇಳ್ತಾ ಇದಾರೆ.
ಭಗವಂತನ ಬಳಿಗೆ ಹೋಗ್ಲಿಕ್ಕೆ ನಾವ್ ಬೇರೆ ಏನು ದೊಡ್ಡದೇನೋ ಮಾಡೋ ಹಾಗಿಲ್ಲ, ಕಾಡಿಗೆ ಹೋಗೋದೇನು ಬೇಕಾಗಿಲ್ಲ, ಎಲ್ಲವನ್ನ ತ್ಯಾಗ ಮಾಡೋದು ಬೇಕಾಗಿಲ್ಲ. ನಾವೆಲ್ಲ ಇವಾಗ ಗೃಹಸ್ಥರು, ಮನೆ ಮಠ ಆಸ್ತಿ ಪಾಸ್ತಿ ನಮ್ಮ ಗಂಡ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಾವು ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ನಾವು ಕಾಡಿಗೆ ಹಿಮಾಲಯಕ್ಕೂ ಹೋಗೋದು ಬೇಕಾಗಿಲ್ಲ. ಕೃಷ್ಣ ಹೇಳ್ತಾ ಇದ್ದಾರೆ ಈ 4 ಮಾಡಿ ಸಾಕು ನೀವು ಅಂತ ಬಿಟ್ಟು ಹೇಳ್ತಾ ಇದಾರೆ. ಏನನ್ನ ಹೇಳ್ತಾ ಇದಾರೆ? ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನ ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿ ನೀವು ನನ್ನಲ್ಲಿಗೆ ಬರುವೆ ಅಂತ ಹೇಳ್ತಾರೆ. ನೋಡಿ, ಕೃಷ್ಣನಿಗೆ ಏನ್ ಬೇಕು ಅನ್ನೋದನ್ನ ಅವರೇ ಹೇಳ್ತಾ ಇದಾರೆ. ಇವಾಗ ನನಗೇನಾದ್ರೂ ಯಾರು ಹಿಂಗ್ ನಮಸ್ಕಾರ ಮಾಡಿದ್ರೆ ನನಗೆ ಅನ್ಸುತ್ತೆ ಏನಪ್ಪ ಸಿಗುತ್ತೆ ನನಗೆ ಹಿಂಗ್ ನಮಸ್ಕಾರ ಮಾಡಿದ್ರೆ ಅಂತ. ಅದ್ರಲ್ಲಿ ಕೃಷ್ಣ ಹೇಳ್ತಾ ಇದಾರೆ ನನಗ್ ನೀವು ನಮಸ್ಕಾರ ಮಾಡಿ, ನನಗೆ ಪೂಜೆಯನ್ನ ಮಾಡಿ ಅಲ್ವಾ. ನಾವ್ ಪೂಜೆ ಮಾಡೋದು ನಮ್ಗೆ ಗೊತ್ತಿದೆ, ನವವಿಧ ಭಕ್ತಿ ಇದೆ. ಅಥವಾ ನಮ್ಗೆ ಊದ್ಗಡ್ಡಿ ಹಚ್ಚಿ ಮಂಗಳಾರತಿ ಮಾಡೋದು ಪೂಜೆ ಇದೆ. ಏನು ನಾರದ ಪಂಚಾತ್ರಿಕ ವಿಧಿಯ ಪ್ರಕಾರವಾಗಿ ನಾವು ಪೂಜೆನ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ನಾರದರು ತಿಳಿಸಿ ಕೊಟ್ಟಿದ್ದಾರೆ. ಸೊ ಈ ತರ ಪೂಜೆಯನ್ನ ಮಾಡ್ಬೋದು. ಮತ್ತೆ ನಮಸ್ಕಾರ, ಪೂಜೆ ಮತ್ತೆ ಭಕ್ತಿ ಅಂದ್ರೆ ಭಗವಂತನಿಗೆ ಪ್ರೀತಿಯಿಂದ ನಾವು ಏನನ್ನ ಮಾಡ್ತೀವೋ ಅದನ್ನ ನಾವು ಪ್ರೀತಿಯಿಂದ ಮಾಡ್ಬೇಕಾಗತ್ತೆ. ಇನ್ನೇನನ್ನ ಹೇಳ್ತಿದ್ದಾರೆ, ತುಂಬಾ ಮುಖ್ಯವಾಗಿ ನಾವು ಭಗವಂತನನ್ನ ನಾವು ಸದಾ ಚಿಂತೆ ಮಾಡ್ಬೇಕು ಅಲ್ವಾ. ನಮ್ಗೆ ಕೃಷ್ಣ ಏನನ್ನ ಹೇಳಿದ್ರು ನೆನ್ನೆ ಅಧ್ಯಾಯದಲ್ಲೂ, ಮಾಂ ಅನುಸ್ಮರ ಯುದ್ಧಚ, ನನ್ನನ್ನ ಸ್ಮರಣೆ ಮಾಡ್ತಾನೆ ನೀನು ಯುದ್ಧವನ್ನ ಮಾಡು. ನಾವ್ ಏನೇ ಕೆಲಸ ಮಾಡ್ತಿರ್ಬೋದು ಬೆಳಗ್ಗೆಯಿಂದ ರಾತ್ರಿ, ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಕೃಷ್ಣನ ನಾಮಸ್ಮರಣವನ್ನ ಮಾಡ್ಬೇಕು. ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಆ ಕೆಲಸವನ್ನ ನಾವು ಮಾಡ್ತಾನೆ ನಾವು ಕೃಷ್ಣನನ್ನ ಸ್ಮರಣೆ ಮಾಡ್ಬೇಕು ಸದಾ. ವೀಕೆಂಡ್ ಮಾತ್ರ ನನಗೆ ಫ್ರೀ ಇರುತ್ತೆ ಕೃಷ್ಣ, ಅವತ್ ಮಾತ್ರ ನಾನು ನಿನಗೆ ಮಾಡ್ತೀನಿ ಇಲ್ಲ, ಸದಾ 24 hours. ಸೊ 24 hours ನಾವು ಸದಾ ನಾವು ಕೃಷ್ಣನನ್ನ ನಾವು ಚಿಂತನೆ ಮಾಡ್ಬೇಕು ಅಲ್ವಾ. ನಮ್ಗೆ ಏನಾದ್ರು ತುಂಬಾ ಇಷ್ಟವಾಗಿರೋದಾದ್ರೆ ನಮ್ಗೆ ಯಾರು ನಮ್ಗೆ ಫೋರ್ಸ್ ಮಾಡೋದೇ ಬೇಡ ಅಲ್ವಾ. ನಾವ್ ಯಾವಾಗ್ಲೂ 3 ಹೊತ್ತು ಅದನ್ನೇ ಚಿಂತಿಸ್ತಾ ಇರ್ತೀವಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೆ ನಮ್ಗೆ ಕೃಷ್ಣ ಇಷ್ಟನ್ನ ಹೇಳ್ತಾ ಇದ್ರೆ, ನನ್ನ ಸ್ಥಾನವನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ಸ್ಥಾನವನ್ನ ಅರ್ಥ ಮಾಡ್ಕೊಂಡ್ರೆ ನೀವೇ ಭಕ್ತಿ ಸೇವೆಯಲ್ಲಿ ತೊಡಗ್ತೀರಾ ಅಂತ ಹೇಳ್ಬಿಟ್ಟು ಅಲ್ವಾ. ನೋಡಿ, ನಮ್ಗೆ ಇಲ್ಲಿ ಪರಮ ರಹಸ್ಯವನ್ನ ಹೇಳ್ತಾ ಇದ್ದಾರೆ ಅಲ್ವಾ. ಗುಹ್ಯತಮ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಈ 4 ಮಾಡಿ ನೀವು ನಿಶ್ಚಯವಾಗಿ ನೀವು ನನ್ನ ಬಳಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು. ಸೊ ಕೃಷ್ಣನನ್ನ ಸದಾ ನಾವು ಚಿಂತಿಸ್ತಾ ಇರ್ಬೇಕು, ಕೃಷ್ಣನ ಕುರಿತಾಗಿ ಚಿಂತಿಸ್ಬೇಕು, ಕೃಷ್ಣನಿಗೆ ಭಕ್ತಿಯನ್ನ ಮಾಡ್ಬೇಕು, ಕೃಷ್ಣನಿಗೆ ಪೂಜೆಯನ್ನ ಮಾಡ್ಬೇಕು, ಕೃಷ್ಣನಿಗೆ ನಮಸ್ಕಾರ ಮಾಡ್ಬೇಕು. ಈ 4 ಮಾಡ್ಬೇಕು. ಈ 4 ಮಾಡಿದ್ರೆ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಇಲ್ಲಿ ಪರಮ ರಹಸ್ಯವನ್ನ ನಮ್ಗೆ ಇಲ್ಲಿ ಪರಮ ಗುಹ್ಯ ಜ್ಞಾನವನ್ನ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಅಧ್ಯಾಯದಲ್ಲಿ 34 ಶ್ಲೋಕ ಆಯ್ತು. ಸೊ ಕೃಷ್ಣ ತಾನು ಬಹಿರಂಗ ಪಡಿಸಲಿರುವ ಜ್ಞಾನವನ್ನ ವೈಭವೀಕರಿಸುತ್ತಾನೆ ಅಲ್ವಾ. ನಾನು ಕೊಡ್ತಾ ಇರೋ ಜ್ಞಾನ ಯಾವ ತರ ಇದೆ, ರಾಜವಿದ್ಯಾ, ಎಲ್ಲ ವಿದ್ಯೆಗಳಲ್ಲೇ ನಾನು ರಾಜವಿದ್ಯೆನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನ ವೈಭವೀಕರಿಸ್ತಾರೆ. ಮತ್ತೆ ಐಶ್ವರ್ಯ ಜ್ಞಾನವನ್ನ ಅವ್ರು ಕೊಡ್ತಾರೆ. ಈ ಜಗತ್ತಿನೊಂದಿಗೆ ಕೃಷ್ಣನ ಸಂಬಂಧ ಎಲ್ಲವೂ ಅವರೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಮಯಾಧ್ಯಕ್ಷನ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳ್ತಾರೆ ಅಲ್ವಾ. ನಮ್ಗೆ ಸೂರ್ಯನನ್ನ ನೋಡಿದ್ರೆ ಆಶ್ಚರ್ಯ ಅಲ್ವಾ. ಅಯ್ಯೋ ಇದೇನಿದು ಒಂದೇ ಒಂದು ಬಲ್ಬ್ ಅಲ್ವಾ, ಒಂದು ಬಲ್ಬ್ ಇಂದನೇ 14 ಲೋಕ, ಬರೇ ನಮ್ಮ ಭೂಮಿ ಒಂದೇ ಅಲ್ಲ, ಆ ಮೇಲಿನ ಲೋಕಗಳೆಲ್ಲನೂ ಸಹ ಒಂದೇ ಸೂರ್ಯನಿಂದ ಬೆಳಗುತ್ತೆ ಅಲ್ವಾ. ಸೊ ಅದನ್ನ ನೋಡಿದ್ರೆ ನಮ್ಗೆ ಆಶ್ಚರ್ಯ. ಆದ್ರೆ ಕೃಷ್ಣ ಏನ್ ಹೇಳ್ತಿದ್ದಾರೆ, ಮಯಾಧ್ಯಕ್ಷನ ಪ್ರಕೃತಿ ಸೂಯತೆ ಸಚರಾಚರಂ, ಎಲ್ಲವೂ ಸೂರ್ಯನೂ ಸಹ ಭಗವಂತನ ಅಧ್ಯಕ್ಷತೆಯಲ್ಲೇನೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಪ್ರತಿಯೊಂದನ್ನು ನಾನೇ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ಮತ್ತೆ ವಿವಿಧ ರೀತಿಯ ಆರಾಧನೆಗಳನ್ನ ಹೇಳ್ತಾರೆ ಅಲ್ವಾ. ದೇವತಾ ಆರಾಧನೆಯನ್ನ ಹೇಳ್ತಾರೆ. ನಾವ್ ಯಾರಿಗೆ ನಾವು ಪೂಜೆನ ಮಾಡ್ತೀವೋ ಹೌದು ಅದು ಕೃಷ್ಣನಿಗೆ ಸೇರುತ್ತೆ. ಆದ್ರೆ ನಮ್ಗೆ ಯಾವ ಫಲ ಸಿಗುತ್ತೆ, ನಾವು ಅವರ ಲೋಕಕ್ಕೆ ಹೋಗ್ತೀವಿ. ನಾವು ದೇವತೆಯನ್ನ ಆರಾಧನೆ ಮಾಡಿದ್ರೆ ನಮ್ಗೆ ದೇವತೆ ಲೋಕಕ್ಕೆ ಹೋಗ್ತೀವಿ, ನಾವು ಕೃಷ್ಣನನ್ನ ಆರಾಧನೆ ಮಾಡಿದ್ರೆ ಮಾತ್ರ ಕೃಷ್ಣನ ಲೋಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಮತ್ತೆ ಕೊನೆಗೆ ಕೃಷ್ಣನ ಭಕ್ತಿಯ ಮಹಿಮೆಗಳು. ಕೃಷ್ಣ ಏನ್ ಮಾಡ್ತಾರೆ, ನಾವು ಅವ್ರಿಗೆ ತುಂಬಾ ಪ್ರೀತಿ ಪಾತ್ರರಾಗ್ಬಿಡ್ತೀವಿ, ಸ್ನೇಹಿತರಾಗ್ತೀವಿ. ನಾವು ಕೃಷ್ಣನ ದೈವಿ ಪ್ರಕೃತಿ ಆಶ್ರಯಕ್ಕೆ ಬಂದ್ಬಿಡ್ತೀವಿ ನಾವು. ಮತ್ತೆ ಏನ್ ಹೇಳಿದ್ರು, ಯೋಗಕ್ಷೇಮಂ ವಹಾಮ್ಯಂ, ಅವರ ಯೋಗಕ್ಷೇಮವನ್ನ ಖುದ್ದಾಗಿ ಅವರೇ ನೋಡ್ಕೋತಾರೆ ಅಂತ ಹೇಳಿದ್ರು. ಮತ್ತೆ ಅವ್ರ ಹತ್ರ ಏನಿರೋದಿಲ್ವೋ ಅದನ್ನ ಕೊಡ್ತೀನಿ, ಮತ್ತೆ ಅವ್ರ ಹತ್ರ ಏನಿದೆಯೋ ಅದನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು ಅಲ್ವಾ. ಮತ್ತೆ ಇದೆಲ್ಲಾ ಮಾಡಿದ್ರು ಸಹ ನಾವು ಕೊನೆಗೆ ಭಗವಂತನ ಲೋಕಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಕೃಷ್ಣ ಅಲ್ವಾ. ಸೊ ಕೃಷ್ಣ ಅವರ ಭಕ್ತಿಯ ಮಹಿಮೆಗಳನ್ನ ನಮ್ಗೆ ತಿಳಿಸಿಕೊಟ್ರು. ಸೊ ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಾ ಕಲ್ಪತೃಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಪ್ರತಿ ಕ್ಷಣವು ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣನೂ ಕೃಷ್ಣನನ್ನ ಮರೆತು ಇರ್ಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ರಿಯಲೈಸೇಷನ್ ಏನಾದ್ರು ಆಗಿದ್ರು ಸಹ ನೀವು ಹೇಳ್ಬೋದು. ಸೊ ಶೋಭಾ ಮಾತಾಜಿ ಅವರು ಅಲ್ಲಿ ಇದು ಅಟೆಂಡೆನ್ಸ್ ಲಿಂಕ್ ಅನ್ನ ಹಾಕಿದ್ದಾರೆ, ಕ್ವಿಜ್ ಲಿಂಕ್ ಅನ್ನು ಹಾಕಿದ್ದಾರೆ. ಇವತ್ತಿನ ಕ್ವಿಜ್ ಅನ್ನ ಇವತ್ತೇ ಮಾಡ್ಬಿಡಿ. ಮತ್ತೆ ಇಲ್ಲಿ ಎಷ್ಟೊಂದ್ ಜನ ಆನ್ಸರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀರಾ, ಧನ್ಯವಾದಗಳು. ನಾನು ಚಾಟ್ ಅನ್ನ ನೋಡಿಲ್ಲ. ಸೊ ಹರೇ ಕೃಷ್ಣ.
ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನಾದ್ರೂ ರಿಯಲೈಸೇಷನ್ ಆಗಿದ್ರೆ ಯಾರಾದ್ರೂ ಹಂಚ್ಕೋಬಹುದು.